ಮೈದಾನದ ಪರಿಸ್ಥಿತಿ ಬಹಳ ಮಸ್ತ್ ಗಣೇಶಿ ಮಾಡ್ತಾರೆ ಎಲ್ಲಿಯ ವರ್ಷವಿಡಿ ಇಂಥ ಕೌನ್ಸಿಲರ್ ಆದ ಐದು ಇಂಚ ಹುಡುಗಿಯರೇ ಸಾಧ್ಯ ಇಲ್ಲ ಆ ಇಂಚಾಗಳ ಎಪ್ಪನೇ ಕ್ಲೀನ್ ಮತ್ತು ಗೊತ್ತಿರೋದು ಆರು ಪ್ರೀತಿ ಜೋರು ಮಾತಾಯ್ತು ನಾವು ಅಂಚ ಆರು ಅನ್ನ ಒಂದು ರಾಜಕೀಯ ಪಕ್ಷ ಸಿಗೆ ಕಮ್ಯುನಿಸ್ಟ್ ಪಕ್ಷ ವಿತ್ತಿನಾರ ಅವ್ರ ಮಾತಾ ರಾಜಕೀಯದಲ್ಲಿ ಅಡ ಕಮ್ಯುನಿಸ್ಟ್ ಆಡು ಕಾಂಗ್ರೆಸ್ ಆಡು ಅಥವಾ ಬಿಜೆಪಿ ಮಾತ ರಾಜಕೀಯವಾದ ದಿಕ್ಕಿನ ಮಾತಾಡೋ ಅಡ್ಡ ಒಂದು ಸಂಬಂಧ ಹೊಂದಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮವು ಸಿಕೆಯಿಂದ ಜಿಲ್ಲಾ ಕಾರ್ಯದರ್ಶಿ ಶ್ರೀಯುತ ಕೃಷ್ಣಪ್ರಸಾದ್ ಇದ್ದಾರೆ ಕಾರ್ಯಕ್ರಮ ವೇದಿಕೆಗೆ ಶಾಲೆದ ಮುಕ್ಕೂರಿ ಟ್ರಸ್ಟಿಯಾಗಿನ ಶ್ರೀಯುತ ಮೋರಪ್ಪ ಶ್ರೀಯ ಇವೆಲ್ಲ ವೇದಿಕೆಗೆ ಬರುವಂತೆ ಸಿಪಿಎಂದ ವಿರೋಧಿ ನಾಯಕ ಎನ್ನಿಸಿನ ಶ್ರೀಯುತ ರಾಮಚಂದ್ರ ವಕೀಲರು ಆರ್ಲ ವೇದಿಕೆ ಬರುವಂತೆ ಕೇಳಬಹುದು. ಮಾಸ್ಟರ್ನ ಶಿಷ್ಯರು ನಮ್ಮ ಮಾತಾಡಿನ ಶಿಷ್ಯರು ಐದು ಹೆಚ್ಚಿನ ಶ್ರೀಯುತ ಸತೀಶ್ ಕಟ್ಟೆರೆಲ್ಲ ಬರ್ತದ ವೇದಿಕೆ ಆಸನ ಸುತ್ತಾಕೊಂಡು ಬಂದಿದ್ದೇನೆ. ಶ್ರೀಯುತ ದಿನೇಶ್ ರಾಯ್ ಎಲ್ಲ ವೇದಿಕೆ ಶಾಲಾ ಟ್ರಸ್ಟಿಯಾಗಿ ನೆಚ್ಚಿನ ಶ್ರೀಯುತ ಕೃಷ್ಣಪ್ಪಣ್ಣ ವೇದಿಕೆ ಬರಬಾರ್ದು ಯಾಮಲ್ಲ ಕೃಷ್ಣಪ್ಪಣ್ಣ ಶ್ರೀಯುತ ಸುರೇಂದ್ರ ಶೆಟ್ಟಿಲ್ಲ ಟ್ರಸ್ಟಿಯಾಗಿ ನೆಚ್ಚಿನ ಸುರೇಂದ್ರ ಶೆಟ್ಟಿಲ್ಲ ವೇದಿಕೆ ಬರಬಾರ್ದು ನಮ್ಮ ಬೆಳಗಾರತ ಶ್ರೀ ಚಂದ್ರಾಸ್ ಗೊತ್ತಾಗಲು ನಿರ್ಲ ನಮ್ಮೊಟ್ಟಿಗೆ ಆಗ ವೇದಿಕೆ ಬರಬಾರ್ದು ಶ್ರೀಯುತ ಮೋಹನ್ ಮೆಂಡನ್ ಆಗ ವೇದಿಕೆ ಬರ್ತಾರೆ ಆಸನ ನಮ್ಮಲ್ಲ ಕೆಲವು ಗಣ್ಯರು ಈ ಸಮಾರಂಭ ಪರಿಹರಿಸಿದೆ. ಆದ್ಮೇಲೆ ನಮ್ಮ ಭಾಷೆಗೆ ನುಡಿ ನಮ್ಮನ ಸಲ್ಲಿಸಿದ ನಮ್ಮ ವೇದಿಕೆ ಹೆಚ್ಚಿನ ಸುತ್ತಾದ ಶ್ರೀಯುತ ಸತೀಶ್ ಕಟ್ಟೆ ನುಡಿ ನಮ್ಮನ ಸಲ್ಲಿಸಲ್ಪಡ್ದೆ ಜೈಲು ವರ್ಷ ತಗೊಂಡು ಭಟ್ನಗರ ಎಂತ ಮಲ್ಲ ಒಂದು ಗುರುಕಾರದ ಮಾಡಿ ನಮ್ಮ ಶ್ರೇಯನಿಗೆ ಬಹುಶಃ ಆರು ಒಂದು ನಂಬೋಟದೊಂದು ಎಂಕಲ ತಗೊಂಡು ಕಕ್ಕೇರ ಕಂಪೌಂಡ್ ಇದ್ದೇವೆ ಐದು ಓವರ್ ಪೇಜ್ಗಳು ಇಲ್ಲು ಕಟ್ಟದು ಬರ್ತೀರ ಅಂಚಾದು ಏನ್ ಕಾರಣ ಎಲ್ಲಿ ಬಾರಿ ನಿಂಚನೆ ಏನನ್ನು ಕಟ್ಟೋದು ಬರ್ತೀರ ನಮ್ಮ ಶ್ರೇಯಂದು ಅಂಚಾದು ವರೆಗೆ ಎನ್ನ ಸುರುಗಾದ ಶ್ರದ್ಧಾಂಜಲಿ ಅರ್ಪಿಸೋದಲ್ಲೇ ದೇವರು ಭಗವಂತ ಅರಣ್ಯ ಒಂಜಿ ಗಡ್ಡೆ ಒಂಜಿ ಮರಣ ಬಂದರೆ ಒಂಜಿ ಗಡ್ಡೆ ಮಂತ್ರ ಒಂದು ಎಡ್ಡೆ ಮರಣ ದಿಕ್ಕು ನಮ್ಮ ಮಾಸ್ಟ್ರೇ ಸಾಕ್ಷಾತ್ ಇನಿ ಆ ಮಧ್ಯ ಎಡ್ಡೆ ಬೇರೆ ಆದ್ರ ಅದಕ್ಕೆ ಮಸ್ತ್ ಬುಧರ್ ತೊಕ್ಕೋಡು ಪರಿಸರ ಮಾಸ್ಟರ್ ಬಂಡಾಂಡು ಒಂಜಿ ಶಿಸ್ತಿನ ಸಿಪಾಯಿ ಬಂದ ನೋಡಿ ಮೂರು ವೀರಮಾರ್ತ ಶಾಲೆ ಒಂಜಿ ಈರ್ತಿ ಜವನಿಯರು ಒಂಜಿ ಶಿಸ್ತು ಬರೋಡದ ನಾಡ ಒಂಜಿ ರಾಜೀವ್ ಮೆಂಡಲ್ಲ ಒಂಜಿ ಮಾಸ್ಟರ್ಲ ಬೇರೆ రెండు జోగులు అంచేనే మీరు నా ధర్మపత్ని అంచేనే అపార బంధుమిత్రులు మాతరిಲ್ಲ మీరు నా అమెరికేದ వచ్చి దుకాణ ತುಪ್ಪು ನಂಚಿದಂಜಿ ಶಕ್ತಿ ಕೊರಡು ದೇವರು ಸ್ವರ್ಗಗಳು ಪೇಟೆ ಸ್ವರ್ಗಸ್ಥರದು ಉಪ್ಪಡು ಬಂದು ಇಂಕ ಮೂರು ಅವಕಾಶ ಕೊಡಬೇಕು
ಧನ್ಯವಾದಗಳು. ನಮ್ಮ ಸಿಪಿಎಂ ಪಕ್ಷದ ಕಾರ್ಯದರ್ಶಿಯಾಗಿ ಹಂಚಿನ ಶ್ರೀಯುತ ಕೃಷ್ಣಪ್ಪ ಸಾಲ್ಯ ಬೇರೆ ನುಡಿನಮನ ಸಲ್ಲಿಸಿಕೊಳ್ಳಲು ಜೈ ವೀರಾಂಜನೇಯ ವೀರಮಾರುತಿ ಶಾಲೆದ ಶಿಕ್ಷಕನಾಗಲಿಟ್ಟು ಒಂದು ಮುಖ್ಯ ಶಿಕ್ಷಕ ಆದಂಚಿನ ವಿದ್ಯಾಶ್ರೀಯನ್ನು ನಮ್ಮನ್ನು ಬಿಟ್ಟು ಹೋದು ಈಗ ಜಗನ್ಮತಿನ ಮನುಷ್ಯ ಹುಟ್ಟಿನ ಮನುಷ್ಯಗೆ ಮರಣ ಖಚಿತ ಅವು ಬೇರೆ ಹುಟ್ಟಿನ ಆ ಮರಣ ಆವಡೆ ಆಡ ಆ పుట్టినేళ్ళు బక్క మరణ ఆపిన మధ్యడు ఆ వ్యక్తిన దాదా ಕೊಡುಗೆ ಮಾಡುವ ರೀತಿನೇ ಜನ ವಿಮರ್ಶೆ ಮಾಡ್ಕೊಡು. ಗಾದೆಂದು ಕನ್ನಡ ಹುಟ್ಟುವಾಗ ಹೆಸರಿಲ್ಲ ಉಸಿರಿರ್ತದೆ, ಸಾಯುವಾಗ ಉಸಿರಿರುವುದಿಲ್ಲ ಹೆಸರಿರುತ್ತದೆ. ಅಂಚನೆ ಪುಟ್ಟಿನ ಸಾವದ ಮಧ್ಯಡು ఆయన దాదా ವಿಚಾರ ಮಾಡುವ ರೀತಿನೇ ಇನಿ ಜನ ವಿಮರ್ಶೆ ಮಾಡ್ಕೊಂಡ ಈ ಒಂದು ಸಂದರ್ಭಗಳು ಈ ವಿಠಲ್ ಶ್ರೀ ಅಂಡ್ರನ ಒಂದು ವಿಚಾರವನ್ನು ತುಂಬ ಪಾತ್ರರಾದ ಪಂಡೆ ವಿಠಲ್ ಶ್ರೀ ಅನ್ನು ಈ ವೀರಮಾರುತಿ ಶಾಲೆ ಮತ್ತೆ ನಮ್ಮ ಒಪ್ಪಂದಿ ಶಿಕ್ಷಕಿ ಸುಂದರಮ್ಮನ ಪಾತ್ರನ ಪಂಡೆ ಬಾರಿ ಎಲ್ಲಿಯ ಪ್ರಾಯಡು ज्ञान सुंदरमे पक्का राजू मेंढाण पक्का जनार्दन नायकेरे हिंदू माता ಎಲ್ಲಿಯದೇ ಉದಯಟುಕೊಂಡು ಎಲ್ಲಿಯ ಪ್ರಯಾಣಿ ವಿಠಲ್ ಶ್ರೀ ಅಂದ್ರೆ ಈ ವೀರಮಾರುತಿ ಶಾಲೆಗೆ ಬೆಂಗಳೂರಿಗೆ ಬಯಸಿದೆ. ಇದಕ್ಕ ಈ ಒಂದು ಶಾಲೆದ ಮಾತಾ ಚಟುವಟಿಕೆ ಇಲ್ಲ ಆದ್ರೆ ಸಕ್ರಿಯವಾಗಿದ್ದದು ಒಂದು ಶಿಸ್ತದ ಮಾಸ್ಟರ್ ಅದು ಈ ಶಾಲೆಗೆ ಇದ್ದದ್ದು ಎತ್ತೋ ಒಂದು ಯುವಕಿಯರಿಗೆ ಇನಿ ಅತನ ದೈಹಿಕವಾದಲ ಅಂಚನೆ ಸಾಮಾಜಿಕವಾದಲ ರಾಜಕೀಯವಾದಲ ಸಾಂಸ್ಕೃತಿಕವಾದಲ ಬೇರೆ ಬೇರೆ ರೀತಿಯಲ್ಲಿ ಅಕ್ಕಳಿಗೆ ತಿಳುವಳಿಕೆ ಕೊಟ್ಟು ಅಕ್ಕಳ ಮಾರ್ಗದರ್ಶಕರಾದ ಅಕ್ಕಳ ಶಿಸ್ತದ ಒಂದು ಯುವಕಿಯಾದ ಒಂದು ಈ ದೇಶದ ಒಂದು ಶಿಸ್ತದ ಯುವಕಿಯಾದ ಈ ದೇಶಕ್ಕೂ ಕೊಡುಗೆ ಕೊರ್ಪುಣಂಚಿನ ಒಂದು ಮಾರ್ಗದರ್ಶನ ಕೊರ್ಪುಣಂಚಿನ ನಮ್ಮ ಕಾಮ್ರೇಡ್ ವಿಠಲ್ ಶ್ರೀ ವಿಠಲ್ ಶ್ರೀ ಖಾಲಿ ವ್ಯಾಯಾಮ ಶಾಲೆದ ಒಂದು ವ್ಯಾಯಾಮದ ಬಗ್ಗೆ ಮತ್ತು ಕ್ರೀಡೆದ ಬಗ್ಗೆ ಇಡೀ ಈ ತೊಕ್ಕೋಟು ಪ್ರದೇಶಗಳು ಈ ವ್ಯಾಯಾಮ ಶಾಲೆ ಮೆಕ್ಕನ ನೇತೃತ್ವಗಳು ಜನಾರ್ದನ್ ನಾಯ್ಕರು ರಾಜೀವ್ ಮೆಂಡಾಣ್ ಸುಂದರಮ್ಮನ ವಿಠಲ್ ಶ್ರೀಯಾಣ ಲಕ್ಷ್ಮಣಣ್ಣ ಅಂಚಿನ ಬೇರೆ ಬೇರೆ ಶಂಕರಪ್ಪ ಮಾಸ್ಟರ್ ಮುಕ್ಕಳು ಮಾತ್ರ ಸೇರಿದು ಈ ಒಂದು ತೊಕ್ಕೋಟು ಪ್ರದೇಶಗಳು ಒಂದು ಮೊಸರು ಕುಡಿಕೆದ ಸ್ಪರ್ಧೆಯನ್ನು ತಿಳಿದು ಐಟು ಬೇರೆ ಬೇರೆ ರೀತಿದ ಅವು ಕಬಡ್ಡಿ ಆದಪ್ಪು ಅಗ್ಗಜಗ್ಗಟ ಆದಪ್ಪು ಶಾರ್ಟ್ ಪುಟ್ ಆದಪ್ಪು ಓಟ ಸ್ಪರ್ಧೆ ಆದಪ್ಪು ಅವು ಮಾತ ಒಂದು ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡ್ತಾನಂಚಿನ ಒಂದು ಈ ವೀರಮಾರುತಿ ಶಾಲೆದ ಈ ಒಂದು ಚಟುವಟಿಕೆ ವಿಠಲ್ ಶ್ರೀ ಅಂದ್ರೆ ದೇಟ್ಲ ಕ್ರೀಡೆ ಇಟ್ಲ ಯುವಕರಿಗೆ ಪ್ರೋತ್ಸಾಹ ಕೊಡ್ದು ಕ್ರೀಡೆ ಇಡು ವಾದಿತರು ಭಾಗವಹಿಸೋದು ಮತ್ತು ಕ್ರೀಡೆ ಇಲ್ಲ ಶಿಸ್ತು ಕ್ರಮನು ಕಲ್ಪನೆ ಕೊಡ್ಬಿಡ ಒಟ್ಟಿಗೆ ಇನಿ ಸಾಮಾಜಿಕವಾದ ಬೇರೆ ಬೇರೆ ಚಟುವಟಿಕೆ ಉದಾಹರಣೆಗೆ ನಮ್ಮ ಜಮ್ಮುಗುಡ್ಡೆ ಒಂದು ರುದ್ರಭೂಮಿ ಈ ರುದ್ರಭೂಮಿ ಒಂದು ನಿರ್ಜೀವ ಸ್ಥಿತಿಗೂ ಕೂಡ ಈ ಶಾಲೆದ ಒಟ್ಟಿಗೆ ಮಾತ್ರ ಸೇರಿದು ನೇತ ಒಂದು ಐದು ಅಭಿವೃದ್ಧಿಯಿಂದ ಸಕ್ರಿಯ ಪಾತ್ರ ವಿಠಲ್ ಶ್ರೀ ಅಂತ ಪಕ್ಕದ ಪಾತ್ರದಾಗ ಬೇರೆ ಬಂಡೆ ಯಾನ್ ಪುರಸಭೆಗೆ போனாಗ ವಿಠಲ್ ಶ್ರೀ ಅನಿತುಂಡ ಅಂಬೇಡ್ಕರ್ ಮೈದಾನದ ರಂಗಮಂದಿರ ಈ ದೃಷ್ಟಿಗೆ ಬರಲು ಸಾಧ್ಯ ಬಿಡ್ತಾ ಇದೆ. ವಿಠಲ್ ಶ್ರೀ ಈ ಒಂದು ಉಳ್ಳಾಲದ ಪುರಸಭೆತ ಕೌನ್ಸಿಲರ್ ಆದ ಕೂಡ 6 ಖುದ್ದು ಭಾಗವಹಿಸಿದ್ದು ಆ ಒಂದು ನೇನು ಆ ನವೀಕರಣ ಮಂತ್ರಿ ಅಂಬೇಡ್ಕರ್ ಮೈದಾನ ವಿಠಲ್ ಶ್ರೀ ನೇತೃತ್ವದಲ್ಲಿ 6 ಆ ಒಂದು ಪುರಸಭೆ ಕೌನ್ಸಿಲರ್ ಆದ ಕೂಡ ಆಗ್ತೀನಿ ಅಂಚನೆ ಈ ಒಂದು ಉಳ್ಳಾಲದ ಒಂದು ಮಂಡಲ ಪಂಚಾಯತ್ ಆದ ಕೂಡ ಐಟಿ ಸದಸ್ಯರಾದ ಹಲವಾರು ಚಟುವಟಿಕೆಯನ್ನು ಮಾಡ್ತಾರೆ ಅಡದೇಕ ಮಾತಾ ಸುಂದರ ಅಮೀನ್ರನ್ನ ರಾಜ್ಯ ಮಂಡಲ ಮಿತ್ರ ಮಾರ್ಗದರ್ಶನ ಜೊತೆಂದು ನೇನು ಎಡ್ಡೆ ರೀತಿ ಯಾರು ಸಮಾಜ ಸೇವೆ ಮಾಡ್ತಾರೆ ಅವೇ ರೀತಿ ವಿಠಲ್ ಶ್ರೀ ಗೌಣ್ಯರಿಗೆ ದೈಹಿಕವಾದಲ ಮಾನಸಿಕವಾದಲ ಸಾಮಾಜಿಕವಾದಲ ರಾಜಕೀಯವಾದಲ ಮಾತಾ ರೀತಿ ತಿಳುವಳಿಕೆ ಕೊಟ್ಟು ಎಡ್ಡೆ ಮಾರ್ಗದರ್ಶನ ಕೊಟ್ಟು ಒಂದು ಶಿಸ್ತು ಯುವಕ
ಭಾಗ್ಯರಾಜಿ ಸಮಾಜಗಳು ಅಕಡೆ ಉತ್ಪತ್ತಿ ಮಲ್ಕರಿಗೆ ತಯಾರು ಮಲ್ಕರಿಗೆ ಪ್ರಯತ್ನ ಮಾಡ್ತಾರಂಚಿನ ವಿಠಲ್ ಶ್ರೀಯನ್ನು ನಮ್ಮನಿಗೆ ಕುರಿತು ಹೋಗ್ತೀರಿ ಅದು ಆದ ವಿಚಾರನು ಪಂಡಿಂಡ ಗಂಟೆ ಗಟ್ಟಲೆ ಪಂಪುನಂಚಿನ ಆತನ ಸಾಧನೆಗಳುಂಡು ಹಣ ನಾಳ ಕೆಲವರು ಜನ ಪಾತ್ರ ನಿಂತಿರದವರ ಇನ್ನು ವಿಠಲ್ ಶ್ರೀಯನ್ನು ಅಗಲಿಕೆ ಈ ದಷ್ಟಾದಿನಂಚಿನ ಯಾಮ ಶಾಲೆಗಳ ಆಗಿ ಬರ್ತೆಯಾಡು ಅಂಚಿನ ಆರನ ಒಡೆದಿ ಜೋಕ್ಲೆಗೆ ಆ ದುಃಖವನ್ನು ಸಹಿಸುವಂತಿನ ಶಕ್ತಿ ಬರಡು ವಿಠಲ್ ಶ್ರೀಯನ್ನು ವಾವನಿ ಶಿಸ್ತಿಡು ವಾವನಿ ಮಾರ್ಗದರ್ಶನ ನಮ್ಮ ಸಮಾಜದ ಯುವಕರಿಗೆ ಕೊಡ್ತಾರ ಆ ಮಾರ್ಗದರ್ಶನ ಪ್ರಕಾರ ದುಮ್ಮಬಹುದು ಅವರಿಗೆ ನಿಜವಾಗಿ ಒಂದು ಶ್ರದ್ಧಾಂಜಲಿ ಅರ್ಪಣೆ ಮಲ್ಪಳಕ ಮಲ್ಪುಗ ಪಡ್ಬರಿದ್ರೆ ಪಂಡಿತ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತದೆ ಎನ್ನ ಪಾತ್ರಗಳು ಅಂತ ಧನ್ಯವಾದ ಕೃಷ್ಣಪ್ಪರ ಸಭೆ ಕೇಳಿಬಿಟ್ಟು ಎರಡು ಪಾತ್ರ ಕೇಳ ಮಾಸ್ಟರ್ ನೋಡಿ ನಮ್ಮನ್ನ ಸರಿದವನ್ನ ಕೇಳ್ಕೊಂಡ ವಿಠಲನ ಬಗ್ಗೆ ಪಾತ್ರನೇ ಸೂಕ್ತ ಬಂತು ಅದು ಈ ಶಾಲೆದ ಸಂಸ್ಥಾಪಕಿಲ್ಲ ಇನ್ನು ಸುಮಾರು ಹೈಸ್ಕೂಲು ಹೋದ್ರು ಕೂಡ ಹೆಚ್ಚಿನ ಚಟುವಟಿಕೆಯನ್ನು ಹೋಗ್ತು ಒಂದು ಸಂಸ್ಥೆ ಓವಿ ಅರಣ ಇಲ್ಲದ ಬಾಕಿಲು ಬೆಳೆಯಿನ ಸಂಸ್ಥೆ ಬಾಕಿಲು ಚಟುವಟಿಕೆ ಮತ್ತು ಸಂಸ್ಥೆನ ಈ ಒಂದು ಸಾರ್ವಜನಿಕ ಈ ರಾಷ್ಟ್ರೀಯ ಹೆದ್ದಾರಿದ ಪಕ್ಕಡು ಕಂದದ್ದು ಸ್ಥಾಪನೆ ಮಾಡಿಕೊಂಡಾಗ ಮೂರು ಈ ಒಂದು ಸಂಸ್ಥೆಗೆ ದಿನನಿತ್ಯ ಒಂದು ಸಾವಿರ ಜನ ವಿಸಿಟ್ ಮಾಡಿಕೊಂಡ್ರು ಒಂದು ಪ್ರತ್ಯೇಕ ನಿರ್ಮಾಣ ಮಾಡಿದಾರನ್ನ ಆ ಒಂದು ಶ್ರೇಯಸ್ಸು ಹಲವಾರು ಗಣ್ಯರು ರೈತರೊಟ್ಟಿಗೆ ಈ ಸಂಸ್ಥೆ ಬೆಳಗಾವಿ ರೈತರೊಟ್ಟಿಗೆ ವಿಠಲನೆಲ್ಲ ಮುಖ್ಯವಾದದ್ದು ಈ ಸಂಸ್ಥೆಯನ್ನು ಮುಂದ ಇದು ಮಲ್ಲ ಸಂಸ್ಥೆ ಆದ ಬಿಡಪಾಯಿನ ವ್ಯಕ್ತಿ ವಿಠಲನೆಲ್ಲ ಬರೆಯೋದು ಬೇರೆ ಯಾಪಲ ತಿಕ್ಕಿನಾಗ ಕೋಲ್ ತಿಕ್ಕಿನಾಗ ಪಾತ್ರೆ ಹೋಗ್ತಾರೆ ಅದೇ ಅಣ್ಣ ಮಾರನೋಡ್ದು ದುಂಬು ಹಲವಾರು ಬಾರಿ ಎದುರು ಟಿಕ್ಕಿನಾಗ ಪಾತ್ರೆ ಎಂಟನೋಡು ಕೇಳಿದಾಗ ಸೌಖ್ಯ ಎಂಕಲ ಆಂಡು ಪಡೆದು ಮರನೋಡು ದುಂಬನಾನಿ ಅದು ಯಾಪಲ ವಾಕಿಂಗ್ ಹೋಗಿನ ಕಾಂಡದ ಪಟ್ಟು ವಾಕಿಂಗ್ ಹೋಗಿನ ಬೆಟ್ಟು ಅಂಚ ಎಲ್ಲ ಮಿಸ್ಸೆಲ್ಲ ಕಾಂಡ ಉಳ್ಳ ವಾಕಿಂಗ್ ಹೋದು ಗಿಡ ಪಡ್ನಾಗ ಆ ತಿಕ್ಕಿನಾಗ ದುಂಬನಾನಿ 4 ದಿನ ಕಟ್ಟ ತಿಕ್ಕಿನಾಗ ಪಾತ್ಯದ್ದು ಈ ಒಟ್ಟಿದ ಇದ ಮಾಸ್ನ ಮಗಳ ಮಕ್ಕಳು ಕಮ್ಮಿ ಅದು ಗಂಟೆಲ್ಲ ಒಟ್ಟಿಗೆ ಜಾಗ ವಾಕಿಂಗ್ ಹೋಗಿ ಈ ಅಂತ ಕಮ್ಮಿ ಇದ್ದಲ್ಲ ತಾಯಿ ಒಟ್ಟಿಗೆ ನಾನು ಅಂತ ಕೇಳಿದ್ರೆ ಇದು ಇರ್ತಾನೆ ವಾಕಿಂಗ್ ಉಂಟ ಇದ್ದಿ ಎಂಕತ್ತೆ ಮೇನ್ ಮಾಲ್ ಅಂತಾದ್ರೆ ಈ ಕಾಣೆ ವಾಕಿಂಗ್ ಬರ್ತಿದ್ದ ದೂರ ಹೋಗ್ತೀಯ ಸ್ವಲ್ಪನೇ ಸೂಚನೆ ತುಂಬಾಗಿ ಚಿನ್ನ ಪಾತ್ರೆ ಮತ್ತು ವ್ಯಾಪಾರ ಮಾಡ್ತಿರಾರು ಎಂಟು ಸಣ್ಣ ಇಲ್ಲ ಅನ್ನ ಹೆಚ್ಚಿನ ಆಗುತ್ತೆ ನಿಗಾಯತ ಮರಣ ಕಂಫರ್ಟಬಲ್ ಅಬ್ದುಲ್ ಕಲಾಂ ವ್ಯಾಪಾರ ಬರುತ್ತೇವೆ ಅವಿನೇ ಆ ಭಯಕೊಡು ಮಾಡ್ತೇವೆ ಅಂಚನೆ ಆಡು ಯಾಪಲ ಬಂದು ಎರಡೆಲ್ಲ ಬರ್ತದೆ ನಿರಾಯತ ಮರಣ ಯಾಪಲ ಆಗುತ್ತಾರೆ ಬಂದಿದ್ದು ಅಂಚನೆ ಅನ್ನ ಆಡು ಎಂದಿನಾಕನೆ ಮರಣದ ಸಡನ್ ದುಂಬನಾನಿ ಮಾತಾಡಲ್ಲ ಪಾತ್ರೆ ದುಂಬನಾನಿ ಚಟುವಟಿಕೆ ಸಡನ್ ಏನೆಗ್ಲ ನೆನಪಂದಿನ ಅಂತೀರ ಇದ್ರಲ್ಲೇ ಈಗ ಹೋಗಿಕೊಂಡಾಗ ಸಣ್ಣ ಏನೆಗ್ಲು ಕೋಣೆ ಪಾತ್ರೆ 5 ಕಾಲದ ಅಂಚಿನ ವ್ಯಕ್ತಿ ಇನಿ ನಮ್ಮದುರ್ಗ ಇದ್ದೇರು ಅನ್ನ ಕೊಂಚಿ ಕೆಲವೇ ಮಾತೆಲ್ಲ ನಡ್ಕೊಂಡು ಬತ್ತಿನ ಮೆಚ್ಚೆ ಗುಟ್ಟು ಒರಿಬಿಟ್ಟಿನಿ ಕೆಲವೇ ವ್ಯಕ್ತಿನೆಲ್ಲ ನಡ್ಕೊಂಡು ಹೋಯಿನ ಹೆಚ್ಚದ ಗುರುತು ಉಳಿಸಿ ಹೋಗ್ತಾರೆ ಅಂಚನೆ ವಿಠಲನ್ನೆಲ್ಲ ಆರು ನಡ್ಕೊಂಡು ಬೈದಿನ ಸಾದಿ ಹೆಚ್ಚಿನ ಪಡಬೇಕಂದ್ರೆ ಅವು ನಮ್ಮ ತುಂಬದ ಪೀಳಿಗೆ
ನಮ್ಮ ಅಣ್ಣ ಸಾಲಿದಾರ ಹೆಚ್ಚ ನಡ್ಕೊಂಡು ಕೈದಿ ಪ್ರಜ್ಞೆ ಓದೋದು ಕೊಡ್ತೀನಿ ಬಡದು ಇವಲ್ಲಿ ಕಂಚಿನ ಕಾರ್ಯಕ್ರಮ ಕಲ್ಕೊಂಡು ನಾನು ಎಲ್ಲೇ ಪುನಃ ಕಡಿಮೆ ಆಯ್ತು ತಾಲೀಮು ಓದ್ತಿರು ಆ ತಾಲೀಮುಗಳು ಅದ್ಭುತ ಅಣ್ಣ ಈ ತಲವಾರು ಬಂದದ್ದು ರೈತ ಕೈಗೆ ತಲವಾರು ಬಂದದ್ದು ಬೀಜ ಅಂತಿನ ಪಕ್ಕ ಅದೇ ಪಕ್ಕ ಯಾನು ಏನೆಲ್ಲ ತುಟ್ಟು ಆರೇ ಬಲಗೈನ ಅಣ್ಣ ಜೋಗ್ಲಿಗೆ ಹೋಗಿ ಅಣ್ಣ ಶಿಕ್ಷಣಕ್ಕೆ ಏನಿಗೆ ಅಭ್ಯಾಸ ಮಾಡ್ತಾ ಸೌದ ಅಂಚಿನ ಅವೇ ತಲವಾರು ಬಿದ್ದಿದ್ದು ಅದ್ಭುತ ಎಲ್ಲ ಸಾಧನೆ ಮಾಡ್ತಾನೇನಂತು ಅಂಚಿನ ಒಂದು ವ್ಯಕ್ತಿತ್ವ ಮೈಕೊಡ್ತಿತ್ತು ವ್ಯಕ್ತಿತ್ವ ಒಂಜಿ ಎಲ್ಲಿ ಒಂದು ಸತ್ಯ ಮಾಡ್ತಾರೆ ಸವ ಸಂಸ್ಕೋರಗೂ ಅಪ್ಪೆ ಬೋದು ಇಲ್ಲಡೆ ಬಂದು ಜೋಗ್ಲಿ ಪಟ್ಕೊಂಡು ಆದ್ರೆ ಸ್ವರ್ಗೋಗು ಬೈಯದು ಸವ ಸಂಸ್ಕಾರ ಹೋಗಿ ಬೈದಿನ ಅಪ್ಪೆ ಇಲ್ಲಡೆ ಬಂದು ಜೋಗ್ಲ ಬಂದರು ಆ ಸ್ವರ್ಗೋಗು ಬೈಯರು ಮಗ ಅಪ್ಪಾಗ ಕೈಕಲ್ಲೊಂದು ಸನ್ಯಾಸಿ ಕುಳಿದಿನಾರು ಅದಕ್ಕೆ ಕಟ್ಟೆಡ್ ಕುಳಿದಿನಾರು ಅನೇಕ ಈ ಪಾತ್ರಕ್ಕೆ ಸನ್ಯಾಸಿ ಆಲೋಚನೆ ಮಾಡ್ಬೋದು ಯಾರು ಧಾರ್ಮಿಕದ ಬಗ್ಗೆ ಈತು ವರ್ಷ ಸನ್ಯಾಸ ತೋಡು ಈ ವರ್ಷ ನಡ್ಕೊಂಡಿದ್ದೀನ ಎಂತ ಒಂದು ವ್ಯಕ್ತಿ ಸ್ವರ್ಗಕ್ಕೆ ಜನ ನಡ್ಕೋಯ್ನ ಎಂತ ಬನ್ನಿಯರಾಕು ಈ ಕೊಂಡ್ಲೋಗ್ಬೋದು ಹೊರಡೋಗ್ಬೋದು ಬದದು ಸ್ವರ್ಗೋಪಯರು ಬಡಪಡುತ್ತಾ ಇದು ಅಂಚಿನ ಕೊಂಡೋಡ ಕೇನೋಡು ದಿನ ಕೇಳಿದೆ ಮುಡಿಯರು ಇದು ಇಂಚಿನ ವ್ಯಕ್ತಿ ಸೈನ್ಯದ ಸಂಸ್ಕಾರ ಓಟು ಬದುಕು ಪನ್ನಡತ್ತ ಆ ಸ್ವರ್ಗೋಪಯರು ವಾದೆ ಪಣ್ಣ ಅಪ್ಪಗ ಆ ಪುಂಜ ಬಂತು ಆರು ಸೈತಿನಾನಿ ಏತೋ ಸಾವಿರ ಜನ ಬಂದು ಊರೇ ಬಂದು ಸೇರ್ದು ಅದನ್ನ ಬಗ್ಗೆ ಪುನಗಾಣ ಮತ್ತೊಂದು ಲೇರು ಅದನ್ನ ಕೆಲಸವನ್ನು ಕೊಂಡಾಡೋದು ಅಂಚಿನ ವ್ಯಕ್ತಿ ಸ್ವರ್ಗೋಪವಾಗಿ ಕಪ್ಪೋಡಿ ಹೋಗ್ತೇವೆ ಸನ್ಯಾಸಿಗೆ ಸೇನೆ ಆಗ್ತದೆ ಹೆಚ್ಚಿನ ವ್ಯಕ್ತಿನಾಗ್ಲಿ ನಮ್ಮ ಅದು ಸ್ವರ್ಗವು ನಮ್ಮ ನಿಜವಾದ ಸ್ವರ್ಗ ಕಲ್ಪನೆ ಏರಕ್ಕೆ ಹೋಗ್ತಾರೆ ಏನಂತ ಗೊತ್ತಿಲ್ಲ ಹಂಗ ನಿಜವಾಯಿನ ವ್ಯಕ್ತಿ ఆయన ನಡತೆ ఆయన ಜೀವನ ಈಗ ಬೇರೆ ಬಂಡಿಲಕ್ಕನೆ ಹುಟ್ಟಿನಾಗ ನಮಗೆ ಉಸಿರು ಮಾತ್ರ 5 ಪಕ್ಕ ಕುದಾರ ಅಣ್ಣ ಹುಟ್ಟಿ ಸೈತಿ ಪಕ್ಕ ನಮ್ಮ ಸೈನಾಗ ನಮ್ಮ ಉಸಿರು ಕುದಾರ ಮಾತ್ರ ಕುದಾರ ಬಂದ ಆ ನಡತೊಂದು ಬೈದಿನ ಸಾದಿ ಆರು ಹೆಚ್ಚಿನ ಒತ್ತಿದ್ರು ಅವೇನು ನಮ್ಮ ದುಂಗದ ಪೀಳಿಗೆಗೆ ಯುವ ಜನತೆಗೆ ಏರ್ಪೋರ್ಟ್ ಬರ್ತಿರೋದು ಅಂತ ಹೇಳಿ ಹಿಂಗೆ ಎರಡು ಪಾತ್ರ ಅವಕಾಶ ಕೊಡೋದಕ್ಕೆ ಮಾತಾಡಿಲ್ಲ ಗೌರ್ಮೆಂಟ್ ಅನ್ನೋದು ಧನ್ಯವಾದ ಈ ಕಾರ್ಯಕ್ರಮವು ಇಂಥ ರವೀಂದ್ರ ಕುಯ್ದೊಟ್ಟು ಮಧ್ಯಶ್ರೀಯರನ್ನ ಆತ್ಮೀಯರು ನನ್ನ ಬೈದು ಕಾರ್ಯಗಳ ಇಟ್ಕೋದಿಲ್ಲ ನಮ್ಮ ಶ್ರೀಯುತ ಈಶ್ವರೊಳ್ಳ ಬೇರೆಲ್ಲ ಬೈದರೆ ಬೇರೆಲ್ಲ ಹೆಗ್ಲೆ ಇಟ್ಕೋದಿಲ್ಲ ಅವತ್ತಂದರೆ ವಿಡೋಗ ರೂಪಾಯಿ ಮಂಡಲದ ಮೋಹನ್ ಬಿಡ್ಲ ಬೈದರೆ ಕಾರ್ಯಗಳ ಇಟ್ಕೋದಿಲ್ಲ ಮತ್ತೆ ನಮ್ಮ ಗಿರೀಶ್ ರಾಯ್ ಅವತ್ತನೇ ಶ್ರೀಯುತ ಭಾಸ್ಕರ್ ದೇವಸ್ಯ ಬೇರೆಲ್ಲ ಬೈದರೆ ನಮ್ಮ ಕೊಕ್ಕಡೆ ಇಕ್ಕಿನಾರು ಆ ಒಂದು ಟೈಮ್ಗೂ ನಮ್ಮ ವಾಸನೊಂಡಿ ಮಸ್ತ್ ಒಡನಾಟ ಇಕ್ಕಿನಾರು ಆರೆಲ್ಲ ಎತ್ತೋದಿಲ್ಲ ಶ್ರೀಯುತ ಸುರೇಶ್ ಭಟ್ನಾಗರ್ ಬೇರೆಲ್ಲ ಬೈದರೆ ಆರೆಲ್ಲ ಎತ್ತೋದಿಲ್ಲ ಮತ್ತೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೇರೆ ನಮ್ಮ ಭಾಷೆಗೆ ಕೊಡಿ ನಮ್ಮನ್ನ ಸಲ್ಲಿಸಲ್ಪಟ್ಟದೆ ಏನು ಮಾತ ದೇವದ ಮನಸ್ಸು ಸ್ಮರಣೆ ಮಾಡುವುದು ಮಾತ ಕೃಷಿಯ ಗುರುಗಳಿಗೆ ವಂದನೆ ಸಲ್ಲಿಸುವುದು ಮಾತೆಲ್ಲ ನಮ್ಮ ವೀರಮಾರುತಿ ವ್ಯಾಯಾಮ ಶಾಲೆಯ ಶಿಕ್ಷಕರಾದ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಮಾತೆರೊಟ್ಟಿಗೆಲ್ಲ ಭಾರಿ ಒಂಜಿ ಎಡ್ಡೆ ರೀತಿಯಲ್ಲಿ ಬೆರೆಯೋದಿತ್ತಿನಂಚಿನ ವಿಠಲ್ ಶ್ರೀಯನ್ನ ಒಂಜಿ ಶ್ರದ್ಧಾಂಜಲಿಸಬೇಕು ನಮ್ಮ ಮಾತೆಲ್ಲ ಭಾಗವಹಿಸಿದ ವಿಠಲ್ ಶ್ರೀ ಅಂದ್ರನ ಇದಕ್ಕೆ ಕರಿನ ಒಂದು 16 ವರ್ಷದ ಪರಿಚಯ ವ್ಯಾಯಾಮ ಶಾಲೆ ಅಭಿನಂಚಿನ ಮಾತ ಕಾರ್ಯಕ್ರಮದ ಈ ಆಮಂತ್ರಣ ಕೊಟ್ಟಾಗ
ಬರ್ತದೆ ಅಷ್ಟೊಟ್ಟಿಗೆ ಸೇರೊಂದು ಭಾಗವಹಿಸಿನ ಅವಕಾಶ ನನಗೆ ವ್ಯಾಪಾರ ತಕ್ಕೋದಿತ್ತು. ವಿಠಲ್ಸಿಯೇ ಇತ್ತೇನೆ ಸುಧಾರಣೆ ಪಂಡೆ ಅರ್ನ ಆ ಒಂಜಿ ಎಲ್ಲಿಯ ಜೀವನ ಆತ ಪ್ರಾಯ ಆಗಿರ್ತದಲ್ಲ ಅತ್ಯಂತ ಚುರುಕು ಮಾತೆಲ್ಲ ಬರ್ಕೊಂಡು ಬಂದಾಗ ಭಾರಿ ಖುಷಿಯರೇ ಬತ್ತಿಪೆಟ್ಟಿಗೆ ಬಲೆ ಕುಲ್ಲುಲೆ ಪಂಡು ಭಾರಿ ಮೋಕೆಡಿ ನಮ್ಮನ್ನು ಎತ್ತದು ಆದರ ನಂಚಿನ ಒಂದು ಹಿರಿಯ ವ್ಯಕ್ತಿ ನಮ್ಮ ಕಣ್ಣೆದುರು ಇಲ್ಲಿ ಇಜ್ಜೇರು ನಾ ಮಾತೆಲ್ಲ ದೇವರ ಪ್ರಾರ್ಥನೆ ಅನ್ಕೊಂಡಿದ್ದಾನೆ ಅಂತ ಬಂದಾಗ ಅರೆಗೆ ಮೋಕ್ಷ ಇಕ್ಕಡು ದೇವರನ್ನ ಪಾದಡು ಆ ಚಿರಶಾಂತಿಡು ಅದನ್ನ ಒಪ್ಪಡು ಬರ್ತಿನ ಒಂದು ಪ್ರಾರ್ಥನೆ ದಾಯಕ ಬಂದಾಗ ಆ ಪ್ರಾರ್ಥನೆ ಅನ್ಕೊಡ್ದು ದೇವರನ್ನ ಸಾನ್ನಿಧ್ಯದಲ್ಲಿ ದಿನನಿತ್ಯದ ವರ್ಷದ ಸ್ವಲ್ಪ ಮಷ್ಟಾತ್ ದೇವರಿಗೆ ಆ ಒಂಜಿ ವಿದ್ಯೆಯನ್ನು ಕೊರೋದು ಈ ಮಂದಿರಡು ಕೆಲಸ ಮತ್ತೊಂದು ದೇವರನ್ನ ಸದಾ ಪ್ರಾರ್ಥನೆ ಒಪ್ಪುಡ ಆಡಲ 10 ಜನ ಸೇರಿದು ಈ ಪ್ರಾರ್ಥನೆ ಮಂತ್ರದಾಗ ಅವು ದೇವರಿಗೆ ಅವು ಸಲ್ಲುಣಿಗೆ ಬರ್ತಿನ ಹಿರಿಯಕ್ಕನ ಪಾತ್ಯರ ಬಹಳ ಮುಖ್ಯವಾಗಿ ನಮ್ಮ ಮಾತೆಲ್ಲ ಜನನ ಜೀವನ ಮರಣ ಈ ಸಂದರ್ಭದಲ್ಲಿ ಆ ಜೀವನ ಕಲ್ಪಿನ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸಮಾಜದಲ್ಲಿ ದಾದ ಕೆಲಸ ಬಂದದಿಂದ ಇನ್ನು ಜನ ಮಾತ 10 ಸೇರಿದು ಒಂದು ವ್ಯಕ್ತಿನ ಗುಣಗಾನ ಮಾಡ್ಕೊಡುತ್ತಾಡ ಆ ವ್ಯಕ್ತಿ ಆ ರೀತಿಯ ನಡವಳಿಕೆ ಇತ್ತಿ ನಡೆದವರ ನಾವು ಮಾತನ್ನು ಸೇರು ಅವಾಗ ಜೀವನ ನಮ್ಮ ಒಂಜಾತ್ ಎಡ್ಡೆ ಕೆಲಸ ಮಂತ್ರನಾಡ ಹತ್ತದಾಡ ಪಾತಿರಟ್ಟೆಗಳ ಕಾಲ ಕೊಯ್ಯರ್ತಿನ ಎಡ್ಡೆ 2 ಪಾತಿರಟ್ಟಿರ್ತದೆ ನಮ್ಮ ಸ್ನೇಹಮಯ ಜೀವನ ನಮ್ಮ ಇಟ್ಟನಾಡ ಸಮಾಜ ನಮ್ಮ ಕರಿಮಕ್ಕಳ ನಮ್ಮ ಸಮಾಜ ನೆನಪುಡು ತಪ್ಪಲಿಕ್ಕೆ ನಮ್ಮ ವಿಠಲ್ಸಿಯನ ಸಾಕ್ಷಿಯಾದ ಈ ಸಂದರ್ಭದಲ್ಲಿ ಮೂಜಿ ಯೋಗುಲು ಗಡ್ಡೆ ಆನೆ ಒಂಜಿ ಕೊನ್ನು ಎಲ್ಲಿಯ ಸಂಸಾರ ಎಡ್ಡೆ ರೀತಿ ಜೀವನ ನಡಬಹುದು ಎಡ್ಡೆ ಮರಣ ನಂಗೆ ಮಾತಿರಲ್ಲ ಬೇಜಾರಾಗ್ತದೆ ದಾನಿಂದ ಬಂದಾಗ ಒಂಜಿ ಸುತ್ತು ನಮ್ಮ ಕೈಟೇ ಇಟ್ಟರೆ ನಮಗೆ ಒಂದು ಮಲ್ಲ ಸಂಗತಿ ಆಗ್ಬೋದು ಆ ಸುತ್ತು ಒಂಜಿಗಳಿಗೆ ನಮ್ಮ ಕೈ ಹಿಡಿದು ಅಂತದ್ದು ಬೋಡ ಅದನ್ನ ನಮ್ಮ ಎದುರು ಇಟ್ಟಂತೆ ಕೊನಕ ಆ ಸುತ್ತದ ಮಹತ್ವ ನಂಗೆ ಗೊತ್ತಾಗ ಅವಾಗ ಆ ಒಂದು ಯುಗಾಟದ ಸುತ್ತು ನಂಗೆ ಅಗತ್ಯದ ಪೂರ್ಣ ನಮ್ಮ ದೇವರನ್ನ ಮರೆಬೋಪ ಹೊರಗಜ್ಜೆಗೆ ನಮ್ಮ ಹೊರಕ್ಕೆ ಬಂದಪ್ಪ ಎಲ್ಲ ಒಂದು ಸುತ್ತು ದಕ್ಕೋದು ತಿಕ್ಕಲೆಕ್ಕ ಮಾಡ್ಕೊಂಡು ಆ ರೀತಿಯಿಂದ ಅವು ಒಟ್ಟಿಗೆನೆ ಇತ್ತು ನಂಗೆ ಆಯ್ತ ಮಹತ್ವ ಗೊತ್ತಾಗ ಕರೆದುಕೊಂಡು ನಾಡ ಆಯ್ತ ಮಹತ್ವ ನಂಗೆ ಗೊತ್ತಾಗ ಆಡ ದೇವರು ನಂಗೆ ಮಾತಿರೆಗಳ ಒಂದು ಮಲ್ಲ ಗುಣ ಗೊತ್ತಿರಿಗೆ ಕಾರಣಕ್ಕೆ ಬಂದಾಗ ಮರೆಪುಣ ಇಡೀ ಒಂದು ಇಲ್ಲದ ಒಂದು ವ್ಯಕ್ತಿ ಮರಣ ಆದುಕೊಂಡಾಗ ಅದನ್ನ ಉಪಯೋಗಿಸಿದ ನಮ್ಮ ಆ ವ್ಯಕ್ತಿನ ಕರೆಯೋಣಾಗ ನಮ್ಮ ಭಾರಿ ಬೇಜಾರು ಇಡೀ ಕುಟುಂಬ ದುಃಖ ತಪ್ತರಾದ ಆ ಉತ್ತರ ಕ್ರಿಯೆ ಬಿಟ್ಟ ನಾವು ಮಸ್ತ್ ಕೊರಗುದು ಐದನೇ ನೆನಪುಡು ಆ ವ್ಯಕ್ತಿ ನೆನಪುಡು ನಮ್ಮ ಒಪ್ಪ ಆಡ ಕಾಲಕ್ರಮೇಣ ನೆನಪುಡು ಆ ಕೊರಗು ಹೊತ್ತಿ ನಂಗೆ ಮರೆಪು ದೇವರಿಗೆ ಕೊಟ್ಟಿರೋ ನನಗೆ ಒಂದು ಗುಣ ಇದರಿಂದ ನಮ್ಮ ಇಡೀ ಆರೋಗ್ಯನೇ ಆಲಾಪುಣಂತಿನ ಸಂದರ್ಭದ ಒಪ್ಪುಡ ಕೆಲವತ್ತು ಜನಗಳು ಐದು ಬರಿಯಾಪುರ ನಮ್ಮ ತೂಕ ಆಡ ವಿಠಲ್ಸಿಯನ್ನೇ ಇಲ್ಲಿ ನಮ್ಮ ಎದುರು ಇದ್ದಿಡಲ್ಲ ಅರ್ನ ಆ ನಡಕ್ಕೆ ಆ ವೈದ್ಯನಂತರ ತಾದಿ ಸರಳ ಜೀವನ ಅವು ಮಾತ ನಂಗೆ ಮಾರ್ಗದರ್ಶನ ಅದು ಖಂಡಿತವಾದ ಕೂಡು ಏದೋ ಜನಕ್ಕೆ ಈ ಶಿಕ್ಷೆ ಎಲ್ಲ ಕುರಿತು ಮಾತ ರೀತಿಲ್ಲ ನಮಗೆ ಸಹಕಾರ ಬಯಸ್ತಿದ್ದಾರೆ ಅವೇ ಒಂದು ಸಮುದಾಯ ನಾಡಲ್ಲ ಮಾತ ಪಕ್ಷ ಜಾತಿ ರಾಜಕೀಯ ಹೂ ಇದ್ದನಲ್ಲ ಮಾತಿನ ಭಾರಿ ಎಟ್ಟೆ ರೀತಿಡು ತೋದಿದ್ದು ನಮக்கு ಮಾತಿರಲ್ಲ ಬಹಳ ಗೌರವ ಕೊಡುವುದು ಅದನ್ನ ಕೆಲಸ ಕಾರ್ಯ ಮಾಡ್ಕೊಡಾರು ಈ ಸಂದರ್ಭದ ಮೂಲ ಬಂದಾಗ ಇಂದ್ರಪ್ಪ ಅದನ್ನ ಕಾರ್ ಬರ್ತಕೊಂಡು ಮಾಡಿದೆ ಆ ರೀತಿಯ ಒಂದು ಗುಣ ಅಂಚ ಅಂಚಿತ್ತಿನ ವ್ಯಕ್ತಿಗಳು ಅನಾಥ ನಮ್ಮ ಈ ಸಮಾಜದ ಕುಟುಂಬಗಳು ಎಡ್ಡೆ ಕೆಲಸ ಕಾರ್ಯದ ನಮ್ಮದಾವಡು ನಮ್ಮ ವ್ಯಾಪಾರ ಬಂದ್ಕುನಿ ಸಮಾಜಕ್ಕೆ ಸಮಾಜಕ್ಕೆ ನಮ್ಮದಾದ ಕೊಡ್ತಾ ನಮ್ಮಿನ ಬಹಳ ಮುಖ್ಯ ಸಮಾಜಕ್ಕೆ ನಮ್ಮ ನಿಲಟ್ ನಮ್ಮ ಜೀವಮಾನ ಕೂಡ ಆಗಲಿ ಬಂದೆ ಸುಧಾರಣೆ ಪಾತ್ಯನಾಗ ಉಸಿರು ಬಣ್ಣಗ ಉಪ್ಪುಡು ಹೋದಾಗ ಹೆಸರು ಮಾತ್ರ ಬುಧರ್ ಮಾತ್ರ ಉಪ್ಪುಡು ಬರುವಾಗ ಉಸಿರು ಹೋಗುವಾಗ ಹೆಸರು ಬುಧರ್ ಒರಿಯೋಡು ನಾಡ ನಮ್ಮ ಈ ರೀತಿ ಜಿಲ್ಲೆ ಪುಟ್ಟ ಕಾರ್ಯದ ಸೇವೆ ಮಂತ್ನಾಡ ನಮ್ಮ ಬುಧರು ಸಮಾಜದ ಸ್ಥಿರಸ್ಥಾಯಿಯಾದ ಸಾಧ್ಯತೆ ಉಂಟು ಒಟ್ಟಾದ ಮಾತೆಲ್ಲ ದೇವರ ಕೂಡ ಪ್ರಾರ್ಥನೆ ಮಾಡ್ತದ ಶ್ರೀ ವಿಠಲ್ಸಿಯನ್ನ ದಿವ್ಯಾತ್ಮ ನಮ್ಮ ಅಗಲದನ್ನೆಲ್ಲ ಅರೆ ಶಿರಸಾಂತಿ ಕೊರಡು ಆಯ್ತು ಒಟ್ಟಿಗೆ ಅರ್ನ ಬಡದ ಜೋಗ್ಲಿಕ್ಕೆ ಕಾರಣ
ಸಹಿಸನ್ನತೆ ದುಃಖನ ಸಹಿಸನ್ನತೆ ಶಕ್ತಿಯನ್ನು ಕೊರಡು ಐತ ಒಟ್ಟಿಗೆ ಅನ್ನ ಕುಟುಂಬ ವರ್ಗದಕ್ಕೂ ನಮ್ಮ ಮಾತ ಬಂಧು ಮಿತ್ರರು ಸೇರಿದ ನಮಕ್ಕಲ ಅವನ ದುಃಖನ ಸಹಿಸುವ ಶಕ್ತಿ ಭಗವಂತನ ಕೊರಡು ಈ ಸಂದರ್ಭದ ದೇವರ ಪುರದ ಪ್ರಾರ್ಥನೆ ಮತ್ತೊಂದು ಜನರಟ್ಟ ಪಾತ್ರ ನಮ್ಮ ಇಡೀ 3 ಸೇರಿದ ವಿಷಯಕ್ಕೆ ಮಾತಾಡ್ತಿದ್ದು ವಿಠಲ್ ಶ್ರೀಯ ದೇಹಾಂತಿ ಆಗಿತ್ತು. ಬೇರೆ ನಾನು ಭಾರಿ ಎಲ್ಲಿದ್ದು ಚೆಂದಿದೆ ಜಪ್ಪು ಅಲ್ಪ ಫ್ಯಾಕ್ಟ್ರಿ ಕಲ್ತ್ಕೊಂಡು ಹೋಗ್ತೀವಿ ಇಲ್ಲಿ ಹೋಟೆಲ್ ಇದ್ದಲ್ಲ ಹೋಟೆಲ್ ಸಿಗುತ್ತದೆ ಅಪ್ಪ ಚೆಂದಿದೆ ಅಪ್ಪ 3 ಜನ ತ್ರಿಮೂರ್ತಿರು ಉದಾಹರಣೆ ರಾಜವಾಡೆ ఒక ಅಮೀನಿಲ್ಲ ಈ ಶಾಲೆಗ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ಹೋರಾಟ ಮಾಡ್ತಾರೆ ಅಂಚೆ ರಾಜವಾಡೆ ನಮ್ಮ ಬದುಕೋಯಿಲ್ಲ ఒక్క వృత్తాలంటే ఆ పరమాత్మకి అనాయాస మరణం పొందుకుని మనుష్యకు అంటే మళ్ళీ వ్యక్తి చేయడం నాకు ಕೆಲಸವನ್ನು ಮುಗಿಯಿತು ನನಗೆ ಅನಾಯಾಸ ಮರಣ ದೇವರು ಕೂಡ ಆಗಿದೆ ಅಂಚಿನ ಸೌಭಾಗ್ಯವನ್ನು ವಿಠಲರ ಹೋಗಿ ನಮಗೆ ಬೇಜಾರು ಬಟ್ ಅದು ದುನಿಯಾದ ಉಂಟಲ್ಲ ಅಂತ ಇಟ್ಟಿರ್ತೀವಿ ಮನುಷ್ಯ ಏನೋ ಈ ಜಗತ್ತಿನ ಶಾಶ್ವತ అప్పుడు మాత్రం ఎంటే ఒక్క పనికి వెళ్తాం అయితే అప్పుడు ప్రాముఖ్యమాகும் ఒక ఉదాహరణ అనుభవంలో అది కనెక్షన్ అవుతుంది కదా ఒక 3 బస్సు ఒక విధాన పునరు యాడే బదలాದೆ ಮಾಸ್ಟರ್ ಅಪ್ಪು 3 ಬಸ್ಸುನ ಮೊದಲಾಗಿ ಬುದ್ಧಿಯವ್ರಿಗೆ ಕಾಬಾರ್ಕೊಂಡು ಹೋಗ್ತಾರೆ ಒಚ್ಚು ಹೋಗ್ತೀವಿ ಅದು ಸಹ ಹೆಚ್ಚಿನ ಅದು ಇದ್ದಿಲ್ಲ ತಪ್ಪು ಹೊಡೆದು ಎಲ್ಲ ಲಟ್ಕೊಳ್ಳೋದು ಬಂದಿರ ಮಕ್ಕಳಿಗೆ ಅವತ್ತಿಗೆ ಬುದ್ಧಿದೆ ಈ ಶ್ರದ್ಧಾಂಜಲಿ ಸಭೆಗೆ ನಮ್ಮ ಮೂಲಕ ನನಗೆ ದೇವರಿಗೆ ಶಾಂತಿಗೆ ಕೊಂಡು ಮಾತು ಪ್ರಾರ್ಥಿಸಿದ ಜೈ ಶ್ರದ್ಧಾಂಜಲಿ ಸಭೆಗೆ ಚಪ್ಪಾಳೆ ಹೆಚ್ಚಿ ಇಂದ ನಮ್ಮ ಈಶ್ವರ್ ಎರಡು ಪಾತ್ರ ಮಾತಾಡ್ಕೊಂಡಿರ್ತೇನೆ. ವೇದಿಕೆ ಹಿಡಿದ ಮಾತ ಅತಿಥಿ ಗಣ್ಯರೇ ಎದುರಿನ ಮಾತ ನಮ್ಮ ಅತಿಥಿ ಗಣ್ಯರೇ ಇನಿ ನಾವು ಮಾತೆಲ್ಲ ಈ ವ್ಯಾಯಾಮ ಶಾಲೆದ ಈ ಹಿರಿಯ ಮಾಸ್ಟರ್ ಕೆಲಸದಿದೆ ಅಂದರೆ ನಮ್ಮನ್ನು ಕಳೆದುಕೊಂಡರು. ಬಹುಶಃ ವಿಠಲ್ ಸಿದ್ಧಿ ಅನ್ನೋ ಬಗ್ಗೆ ನಮ್ಮ ದಾದದ ಮನೆಯರದಲ್ಲ ಅವನು ವಿಠಲ್ ಸಿದ್ಧಿ ಅಂತ ಹೇಳ್ಕೊಡೋದು ಸಾಧಾರಣ ಈ ಭಾಗದ ಮಾತ ಜನಗಳಿಗೆಲ್ಲ ಅದು ಏರಿ ಅದು ದಾನೆ ಕೊಂಡು ಮಾತಾಡೋದು. ಬಹುಶಃ ವಿಠಲ್ ಸಿದ್ಧಿ ಅಲ್ಲ ಇದಕ್ಕುಲ್ಲ ಭಾಳ ಎಲ್ಲಿಯೋಡೆ ಒಟ್ಟಿಗೆ ಇಷ್ಟ ಒಟ್ಟಿಗೆವನ್ನ ಬೇತೆ ಬೇತೆ ರಂಗೋಳು ಆ ಒಂದು ಪಕ್ಷ ಹೊಡುತ್ತೆ ಜ್ಞಾನೊಂದು ಪಕ್ಷ ಹೊಡುತ್ತ ಆ ಪಕ್ಷ ಸಮಯಗಳು ವ್ಯವಸ್ಥೆದ ಬಗ್ಗೆ ಈಗ ತಗೋಬೋಲ್ಲ ಅವನಿಗೆ ಆಂಡಲ್ಲ ಈಗ ಆತ್ಮೀಯರಲ್ಲ ಇತ್ತ ಬಹುಶಃ ಇತ್ತದ ಕೆಲವು ಸಮಯಗಳು ಈ ವಿಠಲ್ ಸಿದ್ಧಿ ಅಂದ್ರೆ ಏಪತ್ತೊಂದಲ್ಲ ನೋಡ ಭಾಳ ಪ್ರೀತಿ ವಿಶ್ವಾಸಗಳು ಆದರೆ ನಮ್ಮನ್ನು ಗುರುತಿಸೋಕೆ ಬಹುಶಃ ಒಂದು ಮೇಜರ್ ಸಂಗತಿ ಅಂದ್ಕೊಂಡಾಗ ಆದರೆ ದೇವರ ಪಾದಕ್ಕೆ ಸೇರಿದ ದುಂಬು ಒಂಜಿ ರಕ್ಷಿಸಿದಂಥ ದುಮ್ಮನನಿ ಹೆಂಗು ಮೂಲೆ ಓರು ಬಿದ್ದಲ್ಲಿ ಬೈಕ್ ಹಿಡ್ಕೊಂಡಾಗ ಉಂಟುದು ಆಡ ತಮಾಷೆ ಕುಶಾಲಪುರ ಪಾತ್ರೆ ಅನ್ಕೋಯ್ ರಾತ್ರಿಗೆ ಹೆಂಗೆ ಆ ತೀವ್ರ ಇರ್ತದ ಫೋನ್ ಬರ್ತನೆ ಚೆಚ್ಚ ಬಿಟ್ಟು ತಿರುಗೋಯ್ ತಾನೇ ಮಾಡಿದ್ರೆ ಅದು ಕೊಡತ್ತೆ ಅಲ್ಲ ಪಾತ್ರೆ ಹೋಗಿ ಮಾಡ್ತಾ ಹಚ್ಚಿದ್ರು ಅಥವಾ ಚೂರು ಅದನ್ನು ತೊಂದರೆ ಆಡ ಮಾಡಿ ಇತ್ತು ಮಾತೆಲ್ಲ ಪಡ್ಲಕ್ಕನೆ ಮನುಷ್ಯರು ಹುಟ್ಟಿದಾಗ ಮಾತ್ರ ನಮ್ಮ ಶ್ವಾಸ ಒಪ್ಪುದು ಹುಟ್ಟಿನ ಪಕ್ಕ ಶ್ವಾಸ ಒಪ್ಪುದು ಕುದರ್ ಮಾತ್ರ ಒಪ್ಪುದು ಅಂಚನೆ ಆ ಪಟ್ಟುಡು ಮನುಷ್ಯರು ನಮ್ಮ ದೇವರ ಪಾದವು ಸೇರುವ ಪಡ್ಯಾರ ಅಸಾಧ್ಯ ಇದು ನಮ್ಮ ಮಾತೆಲ್ಲ ಇನ್ನಿ ಅದನ್ನ ಶ್ರದ್ಧಾಂಜಲಿ ಸಭೆಗೆ ನಮ್ಮ ಸೇರಿದ ಅದರ ಬಗ್ಗೆ ಗುಣಗಾನ ಮಂತ ಈ ಗುಣಗಾನ ಮಲ್ಕೊಡೋದನ್ನ ಅಕಲ ಇತ್ತ ಎಂತ ಗುಣ ಇತ್ತೆ ನಾವು ಮಾತೆಲ್ಲ ಅದನ್ನ ಗುಣ ನೋಡ್ಬೋದು ಅಂಚೆ ಅದು ಜಾಸ್ತಿ ಪಾತ್ರೆ ಬಹುದು ವಿಠಲ್ ಸಿದ್ಧಿ ಅಂದ್ರೆ ಬಹುಶಃ ಈ ವ್ಯಾಯಾಮ ಶಾಲೆ ಮೂಲ ದುಂಬು ವೆಂಕಟಪಟ್ಟಣಕ್ಕೆ ಇಲ್ಲದೆ ವ್ಯಾಯಾಮ ಶಾಲೆ ಇರ್ತದೆ ಒಂದು ಹೂ ಅಂತ
ಬರ್ಮನ್ಲ ಪಾತೆ ಸುಂದರನ್ನೇ ರಾಜಮಂಡನ್ ವಿಠಲನ್ನೇ ವೆಂಕಪಣ್ಣ ಇಲ್ಲದೆ ಈ ವ್ಯಾಯಾಮ ಶಾಲೆ ಆಗುದಿಲ್ಲ ಗುರ್ತಿದ ಪಟ್ಟು ಬೇರೆ ಜಾಗ ಹಿಡಿದ್ರು ತಕ್ಕೊಡ್ದು ಅವರಿಗೆ ಅಂಡ ಮಾತಾ ಜನಗಳು ಬೇತೆ ಬೇತೆ ಕುಳಿತೇನೆ ಜವನೆಲ್ಲ ಕೂತ್ರ ಎಂಗ್ಲೇನ್ ಹಿರಿಯರು ಅಪ್ಪಗ ಜವನೆಲ್ಲ ಎಂಗ್ಲೇನ್ ಹಿರಿಯರು ಈ ವ್ಯಾಯಾಮ ಶಾಲೆಯನ್ನು ಭಾರಿ ಕೊರಳು ಕಟ್ಟದು ನಡೆತದೆ ಊರು ಸುಂದರಪುರದಲ್ಲಿ ಜಾಗಡೆ ಮೂಜಿನ ಜನ ಇತ್ಯದಿಂದ ಎನ್ನ ಗಮನ ಬೇಕು ಧ್ಯಾನ ಗಮನ ಬಹುಶಃ ಅಲ್ಲ ಎಲ್ಲಿ ಹಾಕೊಂಡು ಕಾಂಟ್ಯಾಕ್ಟ್ ಇರ್ತಾರೆ ಅಂಚಾದೆ ಬಹುಶಃ ಎಡ್ಡೆ ಕೆಲಸವು ಸಮಾಜಕ್ಕೂ ತೋರ್ಪದು ಕೊಡ್ತಾರೆ ಅಂಚಿನ ವ್ಯಕ್ತಿ ನಮ್ಮನ್ನು ಅಗಲಿದ್ದೇವೆ ದೇವರ ಪಾದ ಸೇರಿದ್ದಾರೆ ಆ ಆತ್ಮಗೂ ದೇವರು ತೀರ್ಸಾಗಿ ಬರೋದು ಅಥವಾ ಇಲ್ಲ ಒಟ್ಟಿಗೆ ಜೋಗ್ಲಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಬೇಕು ಪರಮಾತ್ಮಲ್ಲ ಮುಖ್ಯ ನಮ್ಮ ಪ್ರಾರ್ಥನೆ ಅಂತ ಶ್ರೀ ಜೆ ವೀರಮ್ಮ ಮಾಡುತ್ತಿದ್ದ ಈ ಶ್ರದ್ಧಾಂಜಲಿ ವೈದ್ಯರ ಮಾತಾ ಅತಿಥಿಗಳಿಗೆ ಬಂದಿರುವ ಮಧ್ಯೆ ನಮ್ಮ ಈ ಶ್ರೀ ವೀರಮ್ಮ ಮಾಡುತ್ತಿದ್ದ ಕಂಪನಿ ಮಾಡಿದ್ದಾರೆ ನಮ್ಮ ಶ್ರೀ ವಿಠಲ್ ಶಾಲೆಯಲ್ಲಿ ಅದೇ ನಮ್ಮ ರಾಜ್ಯ ಮೆಂಟಲ್ ಮತ್ತು ನಮ್ಮ ಶ್ರೀ ಈ ಶಾಲೆಯ ಮುಖ್ಯ ಕಂಬ ಈ ಕಂಬಡು ವಿಠಲ್ ಬಹಳ ಒಂದು ಮಾತೆಗಳ ಒಂದು ಕೆಟ್ಟ ವ್ಯಕ್ತಿತ್ವ ಹೊಂದಿದಂಥ ಒಂದು ವ್ಯಕ್ತಿ ಎಂಗ್ಲನ ಶ್ರೀ ವಿಠೋಬ ರೂಪಾಯಿ ಮಂದಿರಗಳ ಮೊಘಲ್ನ ಒಂದು ತಾಲೀಮು ಪ್ರದರ್ಶನ ಇದು ನಮ್ಮ ವಾರ್ಷಿಕೋತ್ಸವದಲ್ಲಿ ಒಂದು ಬಯ್ಯನ್ನು ಕೊಡ್ತದ್ದು ತಾಲೀಮು ಪ್ರದರ್ಶನ ಬಂದಾಗ ಮೇಲೆ ನಮ್ಮ ವಿಠಲ್ ಶ್ರೀಯಲ್ಲಿ ತಾಲೀಮು ಪ್ರದರ್ಶನದ ಶೈಲಿ ಏನಿದೆ ಆ ಶೈಲಿಯನ್ನು ಎತ್ತಿದ್ದು ಇದೆ ಬಟ್ ಆತೊಂಜಿ ಪೊರ್ಲುಡು ನಾನೊಂಜಿ ಆ ಒಂಜಿ ಶ್ರಮವನ್ನು ಅದು ತೋಚ್ಬೋದಿದ್ದೆ ಮಾತರಿಗಳ ಒಂಜಿ ಪೊರ್ಲುದ ಒಂಜಿ ವಿದ್ಯೆ ಆ ವಿದ್ಯೆನ ಕೆಲವು ಶಿಕ್ಷಣಗಳಿಗೆ ಕಲ್ಪಡಿರ್ಬೇಕು ಆ ವಿದ್ಯೆನ ನಲ್ಲ ತುಂಬು ಕೊನೋಡು ಮಾಡಿದ್ರೆ ಒಂದು ನಿಖಿಲ ಶಾಲೆಗಳ ವಿನಂತಿ ಅಂಚನೆ ರಾಜಕೀಯ ರಂಗದ ಬೇರೆ ಕಮ್ಯುನಿಸ್ಟ್ ಪಕ್ಷಗಳು ಬಹಳ ಒಂದು ಪ್ರಾತಿನಿಧ್ಯ ಹೊಂದಿದ ವ್ಯಕ್ತಿ ಉಳ್ಳಲ ಕ್ಷೇತ್ರದ ಬೇರೆ ಒಂದು ಪಂಚಾಯತ್ ರೇಟ್ ವಿನ್ನಾದ ಉಳ್ಳಲ ನಗರ ಸಭೆಗಳ ಮೇಲೆ ಬಾರೇಟೆ ಕೆಲಸ ಓದೋದಿದ್ದೇವೆ ಅಂಚನೆ ಈ ಶಾಲೆದ ಒಂದು ಅಭಿವೃದ್ಧಿಗಳ ಭಾರಿ ಒಂದು ಪಣ ದೊಡ್ಡದು ಈ ಒಂದು ಶಾಲೆಯನ್ನು ಏಳಿಗೆ ಮಾಡಿದ್ರೆ ನಮ್ಮ ಊರಿಗೆ ಈ ಉದರಗಣಪಂಚಿನ ಈ ಕೃಷ್ಣ ಜನ್ಮಾಷ್ಟಮಿದ ಈ ಕಾರ್ಯಕ್ರಮಗಳು ಒಂದು ಹೊರಲೆ ಒಂದು ಬೇರೆ ಮೂರು ವೇದಿಕೆಲ್ಲ ಆ ಶಾಲಾ ಮಾಸ್ಟರ್ಗಳಲ್ಲಿ ಅಂಚನೆ ರಾಜ್ಯವೆಂಡನ್ ఒక ఒకరు ಕುಲೊಂದು ಒಂಜಿ ಮಾತೆರಲೊಂಜಿ ಎದಕ್ಕೊಂದು ಅక్కడ ಪಾತ್ರೆನ ರೀತಿ ಶೈಲಿ ಪುನಃ ಬಾಳ ಒಂಜಿ ಕನ್ನಡೆದುಡು ಇದೆಲ್ಲ ತೋಜದು ಒಂಜಿ ವ್ಯಕ್ತಿತ್ವ ಆ ವ್ಯಕ್ತಿತ್ವನು ನನಗೆ ಪುನಃ ಬಹಳ ಬೇಜಾರಾಗ್ತದೆ ಅದನ್ನು ಅರಿಗೆ ಮುರಳಿ ಅರಿಗೆ 85 ವರ್ಷ ಅನ್ಕೊಂಡ ಈಗ ಪೇಪರ್ ತೂದನಿಗೆ ಒಂಜಿ ಆಶ್ಚರ್ಯ ಯಾಕೊಂಡ ನಿಜವಾದ ಆತ್ಮಂಜಿ ಏಜಿದ ವ್ಯಕ್ತಿತ್ವ ಲೆಕ್ಕ ತೋದೊಂಜಿ ಅದು ಹೆಂಗೆ ಗೊತ್ತಲ್ಲ ಆದ್ರೆ ಒಂದು ಕೈಟ್ ಆ ಎಂತ ನೀರು ಕೊಡ್ತಿರೋಣ ಆದ ಕೊಡುವುದು ವಿದ್ಯೆಯನ್ನು ತೋಚಿಪೋಯ್ ತಾಲೀಮು ಪ್ರದರ್ಶನ ತೋಚಿಪೋಯ್ ಪಡ್ಕೊಳ್ಳಿ ಶಕ್ತಿಯನ್ನ ದೇವರೇ ಕೊಟ್ಟಿದ್ದೇನೆ ಅಂಡ ದಾದನಾರು ಸಡನ್ನಾದ ದೇವರ ಪಾದಗಳು ಸೇರಿ ನನಗೆ ಬಹಳ ಒಂದು ಬೇಜಾರದ ವಿಷಯ ಅಂಚನೆ ಇಂಗ್ಲಂಡ್ ಬ್ರಹ್ಮಗ್ರಂಥದ ಪಗ ಬದುದು ಪದ್ಯ ಕೊಟ್ಟ ಎಂಗಡ ಪಾತೆರೆ ಬಂಡೇರಿ ಎಂಕಲ ಶಾಲೆಗಿದ್ದ ಜಾಗಿನ ಉಂಟು ಬಹಳ ಕಂಡೀಷನ್ಗಳುಂಟು ಭಾರಿ ಒಂದು ಐತಿತ್ತು ಬೇರೆ ಜಾಗೆ ನಮ್ಮ ಮುಲ್ಪನೆ ಕಾಪಿಕಡ ಪರಿಸರ ಎಪ್ಪುನ ಯೋಜನೆ ಉಲ್ಲ ಹಾಗೆ ಮಾಡಿ ಎಂಕಲ ಕಾರ್ಯಕ್ರಮ ಖಂಡಿತ ಆವಡಿ ಯಶಸ್ವಿ ದಯಮಾಡ ನಮ್ಗೊಂಜಿ ಈ ಊರಿಗೊಂಜಿ ಗೌಜಿ ಗೊತ್ತು ನಮ್ಮ ಕಾರ್ಯಕ್ರಮ ಮಲ್ಪನಾಡು ಶಾಲೆ ದಯಮಾಡ ಈ ಮೊಸರು ಉಳಿಗೆ ಸಂಭ್ರಮ ತೊಕ್ಕೊಡದ ಊರಿಗೊಂಜಿ ಗೌಜಿನ ಗಮ್ಮತ್ತಲ್ಲಿ ಕಣಕೊಂಡ ಈ ಶಾಲೆಗೆ ಉದಾಹರಣೆ ಅಂಜ ಆ ಶಾಲೆದ ಉದಾಹರಣೆ ನನಲಾದ ನಿಗಳು ಇತಿಹಾಸಗಳು ಐದು ತುಂಬಿಕೊಳ್ಳೋದು ಆಯ್ತಾ ಆರ್ನ ಉದಾರದ ಕಮ್ಮನು ನಿಗಳು ನೆಕ್ಸ್ಟ್ ನೆಟ್ಟೆ ರೀತಿಗೆ ಕೊಲ್ಲುಡೆ ನಡಪಾದುಕೊಂಡು ಆಗಲೇ ನೆನೆಪುರ್ಣ ದೀಪುನಂಚಿನ ಶಕ್ತಿಗಳನ್ನ ತುಂಬುದಕ್ಕೂ ಮನ್ಪಡ್ಬಾರ್ದು ವಿನಂತಿ ಅಂಚನೆ ಆ ದುಃಖರು ನಂಗೆ ಪರಿಸರ ಶಕ್ತಿನ ದೇವರು ಹೊರಡು ಅಂಚನೆ ಆರ್ನ ಪಾದ ದೇವರಿಗೆ ಸಂದಾಯವಾಡಿ ಅಂಚನೆ ಆತ್ಮ ಇಲ್ಲದಕ್ಕೆಲ್ಲ ಮಾತರಿಗಳ ಸುಖ ಶಾಂತಿ ನೆಮ್ಮದಿ ಕೊರಡೆ ಕೊಂಡುಕೊಳ್ಳೋದು ಎರಡು ಪಾತ್ರೆ ನಾನು ಧನ್ಯವಾದ ಮೋಹನ್ರೆ ಕಾರ್ಯಕ್ರಮವು ಉಳ್ಳನ್ನ ಮೊತ್ತದ ಅಬ್ದುಲ್ ಕರೀಂ ವೈದ್ಯರು ಕಾರ್ಯಕ್ರಮ ಇತ್ತೊಂದಿಲ್ಲ
ಮಾತನ್ನು ಹೊಂದಿಕೊಂಡರೆ ಇಲ್ಲಿಯ ಮಾಸ್ಟರ್ನ ವ್ಯಾಯಾಮದ ಬಗ್ಗೆ ನಮ್ಮ ತುಂಬಿಕೊಂಡು ಬಂದಿರೋ ಬಗ್ಗೆ ಇಲ್ಲಿಯ ಮಾಸ್ಟರ್ನ ಮಾರ್ಗದರ್ಶನ ಈಗ ಈ ಸರಿ ಕುಸ್ತಿ ವ್ಯಾಯಾಮ ತಾಲೀಮು ನಿರ್ಮಾತ ತೀರಾ ಸ್ಟಾರ್ಟ್ ಮಾಡಿದ ನೆತ್ತ ಸಂತೋಷದ ವಿಷಯ ಪಂಡ ನೆತ್ತ ಒಂದು ನೇತೃತ್ವನು ಈ ತಾಲೀಮಿನ ನೇತೃತ್ವನು ಇಲ್ಲಿಯ ಮಾಸ್ಟರ್ ನಮಗೆ ರವಿ ಅಗಲ ಸಹಪಾಠಿಗಳು ಜೊತೆ ಅಂಚಾದ ಈ ತಾಲೀಮಿನ ಕಾರ್ಯಕ್ರಮ ತರಬೇತಿ ನಡ್ತೊಂದುಂಡು ಎಲ್ಲ ಮುಸುಡಿಕೆದಲ್ಲಿ ಆಯ್ತು ಒಂದು ಕಾರ್ಯಕ್ರಮ ಉಂಟು ಈ ಸರಿ ಅದರಲ್ಲಿ ಮತ್ತೆ ನಮ್ಮ ಜಮಾತದ ಶ್ರೀಯುತ ಅಬ್ದುಲ್ ಕರೀಂ. ನಾನು ಅಬ್ದುಲ್ ಕರೀಂ ಜಮಾತ್ ಇಸ್ಲಾಮಿ ಸ್ಥಾನೀಯ ಅಧ್ಯಕ್ಷನಾಗಿದ್ದೇನೆ. ನನಗೆ ತುಂಬ ಆಶ್ಚರ್ಯ ಮತ್ತು ದುಃಖವಾಗಿತ್ತು. ಆ್ಯಕ್ಚುಲಿ ನಮ್ಮ ಗುರುಗಳಷ್ಟು ನನಗೆ ನನ್ನ ಗುರುಗಳೆಂದರೆ ನಮ್ಮದು ಶ್ರೀಹಣ್ಣರವರು. ಯಾಕೆಂದರೆ ಹಲವಾರು ವಿಷಯಗಳಿಗೆ ನಮಗೆ ತುಂಬ ಮಾರ್ಗದರ್ಶನ ಕೊಡ್ತಾ ಇದ್ರು. ದೊಡ್ಡ ಒಂದು ವ್ಯಕ್ತಿತ್ವವಾಗಿತ್ತು, ದೊಡ್ಡ ಮಾನವ ಪ್ರೇಮಿ ಅಂತ ಹೇಳ್ಬೋದು. ಸಮಾಜ ಪ್ರೇಮಿ, ಮಾನವ ಪ್ರೇಮಿಯಾಗಿದ್ದು ಅವರು ನಮ್ಮ ಉಳ್ಳಾಳದ ಹಿಂದಿನ ಇತಿಹಾಸವನ್ನು ಅತ್ಯಂತ ಹೆಚ್ಚು ಹೇಳ್ತಾ ಇದ್ರು, ಸ್ಮರಣೆ ಮಾಡ್ತಾ ಇದ್ರು. ನಮ್ಮ ಉಳ್ಳಾಳ ಹೇಗಿತ್ತು ಸೌಹಾರ್ದತೆಯಲ್ಲಿ, ಪರಸ್ಪರ ಪ್ರೀತಿಸುವಿಕೆಯಲ್ಲಿ, ಪರಸ್ಪರ ತಿಳುವಳಿಕೆಯಲ್ಲಿ, ನಂಬಿಕೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಂಥ ಒಂದು ಕಾಲಘಟ್ಟ ಇತ್ತು ಎಂಬುದನ್ನು ನನಗೆ ಸ್ಮರಣೆ ಮಾಡ್ತಾ ಇದ್ದರು. ಬಹಳಷ್ಟು ಸಮಾಜದ ಬಗ್ಗೆ ಅತಿ ಹೆಚ್ಚು ಚಿಂತಿಸುವವರು. ನನಗೆ ಸಿಕ್ಕಿದ, ನನಗೆ ಅನುಭವಪಟ್ಟ ಅವರ ಜೀವನದ ಅನುಭವದಲ್ಲಿ ನಾನು ಹೇಳುವಂಥ ವಿಷಯ ಏನೆಂದರೆ, ಅವರು ಅತಿ ಹೆಚ್ಚು ಮಾನವ ಪ್ರೇಮಿಯಾಗಿದ್ದರು ಮತ್ತು ಸಮಾಜ ಮುಖಿಯಾಗಿದ್ದರು, ಸಮಾಜದ ಪ್ರೇಮಿಯಾಗಿದ್ದರು. ಜನರನ್ನು ಪ್ರೀತಿಸ್ತಾ ಇದ್ರು. ಎಲ್ಲಿಯಾದರೂ ಸಿಕ್ಕಿದ ಕೂಡಲೇ ನಾನು ಅವರ ಮನೆಗೆ ಕೂಡ ಹೋಗ್ತಾ ಇದ್ದೆ. ಒಂದು 2-3 ಸಲ ಹೋಗಿದ್ದೇವೆ ನಮ್ಮ ಮನೆಗೆ ಕೂಡ. ಅವರನ್ನು ಮುಖತಃ ಭೇಟಿಯಾಗಿದ್ದೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕರೆಯಲಿಕ್ಕೆ. ದಾರಿಯಲ್ಲಿ ಸಿಕ್ಕಿದ ಕೂಡಲೇ ಒಂದು 10 ನಿಮಿಷದಲ್ಲಿ ನಮಗೆ ಇದು ಮಾಡ್ತಾ ಇದ್ರು. ತುಂಬ ವಿಷಯಗಳಿಗೆ ಮಾತನಾಡ್ತಾ ಇದ್ರು. ಅವರು ನಾನು ಹೊಂದೋದಕ್ಕಿಂತ ಒಂದು 2 ತಿಂಗಳಿಗೆ ಮುಂಚೆ ಸಿಕ್ಕಿದ್ರು. ಬಹಳಷ್ಟು ಮಾತ್ರ ನನ್ನ ಹಿರಿಯರ ಬಗ್ಗೆ ಅವರಿಗೆ ತುಂಬ ಅಭಿಮಾನ. ನಮ್ಮ ಹಾಜಿ ಮತ್ತು ಅಬ್ದುಲ್ ಖಾದರ್ ಅಂದರೆ ನನ್ನ ಬಾಣ್ಣ. ಅವರು ಕೌನ್ಸಿಲರ್ ಆಗಿದ್ದಾಗ ಇವರು ಕೂಡ ಕೌನ್ಸಿಲರ್ ಆಗಿದ್ದರು ನಮ್ಮ ಉಳ್ಳಾಳದ. ಅಷ್ಟೊಂದು ದೊಡ್ಡ ಒಡನಾಟಿ ಇರುವ ಒಬ್ಬ ದೊಡ್ಡ ಸಮಾಜ ಸುಧಾರಕ ಮತ್ತು ಸಮಾಜ ಸೇವಕ ಮತ್ತು ನಮ್ಮ ಇದೇ ಒಂದು ದೊಡ್ಡ ನಮಗೆ ಒಂದು ಅವರ ಪರಿಶ್ರಮದ ದೊಡ್ಡ ಒಂದು ಇದಾಗಿತ್ತು. ವೀರಮಾರುತಿ ದೊಡ್ಡ ಇದಲ್ಲ, ಈಗ ಸಹ ಅವರ ಮರಣ ಹೊಂದುವವರೆಗೂ ಅವರು ಇದ್ದರು, ಅದರಲ್ಲಿ ಪದಾಧಿಕಾರಿಯಾಗಿದ್ದರಲ್ಲ, ಅಧ್ಯಕ್ಷರಾಗಿದ್ದರು. ಮತ್ತೆ ಎಷ್ಟೊಂದು ದೊಡ್ಡ ವಿಷಯವನ್ನು ಆಲೋಚನೆ ಮಾಡಬೇಕು. ಎಷ್ಟೋ ಜನರಿಗೆ ದೈಹಿಕವಾದ ದೊಡ್ಡ ಒಂದು ಆರೋಗ್ಯದ ಒಂದು ದೊಡ್ಡ ಅನುಗ್ರಹವನ್ನು ಅವರು ಮಾಡಿದ್ದಾರೆ ಎಂದು ಹೇಳ್ಬೋದು ನಮ್ಮ ಸಮಾಜದಲ್ಲಿ. ಅಷ್ಟೊಂದು ದೊಡ್ಡ, ನಾವು ಯಾವುದೇ ವಿಷಯಕ್ಕೆ ಏನೊಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೇವೆ ಅವರನ್ನು ಕರೆಯಲಿಕ್ಕೆ. ಬಹಳಷ್ಟು ನಮಗೆ ಗೌರವ ಕೊಡ್ತಾ ಇದ್ರು. ಗೌರವ ಕೊಡುವುದರಲ್ಲಿ, ಮನುಷ್ಯ ಗೌರವ ಕೊಡುವುದಕ್ಕೆ ಅದರ ದೊಡ್ಡಸ್ತಿಗೆ ಅವರಲ್ಲಿ ನಾನು ಕಂಡಿದ್ದೆ. ಮತ್ತೆ ನಮ್ಮ ಹಿರಿಯರ ಬಗ್ಗೆ ಎಲ್ಲರಿಗೂ ಅನುಭವ ಇರೋದು. ಹಿರಿಯರ ಬಗ್ಗೆ ತುಂಬ ಅನುಭವ ಇರೋದು. ಯಾವಾಗ ಕೇಳ್ತಾ ಇದ್ರು, ಅಣ್ಣ ಹೇಗಿದ್ದಾರೆ, ಅವರು ಹೇಗಿದ್ದಾರೆ, ಇವರು ಹೇಗಿದ್ದಾರೆ ಎಲ್ಲ ಕೇಳ್ತಾ ಇದ್ರು. ಅಂತ ಒಂದು ವ್ಯಕ್ತಿತ್ವ. ಮರಣ ಹೊಂದಿದಾಗ ನಾನು ಇರಲಿಲ್ಲ. ನಾನು ಕಂಡದ್ದು ಅವರ ಫೋಟೋ ನೋಡಿದಾಗ ನನಗೆ ಆಶ್ಚರ್ಯ ಆಗಿದ್ದ. ಆ ದಿವಸ ನಾನು ಇರಲಿಲ್ಲಲ್ಲ ಇಲ್ಲಿ ಎಂಬ ದೊಡ್ಡ ಒಂದು ನನಗೆ ದುಃಖ ಮತ್ತು ಕೊರತೆ ಕೂಡ ಆಗಿತ್ತು. ಅವರ ಇದನ್ನು ಅಂತಿಮ ದರ್ಶನವನ್ನು ನಮ್ಮ ಮೈದಾನದಲ್ಲಿ ಇಟ್ಟಿದ್ದರಂತೆ. ಮೈದಾನದಲ್ಲಿ ಅಂದು ನಾನು ಇರಲಿಲ್ಲ. ನನಗೆ ದೊಡ್ಡ ಒಂದು ಇದಾಗಿತ್ತು ಅದರಲ್ಲಿ. ಒಟ್ಟಿಗೆ ದೇವನು ಅವರಿಗೆ ಒಳ್ಳೆಯ ಒಂದು ಸದ್ಗತಿಯನ್ನು ಕೊಡಲಿ ಮತ್ತು ಅವರೆಲ್ಲ ಏನೆಲ್ಲ ಅವರು ಒಳ್ಳೆಯದು ಮಾಡಿದ್ದಾರೆ ಅದರ ಸಂಪೂರ್ಣವಾದ ಒಂದು ಪುಣ್ಯ ಅವರ ಪಾರಸಿಕ ಜೀವನದಲ್ಲಿ ಅವರಿಗೆ ಸಿಗಲಿ. ಮತ್ತು ಅವರು ಏನು ನಮಗೆ ಕಲಿಸಿದ್ದಾರೆ ಅದನ್ನು ನಾವು ನಮಗೆ ಮೈಗೂಡಿಸಿ ನಾವು ಅದು ಹಾಗೆ ಸಮಾಜವನ್ನು ನೋಡುವಂತಹ ಒಂದು ಪರಸ್ಪರ ಪ್ರೀತಿಸುವ, ವಿಶ್ವಾಸವಿರುವಂತಹ ಒಂದು ಸಮಾಜವನ್ನು ನಿರ್ಮಿಸಲು ಅವರ ಜೀವನ ನಮಗೆ ಮಾರ್ಗದರ್ಶಕವಾಗಿ ಹೇಳುತ್ತಾ ನನಗೆ ಒಂದು 2 ಮಾತನಾಡಲು ಕೊಟ್ಟಂತಹ ಈ ಸಮಿತಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಈ ಸ್ಮರಣಿಕೆ ಭಾಷಣ ಮುಂದುವರಿಸ್ತಾ ಇದ್ದೇನೆ. ವಿಠಲ್ ಶ್ರೀ ಈ ಶ್ರದ್ಧಾಂಜಲಿ ಸಭೆಗೆ ನಮ್ಮ ಶಾಸಕರೇ, ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿದ್ದ ಶ್ರೀ ಯುಟಿ ಖಾದರ್ ಬೈದರೆ ಅವರಿಗೆ ಅಂಶದ ಪರವಾಗಿ ಮಾಧ್ಯಮ ಪರವಾಗಿ ಸ್ವಾಗತ ಮಾಡುವ.
ಎಂಕಲ್ನ ಬಾರಿ ಆತ್ಮೀಯರು ದಯಪಟ್ಟ ಒಂದು ಪಕ್ಷದ ವಲಯ ಸಮಿತಿ ಸದಸ್ಯರಾಗಿರ್ಬೋದು, ಮುಖಂಡರ ಸದಸ್ಯರಾಗಿ ಬಾಕಿ ನ್ಯಾಯಮಂಡಲದ ಪದಾಧಿಕಾರಿಯಾಗಿ ನಿರಂತರ ಎಂಕಲ್ನೊಂದಿಗೆ ಸಂಪರ್ಕಿದ್ದೇನೆ ವ್ಯಕ್ತಿಗಳು. ಬಹುಶಃ ಒಂದು ವಿಷಯವನ್ನು ಪತ್ತಿಯಲ್ಲ ಅವನಿಗೆ ಆ ಪತ್ತನ್ನು ಪತ್ತಿಯಲ್ಲ ಏನು ಯಾರ ಬಗ್ಗೆ ಹುಡುಗರು ನಾನು ಏತೇ ಮಲ್ಲ ಚರ್ಚೆ ಆಗೋದು ಗಂಟೆ ಚರ್ಚೆ ಮಾಡೋದಲ್ಲ ಯಾಕೆ ಮೀಟಿಂಗ್ ಹುಡುಗ ಆತೆ ಆತ್ಮೀಯತೆ ಕುಶಲ ಬಾತರು ಯಾರು ಕೃಷ್ಣ ಬಣ್ಣೆ ಮಾಡಿದ ಮಸ್ತ್ ಕುಶಲ ಬಾತರು ಜನಗಳು ಯಾಪಲ ಅವನಿಗೆ ಅರೆಂದೂಲೆ ಡ್ರೆಸ್ಸಿಂಗ್ ಸೆನ್ಸ್ ಉಂಟಾರೆ ಎಂಗೆಲ್ಲ ಭಾರಿ ಶೋಕದ ಡ್ರೆಸ್ಸಿಂಗ್ ಮಾತ್ರ ಡ್ರೆಸ್ಸಿಂಗ್ ಸೆನ್ಸ್ ಹೇರ್ ಕಟಿಂಗ್ ಮಾತ್ರ ಬರ್ತದೆ ಯಾರು ಬಂದ್ರೆ ಕೃಷ್ಣ ಮಠ ಮಸ್ತ್ ಮಸ್ತ್ ಜವನಿ ಆಗ್ತಿರುತ್ತೆ ಜವನಿ ಆಗ್ತಿರುತ್ತೆ ಜವನಿಯನ್ನು ಹೇಳ್ತಾರೆ ಜವನಿ ಹಾಕೊಂಡು ನಿಂತಿರ ಅಂಚೆ ಬಂದು ವ್ಯಾಪಾರ ಮಕ್ಕಳು ಯಾರು ಕೃಷ್ಣ ಮನೆ ಅವರು ಆತೊಂದು ಭಾರಿ ಆತ್ಮೀಯರು ಬಹುಶಃ ಸಡನ್ ಅದು ಒಂಜಿ ಯಾರು ನಮ್ಮನ್ನು ಅಗಲಿದ್ದು ಹೋಗಿ ಮಸ್ತ್ ಅನ್ನ ಕಾರ್ಯಕ್ರಮ ಇತ್ತು ನಿಂಚಿನ ಮಾಡಿ ಅವೇ ಆಗಬೇಕು ತಾಲೀಮುದ ಪಂಡ ಅವು ಸರಿ ಅವು ದವ ಈಗ ಅವನಿ ನೇನು ತುಂಬುದ ನಮ್ಮ ಹೆಂಚಿನ ಈ ವ್ಯಾಯಾಮ ಶಾಲೆಯಲ್ಲಿ ಎಂದಿನ ತಾಲೀಮು ಐದೇ ನಮ್ಮ ಸಕ್ರಿಯ ಮಾಡ್ತದೆ ಆಪುದಾಡೆ ನಮ್ಮ ಅಂತೆ ಕಾರ್ಯಕ್ರಮ ಕೊಟ್ಟು ನಾನು ಈ ತಾಲೀಮು ಸೆಟ್ಟಿ ಒಂದು ಕೊಲ್ಪಲ್ ಹೆಚ್ಚಿ ಅವಾಗ ಅವ್ರು ನಿಜವಾಗಿ ನಮಗೆ ಶ್ರದ್ಧಾಂಜಲಿ ರಾಯಪಣ್ಣ ಅದೊಂದು ಉದ್ದೇಶ ಒಂದು ಕುಸ್ತಿದ ಬಣ್ಣದ ರೀತಿಯ ಮೂರು ಕುಸ್ತಿದ ಬಸಂತ ಸ್ಟಾರ್ಟ್ ಮಾಡ್ತಾರೆ ಈ ಕೊನ್ನೂಲಿಗೆ ಕುಸ್ತಿಗಳ ಪವನ ಜನ ಒಂದು ಮಾತ್ರ ನಿಜವಾಗಿ ಒಂದು ಶ್ರದ್ಧಾಂಜಲಿ ಅಡಿಗೆ ಕೊಟ್ಟು ನಾನು ಜನ ಮಾಡಿದೆ ರಾಯಪಣ್ಣ ಆ ಕಾರ್ಯ ಬಾಕಿ ಉದಾಹರಣೆ ಅಡಿಗೆ ಕೊಡ್ತೀನಿ ಕಾರ್ಯ ಹೆಚ್ಚಿನ ಕೊಟ್ಟು ಹೆಚ್ಚಿನ ನಿಗ್ಲು ಬರ್ಬೋದು ಶಾಲೆಗೆ ಹೆಂಗೆ ಬಂದು ಇಲ್ಲ ಮತ್ತು ಮುಗಿಸೆರಡು ನಾಲ್ಕು ಬರ್ತಡೆ ಬರ್ಕೊಂಡು ಎಂಟ ಬಂದು ನಿಗ್ಲು ಬರೋದು ಅಗ್ಲು ಬರೋದು ಗೊಬ್ಬರು ನಿಗ್ಲು ಕೂಡ ಅಂಚಿನ ವ್ಯಕ್ತಿತ್ವದ ಜನ ಅಂಚ ಯಾರಿನ ಅಗಲಿಕೆ ನನಗೆ ಸಡನ್ ಅಗಲಿಕೆ ಈ ಒಂದು ನಮ್ಮ ಮಸೂಡಿಕೆದಂಚಿನ ಸಂದರ್ಭ ఒక ఆరోగ్యన ఆత్మ శాంతి సిక్కడి అట్లా ఇళ్ళకి కావాలి దుఃఖాన్ని శక్తి కొరటువంటి పండుగ బాధ్యత ఉంటారు. ಧನ್ಯವಾದ ಶ್ವೇತಾ ರಾಮಚಂದ್ರ ಈಗ ಮಶಾಲ್ದ ಹಿತೈಷಿ ಅವತ್ತೊಂದು ಸ್ಥಳೀಯ MLA ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿನ ಶ್ವೇತಾ ವೀಟಿಗಾರರು ಬೈದರು ಆರು ನಮ್ಮ ಹಿರಿಯ ಮಾಸ್ಟರ್ಗೆ ನಾವು ನುಡಿ ನಮನ ಸಲ್ಲಿಸೋಟಂದ್ರೆ ಕೇಳೋದು. ದೇವಸ್ಥಾನದ ಸನ್ನಲ್ಲಿರುವಂತಹ ವೀರಮಾತೃ ವ್ಯಾಯಾಮ ಶಾಲೆಯ ಸ್ಥಾಪಕರು ಮತ್ತು ಅದರ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿರುವಂಥ ಅತ್ಯಂತ ಗೌರವ ಹಿರಿಯರಾಗಿರುವಂಥ ವಿಠಲ್ ಶ್ರೀಯನ್ನವರ ಅಗೋಲಿಕೆ ಶ್ರದ್ಧಾಂಜಲಿ ಸಭೆಯಲ್ಲಿ ಉಪಸ್ಥಿತರುವಂಥ ಎಲ್ಲ ನಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖ್ಯಸ್ಥರೇ ಮುಂದಿರುವ ಎಲ್ಲರನ್ನು ಗುರುತಿದ್ದಾರೆ. ಬಹುಶಃ ವಿಠಲ್ ಶ್ರೀಯನ್ನವರ ಆ ಒಂದು ಅಗೋಲಿಕೆಯ ಆ ಒಂದು ನೋವಿನಲ್ಲಿ ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೇವೆ. ಈ ಒಂದು ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಿ ಈ ಪ್ರದೇಶದ ಎಲ್ಲ ಯುವಕರು ಅತ್ಯಂತ ಸತ್ವಜಾಗಿದ್ದುಕೊಂಡು ಅವರು ಅವರ ತಂದೆಯ ಮತ್ತು ತಾಯಿಯ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ದೇಶದ ಸಂಪತ್ತಾಗಿ ಮಾರ್ಪಡಬೇಕು ಉದ್ದೇಶದಿಂದ ಅವತ್ತಿನ ಕಾಲದಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿಸಿಕೊಂಡು ಎಲ್ಲರ ಹಿರಿಯರ ಸಹಕಾರದೊಂದಿಗೆ ಅದನ್ನು ಮುಂದುವರಿಸಿಕೊಂಡು ಕಡೆಯ ಗಳಿಗೆಯವರೆಗೂ ಕೂಡ ಅವರು ಇದರ ವಿಶೇಷವಾದ ಆಸಕ್ತಿಯನ್ನು ವಹಿಸಿಕೊಂಡಿದ್ದು ನಾವೆಲ್ಲ ನಮ್ಮ ಕಣ್ಣೆಲ್ಲ ನೋಡಿದ್ದೇವೆ. ಒಂದು 10 ದಿವಸ ಮುಂಚೆ ಇಲ್ಲಿ ಅನ್ನು ನಿಲ್ಲಿಸಿ ಕರ್ಕೊಂಡೋಗಿ ಪೂಜೆ ಮಾಡಿ ಆ ಅಷ್ಟಮಿ ಇನ್ವಿಟೇಷನ್ ಕೂಡ ದೇವರ ಮುಂದೆ ತೆಗೆದುವುದನ್ನು ಕೈಯಲ್ಲೇ ಕೊಟ್ಟು ಎಲ್ಲ ತಾರೀಕಿಗೆ ಬರುವ ರೀತಿ ಮಾತಾಡಿದಾಗ ನಾವು ಯಾರು ಕೂಡ ಎನಿಸಲಿಲ್ಲ ಅವರ 10 ದಿವಸ ನಂತರ ಅವರು ನಮ್ಮ ಜೊತೆ ಇರುವುದಿಲ್ಲ ಅಂತೇಳಿ. ಬಹುಶಃ 10 ದಿವಸದ ನಂತರ ನಮಗೆ ವಿಠಲ್ ಫೋನ್ ಮಾಡಿ ಈ ರೀತಿ ಆಗಿದೆ ಹೇಳಿದಾಗ ನಮಗೆ ಒಂದು ಆಶ್ಚರ್ಯ ಮತ್ತು ದಿಗ್ಭ್ರಮೆಯಾಗುವಂಥ ವಿಚಾರ. ಇದು ಯಾವುದನ್ನು ತೋರಿಸಂತ ಹೇಳಿದರೆ ಪ್ರತಿಯೊಂದು ಸಾವು ಕೂಡ ಅದರ ಸಂದೇಶವನ್ನು ಕೊಡ್ತದೆ. ಪ್ರತಿಯೊಂದು ಸಾವು ಒಂದು ಸಂದೇಶವನ್ನು ಸಮಾಜಕ್ಕೆ ಇವತ್ತು ನೀಡುತ್ತದೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟು ಮತ್ತು ಸಾವಿನ ಮಧ್ಯೆ ಇರುವಂತಹ ನಮ್ಮ ಜೀವನ ಅದು ಪ್ರಮುಖವಾದ ಜೀವನ ಇವತ್ತು ಆಗ್ತದೆ. ವಿಠಲ್ ಶ್ರೀಯನ್ನವರಿಗೆ ಇವತ್ತು ಇಡೀ ಉಳ್ಳಾಲದ ಎಲ್ಲ ಜಾತಿ ಎಲ್ಲ ಮಧ್ಯದ ವರ್ಗದವರು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅವರಿಗೆ ಗೌರವ ಕೊಡುವಂಥ ಆ ವ್ಯಕ್ತಿತ್ವ ಅವರು ಹಾಕಿದ್ರೆ ಮತ್ತು ಅವರ ಬಗ್ಗೆ ನಾನು ಒಳ್ಳೆ ಮಾತನಾಡೋದಿದ್ರೆ ಅದು ಅವರ ಶ್ರೀಮಂತಿಕೆಯಿಂದ ಅಲ್ಲ, ಅದು ಅವರ ಅಧಿಕಾರದಿಂದ ಅಲ್ಲ, ಅದು ಅವರ ಪ್ರೀತಿ ಮತ್ತು ಅವರ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಪ್ರೀತಿ ಮತ್ತು ವ್ಯಕ್ತಿತ್ವವೇ ಒಂದು ಜೀವನದ ಪ್ರತಿಯೊಬ್ಬರಿಗೆ ಕೂಡ ದೊಡ್ಡ ಮಟ್ಟ ಆಸ್ತಿ ಮತ್ತು ಸಂಪತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅವರ ದೀರ್ಘವಾದ 20 ವರ್ಷ 6 ವರ್ಷದ ಆರ್ಥಿಕ ಒಂದು ಸಾಮಾಜಿಕ ಜೀವನದಲ್ಲಿ
ಎಲ್ಲಿಯೂ ಕೂಡ ಅವ್ರು ಯಾರಿಗಾದ್ರೂ ಜೋರಲ್ಲಿ ಮಾತಾಡುವುದು ಅಥವಾ ಅವರ ಬಗ್ಗೆ ಏನಾದರೂ ಒಂದು ಸಣ್ಣ ಮಟ್ಟದ ವಿಚಾರ ಮಾತಾಡೋದು, ನಾನು ಇಲ್ಲಿ ನಾನು ಕೇಳಿದಂಥ ವಿಚಾರವಲ್ಲ, ಪ್ರತಿಯೊಬ್ಬರು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಅವರ ಬಗ್ಗೆ ಮಾತಾಡುವ ಒಂದು ವಿಚಾರ ಇತ್ತು. ಅವರು ಕೂಡ ಹಿರಿಯರಾಗಿದ್ದರೂ ಕೂಡ ಯುವಕರ ಬಗ್ಗೆ ಕಾಳಜಿ ವಹಿಸಿಕೊಂಡು ಬಹುಶಃ ಈ ನಮ್ಮ ಕುಸ್ತಿಗೆ ಸಂಬಂಧಪಟ್ಟ ಹಾಗೆ, ಅದನ್ನು ಜಿಮ್ ಮತ್ತು ತಾಲೀಮಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಯುವ ಜನರಿಗೆ ಏನೆಲ್ಲ ಬೇಕು ಕಳೆದ 3 ವರ್ಷ ಮತ್ತವಲ್ಲಿ ಆಕ್ಟಿವ್ ಆಗಿ ನೋಡಿದ್ದೇವೆ ಅವರು. ಕಳೆದ 3 ವರ್ಷದಲ್ಲಿ ಅತ್ಯಂತ ಆಸಕ್ತಿಯಿಂದ ಯುವಜನರಿಗೆ ಏನೆಲ್ಲ ಬೇಕು, ವ್ಯಾಯಾಮಕ್ಕೆ ಸಂಬಂಧಪಟ್ಟಾಗಿರಲಿ, ಕುಸ್ತಿಗೆ ಸಂಬಂಧಪಟ್ಟಾಗಿರಲಿ, ಧಾರ್ಮಿಕ ಸಾಂಸ್ಕೃತಿಕ ಸಂಬಂಧ ಆಕ್ಟಿವ್ ಆಗಿ ಬಹುಶಃ ಅವರು ಏನೆಲ್ಲ ಸಂದೇಶ ಕೊಡಬೇಕು ಒಬ್ಬ ಹಿರಿಯರಾಗಿ ಎಲ್ಲ ಸಂದೇಶವನ್ನು ಬಹುಶಃ ಎಲ್ಲ ಯುವಕರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನ್ನ ಭಾವನೆ. ಸೊ ಅವರ ಏನೆಲ್ಲ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಪಾಲಿಸಿಕೊಂಡು ಮುಂದುವರಿಸಿಕೊಂಡು ಆ ವ್ಯಕ್ತಿತ್ವವನ್ನು ಮೇಲುರಿಸಿಕೊಂಡು ಅತ್ಯಗತ್ಯ. ನಾವು ಬಹುಶಃ ಎಷ್ಟೇ ಶ್ರದ್ಧಾಂಜಲಿ ಅರ್ಪಿಸಿದ್ರು ಕೂಡ ಅವರ ಮಕ್ಕಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಆ ನೋವನ್ನು ತರುವಂಥ ಶಕ್ತಿ ಖಂಡಿತವಾಗಿ ಆ ನೋವನ್ನು ಅವರಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಪರಮಾತ್ಮ ಆದಷ್ಟು ಕೂಡ ಆ ನೋವನ್ನು ಕಡಿಮೆಗೊಳಿಸಿ ಎಲ್ಲರಿಗೂ ಶಾಂತಿ ಪ್ರೀತಿಯ ಆ ಒಂದು ಅವಕಾಶ ಆಗಲಿ. ವಿಕಲ್ ಶ್ರೀಯನವರು ಏನು ಹೆಸರು ಅವರಿಗೆ ಕುಟುಂಬ ಮುಂದೆ ತಗೊಂಡು ಹೋಗುವಂಥದ್ದು. ಈ ವ್ಯಾಯಾಮ ಶಾಲೆ ಹೆಸರನ್ನು ತಗೊಂಡಿದ್ದಾರೆ. ಈ ವ್ಯಾಯಾಮ ಶಾಲೆಲ್ಲ ಮುಖ್ಯಸ್ಥರು ಸದಸ್ಯರು ಊರನ್ನು ಮುಖ್ಯ ತಗೊಂಡು ಹೋಗೋದು ಅವಕಾಶ ಆಗಲಿ. ಏನ ಕನಸನ್ನು ಕಂಡು ಬಹುಶಃ ನಮಗೆಲ್ಲ ಕನಸನ್ನು ಹೇಳಿದ್ದಾರೆ. ನಾವೆಲ್ಲ ಸೇರಿ ಆ ಕನಸನ್ನು ಈಡೇರಿಸಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೊಡೋ ಕೆಲಸ ನಮ್ಮೆಲ್ಲರಿಂದ ಆಗಲಿ. ನಾನು ಕೂಡ ಅದರಲ್ಲಿ ಮುಂದಾದ ವಹಿಸಿಕೊಂಡು ಎಲ್ಲ ಸಹಕಾರ ಹೇಳಿಕೊಳ್ತಾ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಅಭಿಮಾನಿ ವರ್ಗದವರಿಗೆ ಇವತ್ತು ನೋವನ್ನು ಮತ್ತು ಅಗಲಿಕಂತ ಅರಿಯುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ನಾನು ಇವತ್ತು ಹೇಳಿಕೊಳ್ತೇನೆ. ಅವರೆಲ್ಲ ಶಿಷ್ಯವೃಂದದವರು ಕೂಡ ನಿಮಗೆ ದೊಡ್ಡ ಮಟ್ಟದ ಅವರ ಶಿಷ್ಯವೃಂದ ತಾವು ಯಾರಿದ್ದೀರಾ ನೀವೆಲ್ಲ ಕೂಡ ಭಾಗ್ಯವಂತರು. ಅತ್ಯುತ್ತಮದ ಗುರುಗಳಿರ್ತಾರೆ, ಎಲ್ಲರಿಗೂ ಸರಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮಗೆ ಶಿಷ್ಯವೃಂದಕ್ಕೆ ಅವರು ಅತ್ಯುತ್ತಮವಾದ ಗುರು ಆಗಿದ್ದಾರೆ. ನೀವೆಲ್ಲಿ ಹೋದರೂ ಕೂಡ ನಾವು ವಿಠಲ್ ಶ್ರೀಯನ್ನವರ ಶಿಷ್ಯರು ಸೇರಿದಾಗ ಅವರ ಹೆಸರು ಮುಖಾಂತರ ನಿಮಗೆ ಗೌರವ ಸಿಕ್ಕುವಂಥ ಕೆಲಸ ಆಗ್ತದೆ. ಆ ಗೌರವ ಉಳಿಸುವಂಥ ಕೆಲಸದಲ್ಲೆಲ್ಲ ಶಿಷ್ಯವರು ಮಾಡಬೇಕು ಅಂತ ನಮ್ಮ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಇದೆ. ಅವರ ಮಗನನ್ನು ಕೂಡ ಕಳೆದ 2-3 ವರ್ಷಗಳಿಂದ ಅದೆಲ್ಲ ಉಳಿಸಿಕೊಂಡಿದ್ದು, ಆಸಕ್ತಿ ವಹಿಸಿಕೊಂಡಿದ್ದು, ಆ ಒಂದು ಅವರ ಚಿಂತನೆ ಏನಿದೆ ಅದನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಎಲ್ಲ ಶಕ್ತಿ ಪರಮದಲ್ಲಿ ಕೊಡಲಿ ಅಂತ ಹೇಳಿಕೊಳ್ತಾ ಅವರ ಜೊತೆ ನಾವೆಲ್ಲ ಇದ್ದೇವೆ ಅಂತ ಹೇಳಿಕೊಂಡು ನನ್ನ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ನಮಸ್ಕಾರ. ಅವರು ಅವರನ್ನು ನಾವು ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ದಿನ. ಸ್ನೇಹಿತರೆ, ಕಡಲ ಕಿನಾರೆಯಲ್ಲಿ ಅಲೆಗಳನ್ನೇ ಒಬ್ಬ ನೋಡ್ತಾ ನಿಂತಿದ್ದಂತೆ. ಅಲೆಗಳನ್ನೇ ನೋಡಿ ನಿಲ್ಲುವುದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆತ ಹೇಳ್ತಾನೆ, ಇಷ್ಟೊಂದು ಅಸಂಖ್ಯಾತ ಅಲೆಗಳು ಬರ್ತದೆ, ಇದರಲ್ಲಿ ನನಗೆ ಸ್ನಾನ ಮಾಡಬೇಕು, ಕಡಲ ಸ್ನಾನಕ್ಕೆ ಯೋಗ್ಯವಾದ ಅಲೆ ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಮಂಗಳೂರಿಗೆ ಒಬ್ಬ ಹೇಳ್ತಾನೆ, ಇಲ್ಲ, ಕಡಲಲ್ಲಿ ಅಸಂಖ್ಯಾತವಾಗಿರುವಂಥ ಅಲೆಗಳಿದ್ರೂ ಕೂಡ ಸ್ನಾನಕ್ಕೆ ಪ್ರತ್ಯೇಕವಾದ ಅಲೆ ಇರುವುದಿಲ್ಲ, ಬರುವ ಅಲೆಗಳನ್ನೇ ಸ್ನಾನಕ್ಕೆ ಯೋಗ್ಯವನ್ನಾಗಿ ಮಾಡಬೇಕು ಅಂತ. ಬದುಕು ಹಾಗೆ ಅಸಂಖ್ಯಾತ ದಿನಗಳು ಬರ್ತದೆ. ನಮ್ಮ ಒಳ್ಳೆಯ ಕೆಲಸಕ್ಕೆ ಸತ್ಚಿಂತನೆಗೆ ಪ್ರತ್ಯೇಕವಾದ ದಿನಗಳು ಅಂತ ಇಲ್ಲ, ಬರುವ ದಿನಗಳನ್ನೇ ನಮ್ಮ ಅನುಕೂಲಕ್ಕೆ ಅವಕಾಶಕ್ಕಾಗಿ ದುಡಿಸಿಕೊಳ್ಳಬೇಕು. ಅಂತಹ ಬದುಕಿಗೆ ಇರುವಂತಹ ದಿನಗಳನ್ನು ಸದ್ವಿನಿಯೋಗಗೊಳಿಸಿದ ಒಂದು ಚೇತನ ವಿಠಲ್ ಶ್ರೀಯನವರು. ಇರುವಂತಹ ಕಾಲದಲ್ಲಿ ಬದುಕಿದ್ರೆ, ಅರ್ಥಪೂರ್ಣವಾಗಿ ಬದುಕಿದ್ರೆ, ಹಿತ್ತಿನ ಗಿಡ ಆಗದೆ ಸಾಮಾಜಿಕವಾಗಿ ಸದ್ವಿನಿಯೋಗ ಆಗುವಂತಹ ವಟವೃಕ್ಷ ಆದ್ರೆ ಆತನ ಸಾವು ಎಂಬುದು ಸಾಮಾಜಿಕ ನಷ್ಟ ಆಗ್ತದೆ ಎನ್ನುವುದಕ್ಕೆ ಈ ಕಾರ್ಯಕ್ರಮ ಒಳ್ಳೆಯ ಉದಾಹರಣೆ. ಏಕೆಂದ್ರೆ ಒಂದು ವೇಳೆ ವಿಠಲ್ ಶ್ರೀಯನವರು ಅವರ ಕುಟುಂಬ ಸೀಮಿತವಾದ ಚಟುವಟಿಕೆಯಲ್ಲಿ ಮಾತ್ರ ತೊಡಗಿಸಿಕೊಂಡಿದ್ರೆ ಅವರ ಕುಟುಂಬಕ್ಕೆ ನಷ್ಟ ಆಗ್ತಿತ್ತು. ಕುಟುಂಬದ ಒಳಗೆ ಅದಕ್ಕೆ ಆನಂತರದಲ್ಲಿ ನಡೆಯುವ ಅಪರ ಕ್ರಿಯೆಗಳು ಮತ್ತು ಉತ್ತರ ಕ್ರಿಯಾದಿಗಳು ನಡೆಯುತ್ತಿದ್ದೇನೆ. ಅವರು ವ್ಯಾಯಾಮ ಶಾಲೆಯ ಮುಖೇನ, ಸಾಮಾಜಿಕ ಚಟುವಟಿಕೆಯ ಮುಖೇನ ಸುತ್ತಮುತ್ತಲ ಜನರ ಜೊತೆ ಒಡನಾಟವನ್ನು ಇಟ್ಟುಕೊಂಡ ಕಾರಣ ಅವರ ಸಾವು ಎಂಬುದು ನಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಭಾನುವಾರದ ದಿನ ಸೇರಿಕೊಂಡು ಶ್ರದ್ಧಾಂಜಲಿಯನ್ನು ಸಾರ್ವಜನಿಕವಾಗಿ ಅರ್ಪಿಸುವ ತನಕವೂ ತಲುಪಿಸಿದೆ ಎನ್ನುವುದು ನಮಗೆಲ್ಲರಿಗೂ ಇರುವಂತಹ ಸಂದೇಶ. ಸ್ನೇಹಿತರೆ, ಈಗಾಗಲೇ ನಮ್ಮ ಕೋಶಾಧಿಕಾರಿಯವರು ಉಲ್ಲೇಖ ಮಾಡಿದ್ದು, ಕೊಟ್ಟೋಬ ರುಕ್ಮಾಯಿ ಮಂದಿರದಲ್ಲಿ ನವೀಕರಣ ನಂತರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸಮಿತಿ ರಚನೆ ಮಾಡಿದಾಗ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿದ್ದವರು
ವಿಠಲ್ ಶ್ರೀನಾಥ್. ಪ್ರತಿ ಚಟುವಟಿಕೆಯಲ್ಲಿ ಕೂಡ ಸಕ್ರಿಯರಾಗಿದ್ದರು. ಇಲ್ಲಿರುವಂತಹ ಅನೇಕರಿಗೆ ಸ್ಫೂರ್ತಿದಾಯಕರಾಗಿದ್ದರು. ಭಗವಂತನ ಸೇನಾವಿನ ತೃಣಮಪಿನಾಚಲದ್ಯಂತೆ, ಅಂದ್ರೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಟ್ಟಿ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಾತಸ್ಯ ಮರಣಂ ಧ್ರುವಂ ಎನ್ನುವ ಹಾಗೆ ಬದುಕಿಗೆ ಇರುವಂತಹ ಕೊನೆ ಅದು ಮರಣ. ದೇವರ ಚಿಂತನೆ ನ್ಯಾಯವನ್ನು ನಾವು ಯಾರೂ ಪ್ರಶ್ನೆ ಮಾಡುವ ಇಲ್ಲ. ದೈವ ಚಿಂತ ಪ್ರಕಾರವೇ ಅವರಿಗೆ ಆ ಅಗಲುವಿಕೆಯ ಮರಣ ಎಂಬುದು ಬಂದಿದೆ. ಆದರೆ ನಾವು ಒಡನಾಟದಲ್ಲಿ ಇರುವವರಿಗೆ ಅಥವಾ ಅವರು ತೊಡಗಿಸಿಕೊಂಡ ಸಂಸ್ಥೆಗೆ ನಿಜಾರ್ಥದ ನಷ್ಟ ಇದೆ. ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ನನಗೆ ನೆನಪಿದೆ, ಕಳೆದ ವರ್ಷದ ಮೊಸರು ಕುಡಿಕೆ ವೇದಿಕೆಯಲ್ಲಿ ನಿಮ್ಮೆಲ್ಲರ ಪ್ರೀತಿ ಪ್ರಕಾರ ಮತ್ತು ಮಾಸ್ಟರ್ ಪ್ರೇರಣೆ ಪ್ರಕಾರ ಒಂದು ಧಾರ್ಮಿಕ ಉಪನ್ಯಾಸ ಮಾಡುವಂತಹ ಯೋಗ ನನಗೆ ಸಿಕ್ಕಿತ್ತು. ಆಗ ಬಹುಶಃ ಪದಾಧಿಕಾರಿಗಳಿಗೆ ಸರಿ ನೆನಪಿರಬಹುದು, ನಾನು ವಿಠಲ್ ಮಾಸ್ಟರ್ ಮುಖವನ್ನೇ ತದೇಕ ಚಿತ್ತದಿಂದ ನೋಡ್ತಾ ಒಂದು ಮಾತು ಹೇಳಿದ್ದೆ. ವ್ಯಾಯಾಮ ಶಾಲೆ ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕವಾಗಿ ಹೆಚ್ಚು ತೊಡಗಿಸಿಕೊಳ್ತಾ ಇದೆ ಹೊರತು ಕ್ರೀಡಾತ್ಮಕವಾಗಿ ಸ್ವಲ್ಪ ಹಿಂದೆ ಬಿದ್ದಿದೆ ಅಂತ. ಎಷ್ಟರ ಮಟ್ಟಿಗೆ ಕೆಲವರಿಗೆ ಅಸಮಾಧಾನ ಆಗಿದೆಯೋ ಗೊತ್ತಿಲ್ಲ. ಏಕೆಂದ್ರೆ ವ್ಯಾಯಾಮ ಶಾಲೆಯ ಅತ್ಯಂತ ಮೂಲಭೂತವಾಗಿರುವಂತಹ ಚಟುವಟಿಕೆ ಗರಡಿ ವಿದ್ಯೆಗಳು, ಅದು ಮುಖ್ಯ. ಆನಂತರ ಧಾರ್ಮಿಕ ಪೂಜೆ, ಪ್ರತಿಷ್ಠೆ, ಬೆಳ್ಳಿ ಇವುಗಳೆಲ್ಲ ಬರುವಂಥದ್ದು. ಎಷ್ಟೋ ಸಲ ಅನೇಕ ವ್ಯಾಯಾಮ ಶಾಲೆಗಳು ಈ ಪೂಜಾ ಸೌಕರ್ಯದಲ್ಲಿ ವಿಪರೀತ ಆಸಕ್ತಿ ಮಾಡಿದ ಕಾರಣ ವ್ಯಾಯಾಮ ಚಟುವಟಿಕೆಯಲ್ಲಿ ಸೋತಿದೆ. ನಮಗೆ ಬೇಕಾದಷ್ಟು ಉದಾಹರಣೆ ಇದೆ. ಅದು ಬೇಕು, ಆದರೆ ಈ ಮೂಲಭೂತ ಚಟುವಟಿಕೆಯನ್ನು ಮರೆತಲ್ಲ, ಅವರಲ್ಲಿ ವಿನಃ ಮಾಡಿಕೊಂಡಿದ್ದೆ. ಪುಣ್ಯವಶಾತ್ ಈಗ ನನಗೆ ಕೇಳಲ್ಪಟ್ಟ ಮಾತಿನ ಪ್ರಕಾರ ಮತ್ತೆ ಆ ಸಾಂಪ್ರದಾಯಿಕ ಗರಡಿ ವಿದ್ಯೆಗೆ ಇಲ್ಲಿ ಚೈತನ್ಯ ಸಿಗ್ತವೆ. ಇದು ನಿಜಾರ್ಥದಲ್ಲಿ ವಿಠಲ್ ಶ್ರೀಯನ್ನರಿಗೆ ಸಿಗುವಂತಹ ಸತ್ಯತೆ. ಇದು ಆಗ್ಬೇಕಾದದ್ದು. ವಿಠಲ್ ಮಾಸ್ಟ್ರು ಈ ಸಲದ ಮೊಸರು ಕುಡಿಕೆಯಲ್ಲಿ ಅಕಸ್ಮಾತ್ ಆಗಿ ದೈವಾನುಗ್ರಹದಿಂದ ತಾಲೀಮನ್ನು ಪ್ರದರ್ಶನ ಮಾಡುವ ಉದ್ದೇಶ ಇದ್ದಿದ್ರೆ ಅವ್ರು ಎದುರು ನಿಂತು ನೋಡ್ಬೇಕಿತ್ತು. ಆಗ ನಾನು ಹೇಳಿದ ಮಾತು ಸಾರ್ಥಕ ಆಗ್ತೇನೋ. ಅವ್ರು ಎದುರು ನಿಂತು ನೋಡ್ಬೇಕಿತ್ತು. ಸಾಧ್ಯ ಆಗಿದ್ರೆ ನನ್ನಂತವ್ರು ಯಾರಾದ್ರೂ ಎದುರು ಇದ್ದಿದ್ರೆ ಅದೇ ವಿಠಲ್ ಮಾಸ್ಟರ್ ಕೈಯಲ್ಲಿ ಒಂದು ಖಡ್ಗವನ್ನು ಕೊಟ್ಟು, ಒಂದು ತಾಲೀಮಿನ ಬೆತ್ತವನ್ನು ಕೊಟ್ಟು, ಒಂದು 2 ಸ್ಟೆಪ್ ಪಾಡ್ಲೆ ತುಕ ಅಂತ ಹೇಳ್ತಿದ್ರು. ಯಾಕೆಂದ್ರೆ ಆ ಚೈತನ್ಯ ಅವರಲ್ಲಿ. ನನಗೆ ವ್ಯಾಯಾಮಶಾಲೆಯ ಸದಸ್ಯರಾಗಿರುವ ಮಿತ್ರ ಧರ್ಮರಾಜರವರು ಫೋನ್ ಮಾಡಿ ಹೇಳಿದ್ರು, ಎಲ್ಲಿಯ ಮಾಸ್ಟರ್ ತೀರ್ಪೋಯ್ತು ಅಂತ. ಈ ಎಲ್ಲಿಯ ಮಾಸ್ಟರ್ ಎನ್ನುವ ಅನುವರ್ತ ನಾಮ ಉಂಟಲ್ಲ, ಅದು ಅವರು ಬರೀ ಶಾರೀರಿಕವಾಗಿ ಮಾತ್ರ. ಅವರು ಮಲ್ಲ ಮಾಸ್ಟರ್, ನಮಗೆಲ್ಲರಿಗೂ ಸ್ಫೂರ್ತಿದಾಯಕರು. ಪ್ರತಿ ಸಲ ಕೂಡ ಬೆನ್ನು ತಟ್ಟಿ ಸ್ಫೂರ್ತಿಯನ್ನು ಕೊಡ್ತಾ ಇದ್ರು. ಒಂದು ಹಂತದ ನನಗೂ ವಿಠಲ್ ಮಾಸ್ಟರ್ಗೂ ತಲೆಮಾರಿನ ಅಂತರ ಇದೆ. ಅವರು ಬಹುಶಃ ನನ್ನ ತಂದೆಯ ಸಮಕಾಲೀನರು, ನನ್ನ ಅಜ್ಜನ ಸಮಕಾಲೀನರು. ನನ್ನ ಅಜ್ಜನ ಜೊತೆ ಓಡಾಟ ಇತ್ತು, ನನ್ನ ತಂದೆಯ ಜೊತೆ ಓಡಾಟ. ಈಗ ನನಗೆ 3 ತಲೆಮಾರುಗಳ ಸಂಬಂಧ. ಇದು ಗಮನಿಸಬೇಕಾಗುತ್ತೆ. ಹಾಗಾಗಿ ನನ್ನ ಅಜ್ಜ ತಂದೆಯವರಿಗೆ, ತಂದೆ ಮುಖೇನ ನಮಗೆ ಅವರ ಬಗ್ಗೆ ಸದ್ವಿಚಾರಗಳನ್ನೇ ಹೇಳಿದ ಕಾರಣ ವಿಠಲ್ ಮಾಸ್ಟರನ್ನು ಲೌಕಿಕ ಕಣ್ಣನ್ನು ಬಿಟ್ಟು ನೋಡಿದ ಕಾಲಕ್ಕೆ ಅವರು ನಮಗೆ ದಿವ್ಯವಾಗಿ ಕಂಡಿದ್ರು, ಪೂಜ್ಯರಾಗಿ ಕಂಡಿದ್ರು. ಹಾಗಾಗಿ ಈ ವ್ಯಾಯಾಮ ಶಾಲೆಯಲ್ಲಿ ವೀರಮಾರುತಿಗೆ ಸಪರಿವಾರಕ್ಕೆ ಹೇಗೆ ಪ್ರಣಾಮ ಸಲ್ತಿತ್ತು, ವಿಠಲ್ ಮಾಸ್ಟರ್ ಇಲ್ಲಿಗೆ ಬಂದಾಗ ಭಜನೆಗೆ ಒಂದು ಅರೆಗಳಿಗೆ ಬಂದರೂ ಕೂಡ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ರು. ನಗರ ಭಜನೆಗೆ ಬಂದಾಗ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ರು. ಅದು ಇಲ್ಲಿ ಇದ್ದಂತಹ ಸಂಪ್ರದಾಯ ಮತ್ತು ನಮಗೆ ಅವರಿಗಿದ್ದಂತಹ ಒಂದು ಕಲ್ಪನೆ. ಶ್ರದ್ಧಾಂಜಲಿ ಸಭೆಯ ಮುಖೇನ ಏನು ಮಾಡಬಹುದು, ಒಂದು 2 ಚಿಂತನೆಯನ್ನು ನಿಮ್ಮೆದುರು ದಾಟಿಸಬೇಕು. ಒಬ್ಬರು ಸದಸ್ಯ ಅಗಲಿದ ನಂತರ ಆ ಕುಟುಂಬದ ಜೊತೆಗೆ ಸಂಬಂಧ ಕಳಚಿಕೊಳ್ಳುವವರು ಬಹಳಷ್ಟು ಮಂದಿ. ತುಂಬಾ ಸಂಸ್ಥೆಯಲ್ಲಿ ನಾನು ನೋಡಿದ್ದೇನೆ. ನಾನು ಯಾವತ್ತೂ ಸದ್ಗತಿ ಸಭೆಗೆ ಹೋದಾಗ ಒಂದು ಮಾತು ಹೇಳುವುದುಂಟು, ಆ ಕುಟುಂಬದ ಬಾಂಧವ್ಯವನ್ನು ಹತ್ತಿರ ಮಾಡಿಕೊಳ್ಳಿ. ಪುಣ್ಯವಶಾತ್ ವಿಠಲನ ಕುಟುಂಬ ಆ ಒಡನಾಟವನ್ನು ಈ ವ್ಯಾಯಾಮ ಶಾಲೆಯಲ್ಲಿ ಇಟ್ಟುಕೊಂಡಿದೆ. ಅವರನ್ನು, ಇವರು ಸುಪುತ್ರರನ್ನು ಹೆಚ್ಚು ಸಕ್ರಿಯರನ್ನಾಗಿಸಿ, ಹೇಗೆ ಅವರು ಅಧ್ಯಕ್ಷೀಯ ಹಂತದಲ್ಲಿ ದೈವಿಗತರಾದರು, ಅದೇ ರೀತಿ ಇವರು ಆ ಪದಾಧಿಕಾರಿಗಳ ಹಂತಕ್ಕೆ ಬರುವ ತನಕ ಅವರನ್ನು ಬೆಳೆಸಬೇಕಾಗ್ತದೆ. ಇಬ್ಬರು ಮಕ್ಕಳನ್ನು ಕೂಡ ಆಡಳಿತದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರೆ ವಿಠಲಣ್ಣನ ತಲೆಮಾರು ಮುಂದೆ ಹೋಗಿದೆ ಎಂಬ ಸಂತೃಪ್ತಿ ಊರಿಗೆ ಇರ್ತದೆ. ಎರಡನೇದು, ಸಾಧ್ಯ ಆದ್ರೆ ಈ ವರ್ಷದ ಮೊಸರು ಕುಡಿಕೆಗೆ, ಇಲ್ಲದಿದ್ದರೆ ಮೊಸರು ಕುಡಿಕೆಯ ಆನಂತರದ ದಿನ ವಿಠಲಣ್ಣನ ಹೆಸರಲ್ಲಿ ಏನಾದರೂ ಒಂದು ಮಾಡಬೇಕು. ಅಲ್ಲಿ ಮಧ್ಯಾಹ್ನ ಒಂದು ಆಟೋಟ ಸ್ಪರ್ಧೆ ನಡೆಯುತ್ತದೆ. ಅದಕ್ಕೆ ವಿಠಲ್ ಶ್ರೀಯಾನ್ ಸ್ಮರಣಾರ್ಥ ಅಂತ ಇಡಬಹುದು ಬಹುಶಃ. ಅಥವಾ ಇನ್ಯಾವುದಾದ್ರೂ ದ್ವಾರವೋ ಅಥವಾ ವ್ಯಾಯಾಮ ಶಾಲೆಗೆ ಸಂಬಂಧಪಟ್ಟ ಯಾವುದೋ ಒಂದು ಕೆಲಸಕ್ಕೆ ಇದನ್ನು ಗುರುತಾಗಿ ಇಟ್ಟುಕೊಳ್ಳುವುದು. ಇದು ಅಂಚಿನೊಂದು ಜನ ಇದ್ದರಿಗೆ ಮತ್ತು ಆ ಪುಟ್ಟುಪುನ ಹೆಂಚಿನವರಿಗೆ ಎಂಬ ಒಂದು ಸ್ಫೂರ್ತಿಗೆ ಕಾರಣ ಆಗ್ತದೆ. ಮತ್ತೆ ನಮ್ಮದೊಂದು ಮಾತು ಉಂಟು, ನೆನಪನ್ನು ಯಾವತ್ತೂ ಅಮರವನ್ನಾಗಿಸಬೇಕು ಅಂತ.
ಕ್ಷಣದ ಶ್ರದ್ಧಾಂಜಲಿ ಸಭೆ ಇವತ್ತಿನ ಟಿವಿ ಮಾಧ್ಯಮದ ಮೂಲಕ ಒಂದು ವರದಿಯಾಗಿ ಒಂದು ನೆನಪಾಗಿ ಉಳಿತದೆ. ಆದರೆ ನೆನಪನ್ನು ಶಾಶ್ವತೀಕರಿಸಬೇಕು, ಅದನ್ನು ತಲೆಮಾರು ತನಕ ದಾಟಿಸಬೇಕು. ಹಾಗಿದ್ರೆ ಅವರ ಹೆಸರಲ್ಲಿ ವ್ಯಾಯಾಮ ಶಾಲೆ ಯಾವುದಾದ್ರೂ ಒಂದು ಗುರುತನ್ನು ಅಥವಾ ಒಂದು ಕೊಡುಗೆಯನ್ನೇ ಇಡುವುದು ಬಹಳ ಒಳ್ಳೆಯದು. ಇನ್ನೊಂದು ವಿಚಾರ, ನಮ್ಮ ಎಳೆಯ ವಿದ್ಯಾರ್ಥಿಗಳು ಅನೇಕರಿದ್ದಾರೆ, ಹೆಚ್ಚು ಸಾಂಪ್ರದಾಯಿಕವಾದ ಗರಡಿ ವಿದ್ಯೆಯಲ್ಲಿ ಅವರು ತೊಡಗಿಸಿಕೊಳ್ಳುವ ಹಾಗೆ, ವಿಠಲಣ್ಣನು ಏನು ಕಲಿಸಿದ್ರು ಆ ಕಾಲದ್ದು ಅವರು ಹೆಚ್ಚು ತೊಡಗಿಸಿಕೊಳ್ಳುವ ಹಾಗೆ ಮತ್ತು ಅವರ ಒಡನಾಟ ಇಟ್ಟುಕೊಳ್ಳುವ ಹಾಗೆ ಮಾಡಿದರೆ ವಿಠಲಣ್ಣನ ಆತ್ಮಕ್ಕೆ ನಿಜಾರ್ಥದ ಶಾಂತಿ ಪ್ರಾಪ್ತ ಆಗ್ತದೆ. ರಾಜಕೀಯವಾಗಿಯೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು, ಅಲ್ಲದೆ ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು, ಧಾರ್ಮಿಕ ರಂಗದಲ್ಲಿ ಕೂಡ ತಮ್ಮ ಕೊಡುಗೆ ನಿರಂತರವಾಗಿ ಕೊಟ್ಟವರು. ನಮ್ಮಂತಹ ಯುವಕರಿಗೆ, ನಾನು ಅಂತ ನಮ್ಮಂತಹ ಅನೇಕ ಯುವಕರನ್ನು ಅವರು ಬೆನ್ನು ತಟ್ಟಿ, ಪುಣ್ಯವಶಾತ್ ಅಣ್ಣ ಹೇಳುವಾಗ ಹೇಳಿದರು ವಿಠಲಣ್ಣನ ಗುರುಗಳು, ವಿಠಲಣ್ಣ ಅರುಣ್ನ ಗುರುಗಳು. ಹೌದು, ನೇರ ಗರಡಿ ವಿದ್ಯೆ ಗುರುಗಳಾಗಿದ್ರು ಕೂಡ ನನ್ನನ್ನು ಬೆಳೆಸಿದ್ದಾರೆ, ಸಾಕಷ್ಟು ಬೆಳೆಸಿದ್ದಾರೆ. ಇದಕ್ಕೆ ನಮ್ಮ ಮನೆಯವರು ಸಾಕ್ಷಿ, ಅವರು ನೇರ ಕಣ್ಣಾಗ ನೋಡಿದವರು. ಮತ್ತೆ ವಿಠಲಣ್ಣ ಏನಾದರೂ ಹೇಳಿದ್ರೆ ಅದಕ್ಕೆ ಆಗುವುದಿಲ್ಲ ಅಂತ ಹೇಳಿಕೆ ಅದೇಕೋ ನನಗೆ ಬರ್ತಿರ್ಲಿಲ್ಲ. ಆ ರೀತಿಯ ಒಂದು ಬದ್ಧತೆ ನಮ್ಮ ಮಧ್ಯೆ ಇತ್ತು. ಬಹುಶಃ ಈ ಸಭೆಯಲ್ಲೂ ಅವರು ಕೂತ್ಕೊಳ್ಬೇಕಾಗಿತ್ತು. ಪ್ರತಿ ವ್ಯಾಯಾಮ ಶಾಲೆಯ ಕಾರ್ಯಕ್ರಮದಲ್ಲಿ ಅವರು ವೇದಿಕೆಯಲ್ಲಿದ್ದರು. ಇವತ್ತು ಅವರ ಹೆಸರಲ್ಲೇ ಇಂಥ ಒಂದು ಸಭೆ ದುಃಖಾರ್ಥವಾಗಿ ಆಯೋಜನೆ ಆಗಿರುವುದು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಅಂದುಕೊಳ್ಬೇಕು. ಸಂದಂತ ಆತ್ಮಕ್ಕೆ ಸದ್ಗತಿಯಾಗಲಿ, ಅವರ ಆದರ್ಶ ನಮಗೆ ಪ್ರೇರಣೆ ಆಗಲಿ, ಇನ್ನಷ್ಟು ಸ್ಫೂರ್ತಿದಾಯಕವಾಗಿ ಯುವಚೇತನ ಅವರ ಹೆಸರಿನಲ್ಲಿ ಕೆಲಸ ಮಾಡುವಂತಹ ಪ್ರಾಮಾಣಿಕ ಕ್ಷಣಗಳು ಒದಗಿ ಬರಲಿ ಎಂಬ ಮಾತಿನ ಮೂಲಕ ಈ ನುಡಿ ನಮನ ವಿಠಲಣ್ಣನ ಶರಣ. ತಾಲೀಮ್ದ ಬಗ್ಗೆ ಬಂದೆ. ತಾಲೀಮ್ದ ಬಗ್ಗೆ ಬಂದಾಗ ಈ ಸರಿ ಒಂಜಿ ಎರಡು ಮೂಜಿವಾರದ್ದು ಬೇರೆ ಎಲ್ಲಿ ಮಾಸ್ಟ್ರೆ ನಮಗೆ ಸಾಧಾರಣ 25 ಶಿಷ್ಯರಿಗೆ ತಾಲೀಮ್ದ ದೀಕ್ಷೆ ಬಗೆಯಿರು. ತಾಲೀಮ್ದ ದೀಕ್ಷೆ ಮೂಜಿವಾರದ್ದು ಬಗೆಯಿರು. ಸಂತೋಷದ ಸಂಗತಿ ವಿಚಾರ ಬಂದ ಈ ಒಂದು ತಾಲೀಮ್ದ ತರಬೇತಿಗೆ ಕೊರ್ಕೊಂಡಾಗಲೇ ನಾ ಸುಪುತ್ರರಾಯನ ರವಿಕಲ ರಕ್ಷಿಕಲ ಮತ್ತು ಕೆಲವು ಜವನಿಗಳಿದೆ. ಸೊ ನಿಜವಾದ ಆನೆಗೆ ಇಲ್ಲಿ ಸಿಗ್ತೇಳಲ್ಲ, ಈ ಸಂತೋಷದ ಒಂದು ಖುಷಿತ ಒಂದು ವಿಷಯವು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀಯುತ ಸುರೇಶ್ ಬಟ್ನಾಗ ಬೇರೊಂದು ಮಾತಾಡ್ತಾರೆ. ನಮ್ಮ ಲಿಂಗರಾಮ ವ್ಯಾಯಾಮ ಶಾಲೆಯ ಮುಖ್ಯ ಶಿಕ್ಷಕರೆಲ್ಲ ಜೊತೆಗೆ ಇದ್ದಾರೆ. ಈ ಟೈಮರು ಅಧ್ಯಕ್ಷರಾಗಿದ್ದ ದಿನ ಶ್ರೀಯುತ ವಿಠಲ ಶ್ರೀಯಂದ್ರನ ಒಂದು ವಿಷಯ ಶಾಲೆದ ಲೆಕ್ಕದು ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಗೆ ಏರ್ಪಾಡು ಮಾಡ್ತೇವೆ. ವಿಠಲನ ಎನ್ನ ಒಂದು ವೈಯಕ್ತಿಕವಾದ ಅನುಭವದ ಆಗ ಒಂದು ಶಾಲೆದ ಆಯ್ಕೆ ಹೆಚ್ಚಿನ ಕೆಲಸ ಹೊಡಿತನ ಆರು ಹಠವಾದಿ ಇಲ್ಲೇ ಪಲ್ಲದು ದಾಯ ಪಲ್ಲ ಒಂಜಿ ಕಲ್ಯಾಣ ಮಸೂದಿಗೆ ಇಂಟರ್ಲಾಕ್ ಪಾಡಿನಂಚಿನ ವ್ಯವಸ್ಥೆ ಅವು ನಿಜವಾದ ಆಪನಂಚಿನ ವ್ಯವಸ್ಥೆ ಇದ್ದಾಳೆ. ಆಗ ಅರ್ನೊಂದು ನೇತೃತ್ವ ನೆಂಚಿನ ಬಂದಾಗ ಆಗ ಇನ್ನು ಬೆರಿಪತ್ತದು ಈಗಲೈತೆ ವ್ಯವಸ್ಥೆಯನ್ನು ಸರಿ ಹಾಕಿದ್ವಿ. ಆಗಲ್ಲ ಇದಕ್ಕೆ ಶಾಲೆಗೆ ಇಟ್ಟಲು ಪಾಡೋಣಂಜಿ ಆತೊಂದು ಎರಡೊಂದು ಕೆಪಾಸಿಟಿ ಇರ್ತದೆ ಅಂಚ ಆಗ ಕಸಗೆ ಅಂತ ಬರ್ತದೆ 5 ಗಂಟೆ ಬರ್ತದಲ್ಲ ಅದಕ್ಕೆ ಪಾಡ್ಬಾರ್ದೆ. ಕುಳಂಜಿನ ಬಂದಾಗ ಈಗೆಲ್ಲ ಕೈತಲ್ಲಿ ಅದೊಂದು ವೈಯಕ್ತಿಕ ಬರ್ತದೆ. ಶಕ್ತಿ ವ್ಯಾಯಾಮ ಶಾಲೆ ಈಗೆಲ್ಲ ಅಮೇರ್ ಮಾಡ್ತೀನಿ ಚಂದ್ರನ ಗೊತ್ತುಂಟು. ಎಂಕ್ಲೆಗೆ ಈ ಶಾಲೆಗಿಲ್ಲ ಆ ಶಾಲೆಗಿಲ್ಲ ಒಂದು ಕಾಂಪಿಟೇಷನ್ ಲೆಕ್ಕಲ್ಲಿ ಎಂಕ್ಲೆ ಬಂದು ಆಟ ಒಂದು ಬಾಂಧವ್ಯ ವಿಚಾರ ಎಂಕ್ಲು ಅಂಚನೆ ಎಂಕ್ಲು ಇಲ್ಲಡೆ ಹೋದಾಗ ಆಮೇಲೆ ಹೋದಿಲ್ಲ ಅಲ್ಲ. ಈ ವಿಠಲನ್ನೇ ಇನ್ನು ಎಂಕ್ಲು ಕೂಡ ಶಾಲೆಗೆ ಬರೋದಲ್ಲ ಜವಾಬ್ದಾರಿ ಯಾನಿಗೆ ಬಂದ್ರೆ ಈ ವಿಠಲನ್ನೇ ಕಾರಣ ಅಂಚ ಆಗ ಎಂಕ್ಲು ಊರ ಕೋಪದಿ ಬಂದ ಎಂಕ್ಲನ್ನು ಈ ಮುಕ್ತ ಸಮಿತಿಲಿ ಉತ್ಸವ ಸಮಿತಿಲಿ ಒಂದು ಎಂಕ್ಲೆ ಒಂದು ಗೌರವ ಕೊಡೋದಲ್ಲ ಆಯ್ತು ನಿಜವಾದ ವಿಠಲ ಶ್ರೀ ಆದ ಕಾರಣ ಅಂಚಿನೊಂದು ವ್ಯಕ್ತಿತ್ವ ಅಲ್ಲ. ಅವತ್ತಂದ ಯಾನಿ ಅರೆ ಕೊರೋನಾ ಬಂದು ಈ
ಸ್ಮಶಾನಗಳ ಚಂದ್ರಸ್ಸು ಗೊತ್ತೊಂದು ಉಳ್ಳವರು ಎಂಕಲೇನು ಆರು ನಿಖಲು ಬೋಡು ಎಂಕಲೇನು ಆರು ಊಲ ತುರ್ಚೆ ನಿಖಲಲ್ಲಿ ಬೋಡು ಮಾಡಿದ್ದು ಈ ವರ್ಷ ಆ ಸಮಿತಿಗೆ ಎಲ್ಲ ನಿಜವಾದ ಆರೆ ಕಾರಣ ಅಂಚಾರು ಕೊನಾಗ ಆರೆಗೆ ಎಂಕ್ಲೆಗೆ ಮಂತಿನ ಒಂಜಿ ಯಾರು ಎಂಕ್ಲೆಗೆ ಗೌರವ ದೀತಿನ ಒಂಜಿ ಅಂಚನ ಊಲ ಜೀವಂದೆ ಇನಿ ಪಕ್ಷ ಅವಡು ಊಲ ಅವಡು ಜೀವಂದೆ ಎಂಕ್ಲೆನ್ ಪೂರ ಒಂಜಿ ಸರ್ಕಲ್ ಅದು ಬಯ್ಯಾನಾಗ ಮೂನು ಪೋನಾಗ ಸುರೇಂದ್ರನಾಗ ಗೊತ್ತುಂದು ಜಯನಾಗ ಗೊತ್ತುಂದು ಪೋನಾಗ ಹೋದು ಲೆತ್ತದು ಕುಂದು ಮಸೂರು ಕೇರೆ ಮಸೂರು ಕೇಕಲು ಬಂದಂತೇಳಿ ಎಕ್ಕಲಿಗೆ ಬರೋಡು ದಾಯ ಬಂದಾಗ ಅಮ್ಮ ತೀರ್ಕೋತೇವೆ ತೀರ್ಕೊಂಡ ನಮ್ಮಲ್ಲಿ ಮೆರವಣಿಗೆಗೆ ಬರೋಡು ಬತ್ತದು ನೇತೃತ್ವ ವಹಿಸೋಡು ಕಂಡದ್ದು ಎಂಕ್ಲೇನು ಆತ್ಮಲ್ಲಿ ಹುಮ್ಮಸ್ಸು ಈ ಶಾಲೆಗಳ ಬಗ್ಗೆ ಚಿಂತನೆ ಆತ್ಮ ಚಿಂತನೆ ಇರ್ತದೆ ಯಾನು ಇಂಚಿನ ಬಂದ್ಬಿಟ್ಟು ಬಂದಾಗ ನಮ್ಮ ಖಾಲಿ ಈ ಸತ್ತಾಚಾರ ಸಭೆ ಮಾಡ್ತದ್ದು ಒಡ್ಡಾಯವಾದ್ರೆ ಆದ್ರೆ ಒಂದು ಏರ್ಪುರ 6 ನೋಡಿ 3 ಉಳಿದು ಪಾತ್ರ ಅಂತೇವೆ ಆ ಶಾಲೆಗಳ ಬಗ್ಗೆ ಏನು ಚಿಂತನೆ ಇರ್ತೇವೆ ಆ ಚಿಂತನೆ ನಿಖಲು ಒಡಿಪೋಡು ಖಾಲಿ ನಿಖಲು ಕುಳಿದು 3 ಪಾತ್ರ ಎತ್ತುಕೊಂಡ ಆ ನಿಜವಾದ ವಿಠಲನ ಕೊಟ್ಟು ನಂಚಿನ ಗೌರವ ನಿಕ್ಕಲು ಅದನ್ನ ಆತ್ಮಕ್ಕೆ ಶಾಂತಿ ಸಿಕ್ಕೊಳ್ಳೋದಂದ ಈ ಶಾಲೆ ನಿಕ್ಕಲು ಅವೇ ನಿಕ್ಕದು ನಿಖಲು ಕೊರೋನಾ ಮಾತ್ರ ಆತ್ಮಕ್ಕೆ ಶಾಂತಿ ನಿಖಲು ಅಂಚನೆ ಇಂದೊಂದು ಪಾರಂಪರ್ಯ ಉರಿಯೋಡುದಂಡ ಅಂಚನೆ ವಿಠಲನ ನಂಬುದರ ನನಲೇ ನಂಬುದರ ಬರೋದಂಡ ನಮ್ಮ ಐನು ಅನುಸರಿಸನ್ ಬರ್ತದ ಮಾತ್ರ ಇನಿ ನಂಗೆ ನಮ್ಮ ವೀರಮಾರ್ತಿನ ಒಂದು ಆಶ್ವಾದ ನಂಗೆ ಸಿಕ್ಕಾದ ಸಿಕ್ಕೋಡು ಅಂಚೆ ಅದು ಪುನಗ ಆರೆಗೆ ಮೋಕ್ಷ ನೂದೇನು ಮೋಕ್ಷ ಉಂಟು ದಾಯ ಪಣ್ಣಗ ಆರ್ನ ಮರಣ ಆತಿನಂಚಿನ ಸಮಯ ರಡ್ನೆಂಚಿನ ಪಣ್ಣಗ ಆರ್ನ ಜೀವನಡು ಒಂಜಿ ಸ್ಟೆಪ್ಪಲ್ ಅವರಿಗೆ ಕೈ ಬರ್ತದೆ ಮುಂದಾವನಾಡಿ ಮುಟ್ಟ ಅಂಚಿನ ಪರಿಸ್ಥಿತಿಗೆ ವೈದ್ಯರು ನಿಜವಾದ ಅವರೇ ಮೋಕ್ಷ 5 ಮಿತ್ರರಿಗೆ ಮೋಕ್ಷದಾಲೈತಿ ಆ ಏಜಿಲ್ಲಾರ ಅಂಚೆ ಇದ್ದರಂತ ಆ ದೇವರನ್ನ ಕೆಲಸ ಮಾಡಿದ್ದೇವೆ ಕೊರಜಂಜಿನ ಪನ್ನಾಗ ಆ ವೆಂಕಲ್ನ ಉದಯ ಕ್ಷೇತ್ರ ನಗರಸಭೆತ ಒಂದು ಸದಸ್ಯ ಆಗಿದ್ದೇವೆ ಅವಾಗ ಬಾರಿ ಎಡ್ಡೆ ನೀರ್ದ ವಿಷಯ ಲೈಟ್ ವಿಷಯ ಪೂರ ಒಂದು ಲೆಕ್ಕದ್ದು ಬರ್ತದೆ ಎಡ್ಡೆ ಕೆಲಸ ಮಾಡ್ತಿನ ಅಂಚಾದ ಪುನಗ ಪೂರ ರಾಜಕೀಯ ರಂಗಗಳು ನಿಜವಾಗಿ ಬಂದ್ರೆ ಬಂದಾಗ ಒಂದು ಕಮ್ಯುನಿಸ್ಟ್ ಪಾರ್ಟಿ ಬರ್ತಿನ ಸದಸ್ಯೆ ಜನಾನವರ ಒಂದು ಶಾಲೆಡ ಅವಡು ಒಂದು ಧಾರ್ಮಿಕ ಉಪ್ಪುನು ಬಂದಾಗ ವಿಠಲನ್ನೇ ನಿಜವಾದಲ್ಲ ವಿಠಲನ್ನೇ ಮಂತಿನ ಮಲ್ಲ ಆ ಪಕ್ಷಗಳ ಮಲ್ಲ ಕೊಡುಗೆ ಅಂಚಾದ ಪುನಗ ಆ ಪಕ್ಷದಕ್ಕೆಲ್ಲ ಇನಿ ಆ ಅಂಚಿನೊಂದು ಜನ ಕಲೆಗಂದಿನ ಮಲ್ಲ ಒಂಜಿ ದುಃಖದ ಸಂಗತಿ ಪಂಡದು ಅದನ್ನ ಆತ್ಮಕಲ ಕುಟುಂಬಕಲ ಅಂಚೆನ ಶಾಲೆ ಅದನ್ನ ಶಿಷ್ಯನಕ್ಕಲು ಅನೇಕ ಪೂರ ಅದನ್ನ ಒಂದು ದುಃಖ ಸಹಿಸುವಂಚಿನ ಶಕ್ತಿ ಕೊರಡು ಪಂಡದೆ ನಾವೆಂದು ಮಾತಾಡ್ತೀನಿ ಮಾಸ್ಟರ್ 44 ವರ್ಷದ ಒಡನಾಟ ಒಂದು ಮಾಸ್ಟರ್ ನೀ ದೈವಾಧೀನರಾದ ನಿಮಗೆ ಬಾರಿ ದುಃಖದ ಸಂಗತಿ ಈ ಉತ್ತರ ಕರ್ನಾಟಕದ ಒಂದು ಜಾನಪದ ಒಳಿತು ಮಾಡು ಮನುಜ ನೀ ಉಸಿರಿರುವ ತನಕ ಒಳಿತು ಮಾಡು ಮನುಜ ನೀನು ಇರುವುದು 3 ದಿವಸ ಒಳಿತು ಮಾಡು ಮನುಜ ನೀ ಇರುವುದು 3 ದಿವಸ ಬದುಕಿರುವ ನಿನ್ನ ಹೆಸರು ಹೇಳ್ತಾರ ಸತ್ತಾಗ ನಿಮ್ಮ ಸುಟ್ಟು ಹಾಕ್ತಾರ ಮಣ್ಣು ಮಾಡ್ತಾರ ಒಳಿತು ಮಾಡು ಮನುಜ ನೀವು ಇರುವುದು 3 ದಿವಸ ಇಲ್ಲಿ ನಾವು ಹೆಸರನ್ನು ಮಾಸ್ಟರ್ನ ಬುಧನ ದಾಯ ಈ ಪಂಡ್ಯ ಊರೆಲ್ಲ ಉಸಿರಿರುವ ತನಕ ನಮ್ಮ ಉಸಿರು ಇರುವ ತನಕ ನಮ್ಮ ಉಸಿರು ಮುಗಿದ ದೀಪ ಭಕ್ತಿಲಗನೆ ಈ ದೀಪದ ಅರ್ಥ ದೀಪ ಐತೆ ಭಕ್ತಿ ಭಾವ ಕೊಡ್ಬೋದು ಅಲ್ಪ ಅವೇ ಎಂಗಳು ಭಕ್ತನಾಗ ಅವೇ ಐದು ತೂ ಬಂತ ಅಲ್ಪ ತೂ ಬಂತ ಅಲ್ಪ ವೈರಾಗ್ಯ ಬರ್ಬೋದು ಸ್ವಲ್ಪ ಭಕ್ತಿ ಬರ್ಬೋದು ತೂವೇ ಅಡ್ಲ ತೂವೇ ಒಂಜಿ ದೀಪ ಬಂತ ಒಂಜಿ ತೂ ಭಕ್ತ ಬಂತ ತೂ ಭಕ್ತನ ಕೊಲ್ಲಿದಕ್ಕನ ಈ ಮಾಸ್ಟರ್ಗಳು ನಾನು ವ್ಯಾಯಾಮ ಶಾಲೆಗೆ ಸೇರಿದಾಗ ಸುರೇಶ್ ಇಂದ ಪಡೆದು ಗೊತ್ತಾವು ಏನೋ ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತ ದುರ್ಗಾ ಪೂಜೆ ಅಂಚೆ ಯಾರು ಬೂರ್ದು ಬೆಡ್ 5 ತಿಂಗಳು ಇತ್ತೆ 5 ತಿಂಗಳು ಪಕ್ಕ ಇಲ್ಲ ವ್ಯಾಯಾಮ ಶಾಲೆಗೆ ಸುರೇಶ್ ಕೂಡ ತೂದು ಏನೋ ವ್ಯಾಯಾಮ ಶಾಲೆಗೆ ಸೇರೋದು ನಮ್ಮೆಲ್ಲ ವ್ಯಾಯಾಮ ಶಾಲೆಗೆ ಕೂಡ ನನ್ನ ಕೈಕಾಲ ಸರಿಯಾದ ಒಂದು ಸೇರ್ಪಾಡಿರುತ್ತೆ ಈಗ ಆ ಟೈಮು ಈ ಶಾಲೆ ಮಸ್ತ್ ಸ್ಟ್ರಿಕ್ಟ್ ಇರ್ತದೆ 6 ರೂಪಾಯಿ ಮೆಂಬರ್ಶಿಪ್ 1 ರೂಪಾಯಿ ನಾವೇ ದೂರ ಕಾಡಿ ಇಂಜಿನ ವ್ಯವಸ್ಥೆ ಅವಾಗ ಮೆಂಬರ್ ಮಲ್ಕೊಳ್ಳಿಯ ಬರ್ತೀರ ಅಂತ ನಾವು ಒಂದು ಅಗ್ಲೇ ವಿಚಾರ ಇರ್ತದೆ ಅವಾಗ ಈ 2 ಜನ ಶ್ರೀ ರಾಜೀವ್ ಮೆಂಡನ್ ಬಕ್ಕ ಬಿಟ್ಟಲ್ ಸಿರಿಯಾನ ಮೆಂಬರ್ ಮಲ್ಕೊಡೆ ಸಿದ್ಧಾಂತ ಏತೆ ಪಡೆದು ಅವೇ ಪುರ ಕ್ಲಿಯರ್ ಆಗಲಿ ನಂಬರ್ ಮಾಡ್ತದೆ ಇದಕ್ಕೆ ನಾನು ಒಬ್ಬದು ಕೈಕಾಲು ಸರಿಯಾದ ಈ ಶಾಲೆ
ಮಲ್ಲಪುರ ಇದು ಕೊಡುವ ಭಾಗದ್ದು ಇಡೀ ಭಾರತನೇ ಪ್ರತಿನಿಧಿಸಿ ಮತ್ತೆ ಅಲ್ಪ ಒಂದು ಸರಿ 87 ನಾನು ಜಪಾನ್ ಹೋಗೋಣ ಈಗ ರೆಡಿ ಜನ ನನಗೆ ಬುದ್ಧಿ ಹೆಚ್ಚು ಅಂತ నీకు ಗೊತ್ತಿಲ್ಲ ನೀವು ಒಂದು ದೇಶ ಬಿಡುದು ಫಸ್ಟ್ ಹೋಗ್ಬೋದು నీకు ಬೇರೆ ಬಾಹ್ಯ ಒಂದು ಆಸೆಗಳು ಆಕಾಂಕ್ಷೆಗಳು ತೋರಿಸ್ಬೋದ್ರೆ ನಾನು ಅದು ಒಂದುಲಕ ಮಾತಾಡಲಿ ಯಾರು ಗೊತ್ತಿಲ್ಲ ಅಂತ ಈಚೆ ಮಾತು ನಾನು ಆಡ ಅಂಚೆನೆ ಆಗ್ತದ ಮಂಡ ಯಾನು ಕಾಂಪಿಟೇಷನ್ ಮಾತ್ರ ಜಪಾನ್ದ ಶಿಕೋನ್ಸಕ್ಕೆ ಸಿಕ್ಕಿತ ಒಂದು ಆರ್ಗನೈಸೇಷನ್ ವರ್ಲ್ಡ್ ಪೀಸ್ ಆರ್ಗನೈಸೇಷನ್ ಏನನ್ನು ಅಟ್ಲ ವರ್ಲ್ಡ್ ಪೀಸ್ ಆರ್ಗನೈಸೇಷನ್ ಏನೋ ಲೀಡರ್ ಬೊಕ್ಕ ಎಂಗ್ಲೇ ಗೊತ್ತಿದ್ದಿ ಮುಂಚೆ ಆವಣದಿತ್ತೆ ಅಂಚೆ ಅದು ಏನೋ ಲೆತ್ತೊಂದು ಬಾರೆ ಮಂಗಳೂರು ಏರ್ಪೋರ್ಟ್ ಬಂದ್ರೆ ಏರ್ಪೋರ್ಟ್ ಇಲ್ಲಿ ಇರ್ತದೆ ಅಲ್ಪಾಡ್ ಬಂದು ಅಲ್ಪ ಒಂದು ಈಗ KSRTC ಬಸ್ ಸ್ಟ್ಯಾಂಡ್ ಎದುರು ಹೋಟೆಲ್ ಅವ್ರು ನಿಂತಿರೋದು ಲೆತ್ತೊಂದು ಬಾರೆ ಬರ್ತದೆ ಬಟ್ ಅಟ್ಲಿಂದ ಮಣದಾನಿ ಅನ್ನೋ ಧರ್ಮಸ್ಥಳದ ಮೇಜರ್ ಬಗ್ಗೆ ಒಂದು ಆ ಕಾಲೇಜಿನ ಕೂಡ ತೋಚಿಪತ್ತಿ ಅನ್ನೋ ಕಾಡ್ಬೋದು ಹಿಂಗೆ ಆಪುಜಿ ಯಾನು ಮುಲ್ಪದ ಮಾತಾಡ್ಬಿಡದೆ ಮುಲ್ಪದ ತತ್ವ ಸಿದ್ಧಾಂತ ಧರ್ಮ ಆಚರಣೆ ಸಂಸ್ಕೃತಿ ಸಂಸ್ಕಾರ ಪೂರ ಇಡ್ಲನು ಹಿಂದೂ ಧರ್ಮದ ಅವು ಇಂಚಿನ ಒಂದು ದಕ್ಕದ ಬೋದಿತ್ತು ಆ ದಕ್ಕದ ಬೋದಿನ ನಿಂಗೆ ಮೂಲೆ ನಾಡೋಡ ನನ್ನ ಬೇರೆ ದೇಶ ನಾಡ ಅಂಚಾದ ಅವೇ ನಮಗೆ ನಿರಾಕರಿಸಿನಾಗ ಮಕ್ಕಳನ್ನ ವ್ಯಾಪಾರ ನೆನಪು ಬರ್ಬೋದು ನಿಜದ ಈ ಊರು ಕೆಲಸದ ನಮ್ಮ ಊರು ಬಿಡುದು ಕೂಡ ಇಂಚಿನ ಸಂದರ್ಭಗಳು ಎಡ್ಡೆಡ್ಡೆ ಅವಕಾಶ ಬಂದ ಅಂಚೆನೆ ರೈಲ್ವೆದೆಲ್ಲ ಬಂದಿತ್ತು ನಿಮ್ಗೆ ರೈಲ್ವೆಲ್ಲ ನಿರಾಕರಿಸಿದ್ದೆ ರೈಲ್ವೆ ಅಪಾಯಿಂಟ್ಮೆಂಟ್ ಮಾಡೋದು ಲೇಖ ಪೂರ ಕಾರಣ ಮಾಸ್ಟರ್ ಒಂದು ಸಾರದವ್ರ ತೈವಾಡು ವ್ಯಾಯಾಮ ಶಾಲೆ ಮಲ್ಪಿನ ಸಾರದವ್ರ ತೈವಾಡು ಈ ವ್ಯಾಯಾಮ ಶಾಲೆ ಮಲ್ಪಿನ ಈತ್ ಜವನ ತಯಾರಾದ ಯಾನೋ ಇಂಟರ್ನ್ಯಾಷನಲ್ ಪೋಯ ಎಂಗ್ಲೋ ಜಟ್ಟೆ ಬದುಕು ಕಟ್ಟೋದು ಮಂಚಿನ ಅವಕಾಶ ಸಿಕ್ಕಿಂದು ಇಂದ ಗುರು ಇಂದನ ಕುಟುಂಬಗಳ ಒಂದು ಶಾಲೆಯಿಂದ ಊರುಗಳ ಅಡ್ಡೆ ಪದಾರ್ಥ ಬರ್ತದೆ ಲೇಖ ಪೂರ ಕಾರಣ ಹೌದಾ ಮಾಸ್ಟರ್ ಅಪ್ಪದ ಆಧಾರ ಸ್ತಂಭ ಬಂದಿದ್ದಾರೆ ಮಾಸ್ಟರ್ ರೈಟ್ ಮಸ್ತು ಖಾತೆ ಬಂದಿರ 13 ಜನ ಸೇರಿದ ಮಲ್ಪಿನ ಜನ ವ್ಯಾಯಾಮ ಶಾಲೆ ಸಾರದವ್ರ ತೈವಾಡು ನಮ್ಮ ಮಾರಿಯಮ್ಮ ದೇವಸ್ಥಾನದ ಅಲ್ಪ ಬೆಳೆದು ಬರ್ತಿನ ಶಾಲೆ ಸಾರದವ್ರ ಹಚ್ಪಟ್ಟು ಮೊಸರು ಕುಡಿಕೆ ಊರೆಲ್ಲ ನಮ್ಮ ಊರದಾಗಲು ಅತ್ತವರ ಓದಲೇದು ನಮ್ಮ ಊರದ ಜನಗಳಿಗೆ ಕಾರ್ಮಿಕರಿಗೆ ಬೀಡಿ ಕಟ್ಟೋನಗ್ಲಿಗೆ ಕಾರ್ಖಾನೆಗೆ ಹೋಗ್ನಲ್ಲಿ ಓಟದ ಕಾರ್ಖಾನೆ ಹೋಗ್ನರು ಅಕ್ಲೆ ಕೂಡ ಗೋವೆ ಹೋಗಿ ಸಮಾರಂಭ ಐತಿ ಅಕ್ಲೆ ಹೋಗಿ ಖುಷಿ ಐತಿ ಅಕ್ಲೆ ಒಂದು ವರ್ಷಕ್ಕೊಂದು ಯೋವನ್ನ ಮಲ್ಕೊಡೋದಕ್ಕೆ ಅರ್ಥವಾದ ಅನುಸರಿಸಿ ಮೊಸರುಡಿಕೆ ಮಾಡ್ತಿದ್ರು ಈ ಜನಗಳಿಗೆ ಬಾರಿ ಸಾಂಸ್ಕೃತಿಕ ವಿಷಯ ತಿಳಿಪಾದ್ರೆ ಬೇರೆ ಬೇರೆ ಐದು ತೂಯಿನ ಸ್ತಬ್ಧ ಚಿತ್ರಗಳ ಎನ್ನ ಇಷ್ಟೆಲ್ಲ ಎನ್ನ ಮನಸ್ಸಿಡುಂಡು ಓಕೆ ಎಲ್ಲಿ ಪುನಃ ಬೇರೆ ಐನು ಕರ ಹಾಕೊಂಡಿದ್ದೇವೆ ವಿಠಲ್ ಮಾಸ್ಟರ್ ಎನ್ನ ಅದನ್ನ ಒಡನಾಟ ಮಸ್ತ್ ಇರ್ತದೆ ಆದ್ರೆ ಎಂಗ್ಲೋ ವ್ಯಾಯಾಮ ಶಾಲೆ ಒಂದು ಪ್ರಾರ್ಥನೆ ಉಂಟು ಆ ಪ್ರಾರ್ಥನೆ ಹೆಂಗಿರ್ತೇನೆ ಯಾಕೆ ಬರ್ತಿದ್ದಿಲ್ಲ ಲೆಕ್ಕ ಪ್ರಾರ್ಥನೆಯನ್ನ ಮಾಡಿಡ್ಬೋದು ಅಂಬಾಕು ತಾಯಿಗೂ ಮಟ್ಟಿಗೂ ರಾಮಗೂ ಸೀತಾಗೂ ಲಕ್ಷ್ಮಣಗೂ ವಿಠೋಬಗೂ ಮಾರುತಿಗೂ ಈ ಓರ್ಮ ಶಬ್ದ ಯಾಪಲ ಪಡೆದಿರ್ಬೇಕು ಗುರುವಾರ ಅವು ಎನ್ನ ಯಾಪಲ ಮನಸ್ಸು ರೂಪುಂಟು ಅವು ಸಿಂಪಲ್ ವಿಷಯ ಅಂಚೆನೆ ನಾನು ಒಂದು ಪುನಃ ಯಾಪಲ್ಲ ವಾಕಿಂಗ್ ಮಾಡ್ಕೊಂಡು ಇಲ್ಲ ಒಂಜಿ ಬೈಟಕ್ಕೆ ಒಂಜಿದಾಂಡು ಅವನು ಏನು ಹಾಕಿದ್ದೇನೆ ಒಂಜಿ ಬೈಟಕ್ಕೆ ಒಂಜಿದಾಂಡು ಅವೇ ನಾನು ಇಲ್ಲಾಡ ಹಾಕೊಂತೇನೆ ಅದನ್ನ ಜೋಕರು ಆ ಸ್ಲ್ಯಾಬ್ ಮಿತ್ರ ಹಾಕ್ತಾರೆ ನಾನು ಉಳ್ಳಾಲದವರು ವಾಕಿಂಗ್ ಅಂತ ಬಂದಿದ್ದೆ ಇಂಚಿನ ಒಂಜಿ ಮಹಾನ್ ವ್ಯಕ್ತಿ ವಿಠಲ್ ಸರಿಯಾನ ಈ ಶಾಲೆಯನ್ನು ಗುಲೆಪಾಯಿನಾದ್ರು ಒಬ್ಬೇ ಒಂಜಿ ರಾಜಮಂಡಲ ಈ ಶಾಂತಿ ಮನ್ನದ ಬೇರೆ ಚೂರು ಕಾಣ್ತಿದ್ದೆ ಆ ಒಂದು ಸೈಲೆಂಟ್ ನಾವು ಬರೋದು ವೈಲೆಂಟ್ ಇತ್ತು ಆ ವೈಲೆಂಟ್ ಒಂಚೂರು ಎಲ್ಲಿಯ ಕ್ರಾಂತಿ ಈ ಶಾಲೆದ ಅಸ್ತಿತ್ವವು ಈ ಶಾಲೆದ ಪರಿಪಾಟಿಗೆ ಓಡಿತ್ತು ಅವಶ್ಯಕತೆ ಇತ್ತು ಅಂಚಾದ ಅದು ಈತ್ ಜನಸಾಮಾನ್ಯರ ಪೂರ ಪಕ್ಷದನ್ನ ಪೂರ ಜನಗಳನ್ನ ಪೂರ ವರ್ಗದಗಳನ್ನ ಪ್ರೀತಿ ಸಂಪಾದನೆ ಮಾಡ್ತಾರೆ ಯಾರು ನಿಜ ನೋಡ್ಕೊಂಡ ಆರಿಗೆ ಕಲೆಕ್ಷನ್ ಮಾಡ್ಬಿಟ್ಟು ಅದು ನಂಬರ್ 1 ಏನ ಆ ನಮ್ಮನೆ ಒಂದು ಜನಗಳ ಒಂದು ಕಲೆಕ್ಷನ್ ಮಾಡ್ತದೆ ಆ ಮಸೂಡಿಕೆ ಮಾಡ್ತಾನೆ ಅರ್ಲಕ್ಕ ಚಾಕಚಕ್ಯತೆ ಎರಡು ಇತ್ತೀಚೆ ಬೊಕ್ಕ ಆ ಒಂದು ತಾಲೀಮು ವ್ಯಾಯಾಮ ಕುಸ್ತಿ ನೆತ್ತ ಒಟ್ಟು ಐದು ಕಲೆಕ್ಷನ್ ಮಾಡೋದು ಈ ಮೊಸರುಡಿಕೆಯನ್ನು ಉಂಟವಡು ಅಂತ ಒಂದು ಸಂದರ್ಭ ಬರ್ತಿರ್ತದೆ ರೆಡ್ಡ ಸಾರ್ನೈಸಬೇಕು ಅವಾಗ ಮಾಸ್ಟರ್ ರಾಜಮಂಡಲ್ ಎಂತ ಮಾಡಿದ್ದಾರೆ ಮೊಸರುಡಿಕೆ ಮುಂತಾದ ಸಾಧ್ಯ ಇದ್ದೀವಿ ಅವಾಗ ಕಾರಣ ಒಂಚೂರು ಎಲ್ಲಿ ಕಮಿಟಿ ಭಿನ್ನಾಭಿಪ್ರಾಯ ಆದ ವೇಲ್ಪುರ ಸರಿ ಮತ್ತು ಈ ಅಧ್ಯಕ್ಷ ಅಧ್ಯಕ್ಷ
ಅಂಚೆನೆ ಅವೇ ವರ್ಷಗಳು ಚಂದ್ರನೊಟ್ಟಿಗೆ ನಮ್ಮ ಚೊಂಬುಗುಡ್ಡೆ ಸ್ಮಶಾನ ನಾಡು ಮುಲ್ಪ ಭಗವದ್ವಜ ಪಾಡ್ದು ಮುಲ್ಪ ಟ್ರಸ್ಟಿ ಮಂತ್ರಿಕೊಂಡು ಅವೇ ವರ್ಷ ಪಂಡ ಮಾಸ್ಟರ್ಗೆ ಗೌರವ ಕಡಿಮೆ ಆದ ಬಲ್ಲಿ ಈ ಅಧ್ಯಕ್ಷಕ್ಕೆ ಮಾತ್ರ ಗೌರವ ತಿಕ್ಕೊಂಡುಂಡು ಮಾಸ್ಟರ್ಗೆ ಗೌರವ ಕಡಿಮೆ ಆದ ಬಲ್ಲಿ ಒಂಜಿ ದೃಷ್ಟಿ ಆ ಟ್ರಸ್ಟಿನ ಮಾತ್ರ ಇತ್ತೆಲ್ಲ ಅದನ್ನ ಕೊನೆಯ ತನಕ ಈ ಶಾಲೆದ ಮಿತ್ತೆ ಯಾರಿಗೆ ಬೈಕರಿ ಶಾಲೆ ಗೊತ್ತ ಈ ಮೊಸರುಟ್ಟಿಯ ವಿಷಯ ಮಸ್ತಾರಿಗೆ ಅಭಿಮಾನ ಕವಿ ಒರಿಪಾದ ತುಂಬದ ಪೀಳಿಗೆ ಮಂದಿ ಅಡ್ಡೆ ಒರಿಪಾಡು ಅಂತ ಒಂದು ಸಂಕಲ್ಪ ಇತ್ತು ದೇವಣ್ಣ ಹೆಚ್ಚೆ ಕಲ್ತಿನ ಆಗ ನಮ್ಮ ಒಂಜಿ ಕೂತದ ಇನ್ನು ನಮ್ಮ ಉಲಾಯಿ ನಡವು ಅವು ಒಂಜಿ ಎಲ್ಲಿ ಪಾಟನ್ ಎಲ್ಲಿ ಆಗಿರ್ಬೋದು ಅವೇ ವಿದಾಯ ನಡ್ಗ ಅವು ಮಲ್ಲ ಅವನಿಗೆ ದಾಸವಾಡ ಈಚು ಮಲ್ಲ ಅಟಾರ ಐಕ್ಯ ಕಾರಣ ನಮ್ಮ ವಿಠಲ್ ಸಿರಿಯನ್ನ ಐಕ್ಯ ಉದಾಹರಣೆ ಅನ್ಕೊಂಡು ಉಳ್ಳಾಡಿತ್ತಿನ ವ್ಯಾಪಾರ ಎಲ್ಲಿ ಕಾಲು ನೀರು ಪಾಡ್ತದೆ ಅವು ಈತೆಯಲ್ಲಿ ಹಾಕೊಂಡು ಅವು ಸಮಾಜದ ಬದುಕಿನ ಅವು ಮಲ್ಲ ಅಂದ್ಕೊಂಡು ಅವು ಈ ಪೂರೈರೆಲ್ಲ ಹೂಗೊಡ್ಕೊಂಡು ಪೂರೈರೆಲ್ಲ ಆಶ್ರಯ ಆಗಿಕೊಂಡು ಹೆಚ್ಚಿನ ಒಂದು ವ್ಯಕ್ತಿತ್ವ ಯಾನಿಂದಿನ ಈ ಒಂದು ಸಂದರ್ಭಗಳು ಯಾನ ಶಿಷ್ಯ ಆದ ನನ್ನ ಪ್ರತಿ ವರ್ಷ ಎಲ್ಲ ಮನಸ್ಸಿಟ್ಟು ನಾವು ಕೆಲವೊಂದು ತಿಂಗಳು ಒಂಜಿ ಸಾವಿರ ಒಟ್ಟು 12,000 ರೂಪಾಯಿ ಯಾನು ಈ ಮೊಸರುಡಿಕೆ ಉತ್ಸವಕ್ಕೆ ಕೊಡ್ತೇನೆ 12,000 ರೂಪಾಯಿ ನಾನು ಪ್ರತಿ ವರ್ಷದ ದೀಪಾವಳಿ ಎಲ್ಲರ ರೂಪಾಯಿ ಅಂಜಾದ ಇದು ಎಲ್ಲೊಂದು ಕಾಣಿಕೆ 12,000 ರೂಪಾಯಿ ನಾನು ನೆಕ್ಸ್ಟ್ ಇಯರ್ ಪ್ರತಿ ವರ್ಷದ ಇದು ಎನ್ನ ಒಂದು ಸಂಕಲ್ಪ ಯಾರು ಯಾಪಲ ಸಾರ್ವಜನಿಕ ಸೇವೆ ಸ್ವಾರ್ಥ ಮಾಡ್ತೀನಿ ಸ್ವಾರ್ಥ ಇತ್ತಿನ ಪರಮಾತ್ಮನ ಸಾನ್ನಿಧ್ಯ ನಿರ್ಮಾಣ ಆಪಿ ಸ್ವಾರ್ಥ ಇತ್ತಿನಲ್ಪ ಪರಮಾತ್ಮನ ಸಾನ್ನಿಧ್ಯ ನಿರ್ಮಾಣ ಆಪಿ ಅಂಚೆನೆ ಬೇರೆ ಬಾಹ್ಯ ಶಕ್ತಿ ಇಲ್ಲ ಮುಲ್ಪ ಬರ್ತದ ಓಲ ಒಂದು ರಾಜಕೀಯ ಮಲ್ತಿರ್ನಲ್ಲ ಅವು ಮುಲ್ಪ ನಡಪುಜಿ ಶಕ್ತಿ ಪನದು ಅರ್ನ ಕುಟುಂಬಗೂ ಪೂರೈರಲ್ಲ ದುಃಖವನ್ನು ಬಡಿಸಿದ ಆ ಶಕ್ತಿ ಹೋರಾಟ ಒಕ್ಕ ಅರ್ನ ಆತ್ಮಗೂ ಸದ್ಗತಿ ತಿಗ್ಗಾಡು ಒಂದು ಕೇನೊಂದು ರೆಡ್ ಭಾಗ ಅಂತ ಸೊ ಅಂಚಿನ ಒಂಜಿ ತೀರ್ಪಾಯ ಪಂಡ ಕೂಡಲೇ ಎಂಗ್ಲ ದುಃಖ ಆಂಡು ಶಾಕ್ ಆಂಡು ಆಂಡಲ ಈಗ ಮೊಸರುಡಿಕೆ ನಡಪ ಅಂಚಿನ ಒಂಜಿ ತಾಕತ್ತನ್ನ ಎಂಗ್ಲಿಗೆ ಆಡಬೇಕು ಕುಂದುಕೊಂಡು ಅಂಚದ ಪುನಃ ಆ ಮುರಣಿ ಮೂಲೆ ಕುನ್ನದು ಹೆಚ್ಚು ಮಾಡಿದ್ದೇವೆ ಬರ್ತಿಯವರ ಎಲ್ಲ ನಾಯಕರಾಗಬಹುದು ಕಾಗದ ನಾವು ಅಡಿಕೆ ಮಾಡ ಸೊ ಇತ್ತೆ ಈ ಒಂದು ಕಾರ್ಯಕ್ರಮ ಆಯ್ಕೊಳ್ಳೆ ಅಡಿಕೆ ಮಾರ್ಗನ ಮುಂದಿನ ಕಾರ್ಯಕ್ರಮ ಆಯೋಜನೆ ಮಾಡ್ತದ ಸೊ ಈ ಕಾರ್ಯಕ್ರಮದ ಅಂತಿಮವಾದ ಶ್ರೀಯುತ ಚಂದ್ರಸುಂದರ್ ನಮ್ಮ ಮಾಸ್ಟರ್ನ ಮಸ್ತ್ ಆತ್ಮೀಯರು ವಿದೇಶಿ ಆ ಪದ್ಧತಿ ನೋಡಿ ನಮ್ಮನ್ನ ಸವಿಸ್ಕೊಂಡು ಬಂದರೆ ಅದಕ್ಕೆ ನಮ್ಮ ಪೂರ ಆತ್ಮೀಯರ ಗುರು ಸಮಾನಾರಾಯಣ ಹೆಚ್ಚಿನ ವಿಠಲ್ ಸಿರಿಯನ್ನ ನುಡಿ ನಮನೆದ ಈ ಕಾರ್ಯಕ್ರಮದ ಅರ್ಣ ಭಕ್ತಿನಂಚಿನ ಅರ್ಣ ಪ್ರೀತಿಗ ಪೂರ ಎನ್ನ ಮಿತ್ರರು ನರಮಾನಿ ಅಯಮಂತಿನ ಸಾಧನೆ ಅಯ ಉಪ್ಪುನಗ ಅಯನ ಎದುರುಡು ಪಣ್ಣಾಂಡ ಅವು ಮುಖಸ್ತುತಿ ಅವೇ ಸಾಧನೆ ನಮನ ಅಗಲಿದ ಒಕ್ಕ ಪಣ್ಣಾಂಡ ಅವು ಊರೆರೆಗಳ ಸ್ಫೂರ್ತಿ ಇನ್ನೇನು ನಮನ್ ತೆಗೆಯ ವಿಠಲನ್ನೇ ಯಾನು ಮಸ್ತ್ ವರ್ಷದ ಒಡನಾಟ ಆಡಲ ಅರ್ನ 10 ವರ್ಷದ ದಾದ ಸಾಧನೆಲು ಆ ಮತ್ತಿನ ಕಾರ್ಯಲು ಐದು ಪೂರ ಹಿರಿಯಾಕಲು ಪಂಪುಣೆಯನ್ನು ಕೇಳು ಒರಿಯೇ ಶಾಲೆ ಉಂಟಾದ ஒரு ಎಲ್ಲಿ ಬೀಡಿ ಕಟ್ಟುವಂಚಿನ ಜವಾನಿ ಇನಿ ಈತ ಜನರ ಪ್ರೀತಿ ಸಂಪಾದನೆ ಮಾಡ್ಕೊಡಿತ್ತನಾಡ ಆ ವ್ಯಕ್ತಿ ಮಂತಿನಂಚಿನ ಎಟ್ಟ ಕೆಲಸನ ನಾವು ಪೂರ ಹಿರಿಯನ್ನ ನಮ್ಮ ಕರ್ತವ್ಯ ತುಂಬು ಬೀಡಿ ಕಟ್ಟುವುದು ಪಣ್ಣಾಟ ಇಲ್ಲ ಕಟ್ಟೋದಿದೆ ಒಂದು ಹಾಲ್ಡ್ ಒಂದು ಈತ ಜನ ಒಟ್ಟಿಗೆ ಸೇರ್ದು ಬೀಡಿ ಕಟ್ಟುವಂಚಿನ ವ್ಯವಸ್ಥೆ ಇತ್ತು ಅಂಚನೆ ವಿಠಲನ್ನೆಲ್ಲ ಹಾಕೂಟದ ಒರಿ ಅಲ್ಪ ಒಂದು 25 ಜನ ಒಟ್ಟಿಗೆ ಸೇರಾದ ಒಂಜಿ ಸಂಘಟನೆ ಸ್ಥಾಪನೆ ಮಾಡ್ತದೆ ಆ ಸಂಘಟನೆಯ ಮುಖಾಂತರ ಉಳಿದು ಕಾರ್ಮಿಕ ವರ್ಗದ ಹೆಚ್ಚಿನ ಕಷ್ಟಗಳು ಕಾರ್ಮಿಕ ವರ್ಗದಕ್ಕೆಲ್ಲ ಅಕ್ಲಿಗೆ ಓಡಿದ್ದನ ವ್ಯವಸ್ಥೆಯಲ್ಲಿ ಸರ್ಕಾರದ ತಿಕ್ಕೊಡು ಐನು ತಿಳಿಯೋದು
ಜನಕ್ಲಿನ ಒಟ್ಟಿಗೆ ಕೂಡ ಹೋರಾಟ ಮಂಪುನ ವ್ಯವಸ್ಥೆಯನ್ನು ಮಸ್ತ್ ಲೀಡರ್ ನಕ್ಕೆ ಒಟ್ಟಿಗೆ ಸೇರ್ತು ಮಂದಿನ ಐದು ಪಕ್ಕ ಕಾರ್ಖಾನೆಗೆ ಹೋಯರು ಕಾರ್ಖಾನೆಗಳ ಪೂರ ಕಾರ್ಮಿಕರ ವರ್ಗದಕ್ಕಳೊಟ್ಟಿಗೆ ಸೇರ್ದು ಅಂಚನೆ ಅಕಲ್ನ ಲೀಡರ್ ನಕ್ಕಳೊಟ್ಟಿಗೆ ಸೇರ್ದು ಆ ಯೂನಿಯನ್ ಗಟ್ಟಿ ಮಂತು ಮಸ್ತ್ ಉದರ್ ಮಂತದ್ದು ಇಂಚಿನ ಉಳ್ಳಾಳ ಭಾಗ ಜನಕ್ಲಿಗೆ ಜವನೇರಿಗೆ ಮತ್ತೆ ಶಕ್ತಿ ಕೊರಡಿತನಾಟ ಐದು ವ್ಯವಸ್ಥೆ ದಾದಂತ ಹಿರಿಯಕ್ಲಿನ ಪೂರ ಒಟ್ಟಿಗೆ ಸೇರೋದು ವ್ಯಾಯಾಮ ಶಾಲೆ ಮಂದಿ ಭಾಸ್ಕರನೇ ಪಂಡಿಲಕ್ಕನೆ ಯಾನ ಎಲ್ಲಿಯ ಉಪ್ಪುನಾಗ ವ್ಯಾಯಾಮ ಶಾಲೆ ಅಲ್ಪ ಮಾರಿಯಮ್ಮ ಇತ್ತ ಎನ್ನ ಎಂಕಲ್ ಎಂಬುದಾಗ ಐತಲ್ಲ ಮಾರಿಯಮ್ಮ ದೇವಸ್ಥಾನದ ಅವರೊಂದು ಮಗ್ಗದ ಆಫೀಸ್ ಒಂದಿತ್ತು ಒಂದು ಮಗ್ಗದ ಆಫೀಸ್ ಐದು ಆ ವ್ಯಾಯಾಮ ಶಾಲೆ ಸ್ಟಾರ್ಟ್ ಆದ ಐದು ಮಸ್ತ್ ಜವನೇರು ಐದು ಗೊಬ್ಬರ ಬರುವುದಿದ್ದೇವೆ ಐದು ಪಕ್ಕ ಈ ಕಲ್ಪನೆ ಮೊಸರು ಕುಡಿಕೆದ ಕಲ್ಪನೆ ದಾದಾನ್ ಬತ್ತನಾಟ ಹತ್ತಾವರಡು ಬಾರಿಮಲ್ಲ ಮೊಸರು ಕುಡಿಕೆ ಒಂದು ಈ ಶಾಲೆಗ ಈ ಭಾಗದ ಜನಕ್ಕೆ ಪೂರ ಅಡೆಪು ಅಂತೇಳಿ ಹಿರಿಯಕ್ಕೆ ಪೂರ ಸೇರಾದ ಮೊಸರು ಕುಡಿಕೆನ ವ್ಯವಸ್ಥೆ ಮನ್ಪುಣ ವ್ಯವಸ್ಥೆ ಅವು ನಮ್ಮ ಐತೆ ಗಣೇಶ ಸುರೇಶ್ ಗುರುವಪ್ಪ ಮೇಸ್ತ್ರಿ ಅಂತ ಇರ್ತೇನೆ ಗುರುವಪ್ಪ ಮೇಸ್ತ್ರಿ ಎನ್ನ ಇದೆಟ್ಟು ಗುರುವಪ್ಪ ಮೇಸ್ತ್ರಿ ನಕಲ ಇಲ್ಲಕ್ಕ ಗುರುವಪ್ಪ ಮೇಸ್ತ್ರಿ ನಕಲ ಇಲ್ಲ ಅಲ್ತದ್ದು ಸ್ಟಾರ್ಟ್ ಆಡ ಈ ಮೊಸರು ಕುಡಿಕೆ ಸರಿ ಸ್ಟಾರ್ಟ್ ಆಡದಲ್ಲಿ ಅವು ಐತ ಜವಾಬ್ದಾರಿ ಭಾಸ್ಕರನ್ನೇ ಪಂಡಿಲಕ್ಕ ಹೋಗುಲಿಂದ ಜವಾಬ್ದಾರಿ ವಿಠಲನ್ನೇ ಕರತರ್ಪುನ ಆ ವ್ಯವಸ್ಥೆ ವಿಠಲಣ್ಣಾಗಿತ್ತು ವಿಠಲನೆ ಯಾಪಲ ಎರಡ ಪನಿ ಇರುತ್ತಂದು ತುಳಬಾರ ಎನ್ನ ಜೀವ ಇಂತನ ನಿನ್ನ ಅಮ್ಮೆರಡ್ದ ಹೊರ ಕರತರ್ಪುನಕ ಮಿತ್ತದ್ದು ವಿಠಲನ್ನೇ ಮೂರ್ನಾಗ ಎನ್ನ ಪೊಪ್ಪ ತರ್ಕದ ಪತ್ತಿನ ವಿಷಯನ ಯಾಪಲ ಏನಡ ಬರೋದಿಲ್ಲ ಆಡ ಇನಿ ವಿಠಲನ್ನೇ ಒರೆ ಕಟ್ಟ ಕಮ್ಯುನಿಸ್ಟ್ವಾದಿ ಆಡಲ ಪೂರ್ಣ ಒಡನಾಟನ ಹೆಚ್ಚ ಸಂಪಾದಿಸಿರದ ಪಣ್ಣಾಟ ಅರ್ಣ ಮಲ್ಲ ಗುಣ ಅರೇನು ರವೇಣ ಪೂರೆಲ್ಲ ಎಲ್ಲೇ ಮಾಸ್ಟರ್ ಬಂದು ಗಾಯನ ಪಣ್ಣಾದ ಜೀವಳ ಆರು ಏತ ಮಲ್ಲ ಎಡಲ ಏತ ಎಲ್ಲೇ ಎಡಲ ಆರ್ನ ಎಲ್ಲೇ ಗುಣನ ಎಲ್ಲೇ ರೀತಿಯ ಮಲ್ಲ ಗುಣ ತಲೆಕ ಪಾತ್ರನಾದ ವಿಠಲಣ್ಣೆ ಅಂಚಾಯದವರ ಅರೆಗೆ ಪೂರ್ಣ ಒಡನಾಟ ಇತ್ತು ಅವು ಕಾಂಗ್ರೆಸ್ ತಕ್ಕಲ್ ನಾವಡು ಬಿಜೆಪಿ ತಕ್ಕಲ್ ನಾವಡು ಕಮ್ಯುನಿಸ್ಟ್ ತಕ್ಕಲ್ ನಾವಡು JDS ತಕ್ಕಲ್ ನಾವಡು ವಿಠಲನ್ನೇ ಪಣ್ಣನಾಟ ಏರ್ಲ ಇಜ್ಜಿ ಪಂಪನಂಚಿನ ವ್ಯವಸ್ಥೆ ಏರಿಡಲ್ಲ ಇಜ್ಜ ಅಂಚಿನ ಒಂದು ವ್ಯಕ್ತಿತ್ವ ಇನಿ ನಮ್ಮನ್ನ ಅಗಲ್ದು ಅರ್ನ ಆತ್ಮಗೆ ಪರಮಾತ್ಮೆ ಚಿರ ಶಾಂತಿನ ಕೊರಡು ಆಯ್ತ ಒಟ್ಟಿಗೆ ಈ ಶಾಲೆ ಅರ್ನ ಇಂಚಿನ ಯೋಚನೆ ಉಂಟ ಆ ಯೋಚನೆಗೆ ತೊಂದರೆ ಬರಂದಿರಕ್ಕ ಈ ಶಾಲೆನ ತುಂಬಿಕೊಡೋಣ ದಯಪನ್ನಾಡ ಈ ಶಾಲೆ ಅರನೊಂಜಿ ಮನಸ್ಸಿನಿಂದ ಶಾಲೆ ಊರಿನಲ್ಲ ಶಾಲೆ ಈ ಶಾಲೆಗೆ ಮುಸ್ಲಿಂ ಜನರೆಲ್ಲ ಗೊಬ್ಬರ ಬರಂತೇರು ಕ್ರಿಶ್ಚಿಯನ್ ಲೆಕ್ಕೆಲ್ಲ ಗೊಬ್ಬರ ಬರಂತೇರು ಹಿಂದೂಲಕ್ಕೆಲ್ಲ ಗೊಬ್ಬರ ಪಂಚಾಯತ್ದವರಕ್ಕ ಸಾರ್ವಜನಿಕವಾದ ಈ ಶಾಲೆನ ಬಿಡುಪಾವಡ್ ಬಂದ್ಕೊಳಂಚಿನ ವ್ಯವಸ್ಥೆ ಇತ್ತಡ ಅಂಚ ವಿಠಲನ್ನೇ ಉಂಬಾಗ ಪೂರೆಲ್ಲ ಬರೋದು ಇತ್ತೇವೆ ವಿಠಲನ್ನೇ ಲೆಕ್ಕದ ಏರ್ಲ ಇಜ್ಜಿ ಬಂದ್ಕೊಡಕ್ಕೆ ಏರ್ಲ ಇದ್ದ ಅಂಚನೆ ನಾನಾ ತುಂಬಾಗ ಈ ಶಾಲೆದ ಜವಾಬ್ದಾರಿ ಏರು ಗಿಟ್ಟನವಲ್ಲ ಅಕಲ್ಲ ಸಾರ್ವಜನಿಕವಾದ ಬೆಟ್ಟ ಒಡನಾಟ ಉಪ್ಪಾಡು ಸಾರ್ವಜನಿಕ ಲೆತ್ತೊಂದೆ ಈ ಕಾರ್ಯಕ್ರಮ ಮಾಡ್ಕೊಳ್ಳಿ ಈ ಶಾಲೆನ ನಡಪಾಲೆ ಈ ಶಾಲೆ ಯಾಪಮಟ್ಟ ಅವು ಕೂಡ ಅದನ್ನೇಟ ಎಂಗೆಲ್ಲ ಇಂದ ವ್ಯವಸಾಯ ಉಳ್ಳ ದಾಯನ್ ಕನ್ನಡ ಇದಕ್ಕೆ ಸ್ಥಾಪಕರಾದ ಒಳಿಯೇ ಎನ್ನ ಪೊಪ್ಪಲ ಕಾರಣ ಒಂದು ಶಂಕರ ಮಾಸ್ಟರ್ ಒಂದು ಪೊಪ್ಪ ಈಶ್ವರಣ್ಣೆ ಐದು ಪಕ್ಕ ರಾಜುವ ಮಂಡಲ್ ವಿಠಲ್ ಸಿರಿಯಾನ್ ಪಕ್ಕ ನಮ್ಮ ಸುಂದರಾಮ ಭಾಸ್ಕರ್ ಶೆಟ್ಟರ ಇದರ ಕಂಪ್ಲೀಟ್ ಚರಿತ್ರೆ ಭಾಸ್ಕರ್ ಶೆಟ್ಟರೆ ಗೊತ್ತು ಇದು ಪೂರ ಪಂಡಿತಿ ಎಂಗ್ಲ ಭಾಸ್ಕರ್ ಶೆಟ್ಟರ್
ಐತ ಒಟ್ಟಿಗೆ ಮೂರು ಸಾರ್ವಜನಿಕವಾಗಿ ಸ್ಮಶಾನ ಬೋರ್ಡ್ ಒಂದು ಆಲೋಚನೆ ಬಂದಿದೆ. ಊರೇನೆಲ್ಲ ಅಮ್ಮೆನ ಈಶ್ವರ ಕೊಟ್ಟು ಈಶ್ವರುಳ್ಳಾಲನ ಅರೇನ ಅಧ್ಯಕ್ಷ ಸ್ಥಾನ ದೀಪ ಜೊಮ್ಮುಗುಡ್ಡೆ ಎಡ್ಡ ರೀತಿಯ ಸ್ಮಶಾನ ರೆಡಿ ಮಾಡಿದೆ. ಧರ್ಮಸ್ಥಳದಕ್ಕೆಲ್ಲ ಸಹಕಾರ ಎರಡು ಸಿಲಿಕಾನ್ ತಿಕ್ಕೊಂಡು ಆ ಟೈಮ್ 7 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ತದ ಆ ಸ್ಮಶಾನ. ಆ ಸ್ಮಶಾನ ತುಂಬುದು ಹೆಚ್ಚೈತರ ಬಂದಾಂಡ ಅರ್ಥ ಪುತ್ತಿನ ಪುಣನ ನಾಯಿ ತಿಂದೊಂದಿತ್ತಂದು 5 ತೋಟು ಇನ್ನೇನು 3 ನಂಗೆ ಮುಗ್ದೈದು ನೋವು ಸ್ಮಶಾನ ಅವಳು ಬರ್ಕೊಂಡು ವ್ಯವಸ್ಥೆನ ಮತ್ತೆ ನಾನು ವಿಠಲಣ್ಣನ ಆ ಒಂದು ಮುಖಾಲಿಕೆ ಆರು ಇದ ಸುರೇಶ ಬಂಡೆ ಆರು ಬಂಡೆ ಊರೆಲ್ಲ ಎತ್ತದು ಒಂದು 8 ಕಮಿಟಿ ಬಂದಿದೆ. ಈ ತರ ಆ ಕಮಿಟಿ ಉಂಡ ಆ ಕಮಿಟಿಗೆ ಇದು 1,80,00,000 ರೂಪಾಯಿದ ಕರೆಂಟ್ದ ಒಂದು ಚಿತಾಗಾರಲ್ಲ ಬೈದದು ಐಕಲ ಎಂಕಲ್ಲ ಎಮ್.ಎಲ್.ಎ ಕಾರಣ ಅಂಚನೆ ನಮ್ಮ ವಿಠಲಣ್ಣೆ ಎಂಕಲ್ಲ ಆ ಒಂದು ಎಂಕಲ ಸಮಿತಿ ಕಾರಣ ಐದು ಮುರಾನಿ ಆ ರೂಪನಾಗ ಎಂಕಲು ಪೂರ ಇಡೀ ನಮ್ಮ ಪುರಸಭೆಗೆ ಬಿಡುದು ಐಕೆ ಬೋರ್ಡಿನ ವ್ಯವಸ್ಥೆಯನ್ನು ಮಂದು ಕೊರೋಡು ಐದು ಸಾಧಾರಣ ಎಣ್ಣೆ ಕಡೆ ಸ್ಟಾರ್ಟ್ ಮಾಡ್ತಾರ ಇಲ್ಲಿಗೋಲ್ಗು 50,000 ಕರೆಂಟ್ ಬಿಲ್ ಆ ಕರೆಂಟ್ ಬಿಲ್ ಗೊತ್ತಾಯ್ತು ನಿರ್ವಹಣೆಗೆ ಏನನ್ನ 2 ಜನ ಅವು ನಮ್ಮ ಪುರಸಭೆದ ಮುಖಾಂತರ ಕೊರೋನಾದ ಮನವಿ ಬಂತೊಂದು ವಿಠಲಣ್ಣನ ನೇತೃತ್ವ ಕೂತೀವಿ ಮನವಿ ಬಂತದ್ದು 5 ಬೋರ್ಡಿನ ವ್ಯವಸ್ಥೆ ನಮ್ಗೆ ಕೊಡ್ಬೇಕಂತ ಬಂದ್ಬಿಡ ಆ ಭಾಷೆ ವಿಠಲಣ್ಣಕ್ಕೆ ಕೊಡ್ಬೇಕು ಪಂಚಾಯತ್ ಐತ ಮುಖೇನ ಐತ ಪಿರೌಡು ಈಗ ಪೂರ ಪ್ರಯತ್ನ ಮಂತ್ವ ವಿಠಲಣ್ಣನ ಹೆಚ್ಚಿನ ಪೂರ ಆಶೆ ಉಂಟು 100 ಗುಡಿ ಮುಟ್ಟಾವನ ಜವಾಬ್ದಾರಿ ನಮ್ಮ ಪೂರಲ್ಲ ಅದರ ಶಿಷ್ಯನಾಗೆಲ್ಲ ಅದನ್ನ ಅಭಿಮಾನಿ ಬಳಗರಕ್ಕೆಲ್ಲ ಪಣ್ಣೋದು ಏನ ಪಾದರಿಗೆ ಪಕ್ಕ ತುಕ್ಕೋಟು ಮೈದಾನಕ್ಕೆ ಆಶೆ ಉಂಟರಿಗೆ ಆಶೆ ಇತ್ತು ಒಂದು ತುಕ್ಕೋಟು ಮೈದಾನ್ಗೆ ಮೇಲ್ಛಾವಣಿ ಮಾಡ್ಕೊಳ್ಳೋದು ಐದು ನಮ್ಮ ಬೇರೆ ಸೂರಜ್ ಉರಣಿ ಸೂರಜ್ ಎತ್ತದ ಇವೆಲ್ಲ ನೆನಪಾಗ್ತಿತ್ತು ಈರು 5 ಜವಾಬ್ದಾರಿಗೆ ನೋಡು ಇಂದ ಬಿರವಳಿಗೆ ಪೂರೆಲ್ಲ ಉಲ್ಲ ಆ ಸೂರಜಿ ಮುಖಾಂತರ ಆ ಉಲ್ಲ ಕೊಡ್ದ ಒಳ ಚಾವಣಿದ ಮಾಡಿನ ಮಂಪನಂಜಿನ ವ್ಯವಸ್ಥೆನ ಸೂದೈಟ್ ನೋದು ಎಂಕಲ್ ಅರ್ನ ಪಾತ್ರಕ್ಕೆ ತಕ್ಕ ಇನ್ನು ಕೈ ಬೂಡುವ ಕೈ ಜೋಡಿಸುವ ಪಣ್ಣೊಂದು ಎನ್ನೆರಡು ಪಾತ್ರ ಮುಟ್ಟು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದ ಅಂತಿಮವಾದ ನಮ್ಮ ಮಾಸ್ಟರ್ ಹೆಚ್ಚಿನ ನಮ್ಮ ಜಾಸ್ತಿನ ನಮ್ಮ ಈ ಒಂದು ಶಾಲೆಯನ್ನು ಎಲ್ಲ ರೀತಿ ನಡ್ಕೊಳ್ಳುವಂಚಿನ ಅದೇ ರೀತಿ ಮಸೂರಿಗೆ ಉತ್ಸವವನ್ನು ಎಲ್ಲ ರೀತಿ ನಡ್ಕೊಳ್ಳುವಂಚಿನ ಈ ಒಂದು ಕಾರ್ಯವು ಈಗ ಮಾತ ಸಹಕಾರಕ್ಕೆ ಒಂದು ವಿಠಲ ಮಾಸ್ಟರ್ನ ಆತ್ಮವು ದೇವರೇ ಸದ್ಯಕ್ಕೆ ಏನೊಂದು ಇದ್ರೆ ವಿಠಲ ಮಾಸ್ಟರ್ನ ಉತ್ತರ ಕ್ರಿಯೆ ಎಲ್ಲ ಐತಾರ ಗಟ್ಟಿ ಸಮಾಜ ಭವನ ಮಾಡ್ಬಾರದು ಅಂಚ ಈಗ ಮಾತ ಬರೋದು ಬಂದದ್ದು ಆಗಲ ಕುಟುಂಬದ ಕೇಳೊಂದು ಅಂಚ ಮಾತುಗಳ ಕಾರ್ಯಕ್ರಮ ಬರೋದು ಬಂದು ಕೇಳೊಂದು ಅಂತಿಮವಾದ ವಿಠಲ ಮಾಸ್ಟರ್ಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ಮಾತೆಲ್ಲ ಕುಂತದ್ದು 1 ನಿಮಿಷದ ಮೌನ ಪ್ರಾರ್ಥನೆ ಸಲ್ಲಿಸೋರು ಬಂದು ಕೇಳೋಣ.